So today we are going to study on abiding in the presence of God. So ಇಂದು ನಾವು ಕಲಿತಿರುವಂತಹ ವಿಷಯ ಏನಂತಂದ್ರೆ ದೇವರ ಪ್ರಸನ್ನತೆಯಲ್ಲಿ ನಾವು ನೆಲೆಗೊಳ್ಳುವುದರ ಬಗ್ಗೆ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. What happens when a person abides in the presence of God? ಒಂದು ವ್ಯಕ್ತಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಾಗ ಯಾವ ಕಾರ್ಯಗಳು ಸಂಭವಿಸುತ್ತವೆ ಎಂಬುದಾಗಿ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. Praise God. Praise the Lord. So let us pray. Father, we thank you, we praise you as we are gathered together, Lord. Thank you that you have got great and mighty plans for us, great and mighty purpose for us. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತ ಪ್ರೀತಿಗಳ ತಂದೆಯೇ, ನಮ್ಮೆಲ್ಲರನ್ನ ನಿಮ್ಮ ಪ್ರಸನ್ನತೆಯಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ನಮ್ಮೊಬ್ಬೊಬ್ಬರ ಬಗ್ಗೆನೂ ಕೂಡ ಅತ್ಯುನ್ನತವಾದಂತಹ ಉದ್ದೇಶಗಳನ್ನ, ಅತ್ಯುನ್ನತವಾದಂತಹ ಯೋಜನೆಗಳನ್ನ ಹಾಕಿಕೊಂಡಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. Thank you, Holy Spirit, that you are going to teach us today and let revelation knowledge flow into each one's heart. ಹೌದು ಅಪ್ಪ ತಂದೆಯೇ, ಇಂದು ನೀವು ನಮ್ಮ ಮೂಲಕ ಹರಿಸುತ್ತಿರುವಂತಹ ಆ ಪ್ರಕಟಣೆಯ ಆ ತಿಳುವಳಿಕೆಯ ಜ್ಞಾನವು ಪ್ರತಿಯೊಬ್ಬರ ಹೃದಯದಲ್ಲಿ ಸರಾಗವಾಗಿ ಹರಿಯುವುದಕ್ಕಾಗಿ ಸ್ತೋತ್ರ. This wisdom of yours will flow uninterrupted by any demonic forces or anything that will come to obstruct it. In the name of Jesus, it is bound, and there shall be no interruption from anything in the name of Jesus. ಅಷ್ಟು ಮಾತ್ರವಲ್ಲ, ನಿಮ್ಮ ಈ ಒಂದು ಪ್ರಕಟಣೆಯ ಜ್ಞಾನವು ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ಹರಿಯುವಾಗ ಯಾವುದೇ ವಿಧವಾದ ಅಡ್ಡಿ ಆತಂಕಗಳಾಗಲಿ, ಯಾವುದೇ ವಿಧವಾದ ತೊಂದರೆಗಳಾಗಲಿ, ಯಾವುದನ್ನು ಕೂಡ ಯಾವುದೇ ಉಪದ್ರವಗಳಾಗಲಿ ಬರದಂತೆ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ದುರಾತ್ಮನ ಕ್ರಿಯೆಗಳನ್ನ, ದುರಾತ್ಮನ ಶಕ್ತಿಯನ್ನ ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದಾವೆ. Thank you, Father, for all this blessing, and as we listen to the word, make this preaching absolutely easy for everybody to understand, so that each one can apply it in their life. ಹೌದು, ನಿಮ್ಮ ಈ ಒಂದು ಕೃಪೆಗಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ತರಗತಿಯಲ್ಲಿ ನೀವು ಕಲಿಸಿಕೊಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಸರಳವಾಗಿ, ಸುಲಭವಾಗಿ, ಪ್ರತಿಯೊಬ್ಬರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಸರಳವಾಗಿ ನೀವು ನಮಗೆ ಕಲಿಸಿಕೊಡುವುದಕ್ಕಾಗಿ ಸ್ತೋತ್ರ. We thank you, we praise you in Jesus' name. ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳನ್ನು, ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. ಆಮೆನ್. Amen. ಆಮೆನ್. So Amen. what a great joy to be in Mysore with all of you. ಸೊ ಪಾಪ ಹೇಳ್ತಾ ಇದಾರೆ, ಜಸ್ಟ್ ಮೈಸೂರಿನಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿ ಇವರು ಒಂದುಗೂಡಿ ಇವರ ದೇವರ ಪ್ರಸನ್ನತೆಯನ್ನು ಕಾಲ ಕಳೆಯಲಿಕ್ಕಾಗಿ ತುಂಬಾ ಆನಂದ ಪಡ್ತಾ ಇದಾರೆ. I know my voice is low, but I believe you can still hear me clearly. ಹೌದು, ಪಪ್ಪನ ವಾಯ್ಸ್ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೂ ಕೂಡ ಅವರ ಸ್ವರವನ್ನ ಕ್ಲಿಯರ್ ಆಗಿ, ಸ್ಪಷ್ಟವಾಗಿ ನೀವು ಆಲಿಸ್ತಾ ಇದೀರಿ ಎಂಬುದಾಗಿ ನಂಬ್ತೇವೆ. ಹೌದಾ? Howda? Yes. Howda. Okay. So let's go and study from the Bible. Let's go to Genesis chapter 39 and verse number 1 and 2. ಸೊ ಈಗ ನಾವು ದೇವರ ವಾಕ್ಯದಲ್ಲಿ ನಾವು ಈಗ ಕಲಿಯಲು ಹೋಗೋಣ. ಆದಿಕಾಂಡ 39ನೇ ಅಧ್ಯಾಯ ವಾಕ್ಯ 1 ಮತ್ತು 2. So Genesis chapter 39 verse number 1. Yeah, you can read. Yeah. ಯೋಸೇಫನನ್ನು ಐಗುಪ್ತಕ್ಕೆ ತಕ್ಕೊಂಡು ಹೋದರು. ಅವನನ್ನು ಅಲ್ಲಿಗೆ ತಕ್ಕೊಂಡು ಹೋದ ಇಸ್ಮಾಯೇಲರ ಕೈಯಿಂದ ಐಗುಪ್ತದವನು, ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವನು, ಅಧಿಪತಿಯೂ ಆದ ಪೋಟಿಫರನು ಅವನನ್ನು ಕೊಂಡುಕೊಂಡನು. ಕರ್ತನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತದವನಾದ ತನ್ನ ಯಜಮಾನನ ಮನೆಯಲ್ಲಿ ಇದ್ದನು. KJV ಕ್ಲಿಕ್ ಮಾಡಿ, ಕನ್ನಡ, English is there? Yeah, everything. Yeah. And Joseph was brought down to Egypt, and Potiphar, an officer of Pharaoh, captain of the guard, an Egyptian, bought him of the hands of the Ishmaelites, which had brought him down there. And the Lord was with Joseph, and he was a prosperous man, and he was in the house of his master, the Egyptian. So we see over here that Joseph is brought down to Egypt. Put it in Kannada, Papa. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನನ್ನ ಐಗುಪ್ತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. And there is a person by the name Potiphar who has bought him from the hands of the Ishmaelites, because his brothers had sold him as a slave to the Ishmaelites.
ಸೊ ನಾವಿಲ್ಲಿ ನೋಡ್ತಾ ಇದ್ದೇವೆ, ಜೋಸೆಫನ ಸಹೋದರರು ಇಸ್ಮಾಯಿಲರಿಗೆ ಜೋಸೆಫನನ್ನ ಮಾರಿಬಿಟ್ಟಿದ್ದಾರೆ. ಈಗ ಇಸ್ಮಾಯಿಲರ ಕೈಯಿಂದ ಫರೋಹನ ಉದ್ಯೋಗಸ್ಥನು ಮೈಗಾವಲಿನವನು ಅಧಿಪತಿಯು ಆದಂತಹ ಫೋಟಿಫರನು ಈತನನ್ನ ಕೊಂಡ್ಕೊಂಡಿದ್ದಾನೆ. Now Joseph is only 17 years old. ಇಲ್ಲಿ ಜೋಸೆಫನು 17 ವರ್ಷದ ಯುವಕ. He is loved by his father. ಆತನು ತನ್ನ ತಂದೆಯಿಂದ ಯಥೇಚ್ಛವಾಗಿ ಪ್ರೀತಿಯನ್ನು ಅನುಭವಿಸುತ್ತಿದ್ದವನು. He is having a great time in his house. ಆತನು ತನ್ನ ತಂದೆಯ ಮನೆಯಲ್ಲಿ ಅತ್ಯದ್ಭುತವಾದ ಕ್ಷಣವನ್ನು ಅನುಭವಿಸ್ತಾ ಇದ್ದ. But his own brothers sold him as a slave. ಆದರೆ ಆತನ ಸ್ವಂತ ಸಹೋದರರು ಆತನನ್ನ ಗುಲಾಮಗಿರಿಗೆ ಮಾರಿದ್ದಾರೆ. Now, having been sold as a slave would die as a slave. There is no freedom for a slave for his lifetime. ಸೊ ಒಂದು ವ್ಯಕ್ತಿಯನ್ನ ಯಾವಾಗ ಗುಲಾಮಗಿರಿಗೆ ಮಾರಲ್ಪಡ್ತಾನೋ ಆತನ ಜೀವನ ಪರ್ಯಂತ ಗುಲಾಮಗಿರಿಯಲ್ಲೇ ಜೀವಿಸಬೇಕು. ಆದರೆ ಆತನ ಜೀವನ ಪರ್ಯಂತ ಆತನು ಸಂಪೂರ್ಣವಾಗಿ ತನ್ನ ಜೀವಿತಾವಧಿಯಲ್ಲಿ ಗುಲಾಮಗಿರಿಯಲ್ಲೇ ಜೀವಿಸಬೇಕಾಗ್ತದೆ. Now, supposing somebody in your family sold you as a slave, what would be your feeling? ಸೊ ನನ್ನ ಕುಟುಂಬದವರು, ನನ್ನ ಪ್ರೀತಿ ಪಾತ್ರರೇ ನನ್ನನ್ನ ಒಂದು ವ್ಯಕ್ತಿಗೆ ನನ್ನನ್ನ ಜೀತ ಪದ್ಧತಿಗೆ ಮಾರ್ಬಿಟ್ರೆ ನನ್ನ ಮನೋಭಾವನೆಗಳು ಯಾವ ರೀತಿ ಇರ್ತದೆ? What would be the emotions, Baba? ಯಾವ ರೀತಿಯ ನಮ್ಮ ಭಾವನೆಗಳು ಯಾವ ರೀತಿ ಇರ್ತದೆ? What would be the irritation? ನಮ್ಮ ಮನಸ್ಸಲ್ಲಾಗುವಂತ ಗಲಿಬಿಲಿ ಗೊಂದಲಗಳು ಯಾವ ರೀತಿ ಇರ್ತದೆ? Would there be fear of God? Would be there fear? ಅಲ್ಲಿ ಭಯದ ಕಾರ್ಯಗಳು ಇರ್ತದ? My whole future is ruined. ಖಂಡಿತವಾಗಿ ನನ್ನ ಇಡೀ ಭವಿಷ್ಯವೇ ನಾಶವಾಯಿತು. You must have even heard this dialogue. My life was so good in my father's house. From the day I got married to this person, my life has become a mess. ಅನೇಕ ಸಂದರ್ಭಗಳು ನಾವು ಹೇಳ್ತೇವೆ, ನನ್ನ ತಂದೆ ತಾಯಿಯ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದೆ, ಈ ವ್ಯಕ್ತಿಯನ್ನ ಮದುವೆ ಮಾಡ್ಕೊಂಡ ಮೇಲೆ ನನ್ನ ಹಣೆ ಬರನೆ ಕೆಟ್ಟೋಯ್ತು ಎಂಬುದಾಗಿ. Surely my wife would have said when she got married to me. My wife also like that. Because the kind of life that we lived was really painful. ಹೌದು, ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ಅನುಭವಿಸುವ ಜೀವಿತ ತುಂಬಾ ನೋವನ್ನ ತರುವಂತ ಜೀವಿತವಾಗಿರುತ್ತದೆ. But the good news is that Joseph was abiding in the presence of God. ಆದರೆ ಈ ಎಲ್ಲಾ ಕೆಟ್ಟದರ ಮಧ್ಯದಲ್ಲಿ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಒಂದು ಶುಭ ಸಂದೇಶ ಏನಂತಂದ್ರೆ, ಇದೆಲ್ಲದರ ಮಧ್ಯದಲ್ಲಿ ಜೋಸೆಫನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದ. What is the meaning of abiding in the presence of God? ಹಾಗಾದ್ರೆ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂತದ್ದು ಅಂದ್ರೆ ಏನು? Abiding in the presence of God does not mean everything is in your favor. ಸೊ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿರುವುದು ಅಂದ್ರೆ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಸಮಾಧಾನಕರವಾಗಿ ನಡೆಯುವಂತದ್ದು ಎಂಬುದಾಗಿ ಅಲ್ಲ. There can be a time when everything is going against you and there is no hope. It's hopeless and your situation is really bad. There's a big storm in your life and it looks like an unending storm. ಸೊ ನಿಮ್ಮ ಜೀವಿತದಲ್ಲಿ ನೋಡುವಾಗ ನೀವು ಅನ್ಕೊಂಡ ರೀತಿಯಲ್ಲಿ ಯಾವುದೇ ಕಾರ್ಯಗಳು ಆಗದಿರುವಂತದ್ದು, ಈವನ್ ಅನೇಕ ವಿಧವಾದ ಸಮಸ್ಯೆಗಳು ಅಲೆಗಳ ರೀತಿಯಲ್ಲಿ ಬಂದು ಅಪ್ಪಳಿಸುವಂತದ್ದು, ನಿಮಗೆ ಯಾವುದೇ ಕಾರಣಕ್ಕೂ ಮುಂದೆ ನನಗೆ ಒಳ್ಳೇದಾಗ್ತದೆ ಎಂಬುದಾಗಿ ಒಂದು ಕಿಂಚಿತ್ತು ಕೂಡ ನಿರೀಕ್ಷೆ ಇಲ್ಲದಿರುವಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಅದನ್ನು ಅನುಭವಿಸಬಹುದು. Your situation is talking to you. ನಿಮ್ಮ ಪರಿಸ್ಥಿತಿ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ. And your senses are screaming and yelling to you. ನಿಮ್ಮ ಇಂದ್ರಿಯಗಳು ಸಂಪೂರ್ಣವಾಗಿ ಆ ಪರಿಸ್ಥಿತಿ ಕಡೆ ಗಮನ ಕೊಟ್ಟು ನಿಮ್ಮನ್ನು ಕಿತ್ತು ತಿಂತಾ ಇದೆ. Your mind is captivated by all kinds of negative thoughts and there is no way you can come out of it. ಸೊ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಆಲೋಚನೆಗಳು ಎಷ್ಟರ ಮಟ್ಟಿಗೆ ಇರ್ತದೆ ಅಂತಂದ್ರೆ ನೀವು ಈ ಪರಿಸ್ಥಿತಿಯಿಂದ ಹೊರಬರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಕಿತ್ತು ತಿನ್ನುವಂತ ಆಲೋಚನೆ ಬರ್ತಾ ಇರ್ತದೆ. I'm 56. How much? What's your age? 46. Imagine 17-year-old boy. Okay, at 56 and 47, when some negative situations happen, what is our response and what is our reaction? ಸೊ ಈ ಒಂದು ವಯಸ್ಸಿನಲ್ಲಿ ನಮಗೆ ಏನಾದರೂ ನಕಾರಾತ್ಮಕವಾದ ಕಾರ್ಯಗಳು ಬರುವಾಗ, I don't want to say in Kannada so that people will come to know his age in Kannada. If this small thing is you are changing. ಓಕೆ, ಜಸ್ಟ್ 56 ವರ್ಷದ ಜಸ್ಟ್ ಅದೇ ತರ ಮಗರಿಗೆ ಈಗ 46 ವರ್ಷ 46. ಈ ಸಂದರ್ಭದಲ್ಲಿ ನಮ್ಗೆ ಏನಾದ್ರೂ ಒಂದು ನಕಾರಾತ್ಮಕವಾದ ಒಂದು ಪರಿಸ್ಥಿತಿಗಳು ಸಂಭವಿಸುವಾಗ ಯಾವ ರೀತಿಯ ಆಲೋಚನೆ ಮನಸ್ಸಲ್ಲಿ ಬರ್ತದೆ. ಆದ್ರೆ ಈಗ ಜೋಸೆಫನು ಯೌವನಸ್ಥ 17 ವರ್ಷದ ಹುಡುಗ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ರೀತಿ ಆಲೋಚನೆ ಬರಬಹುದು? Tell me what do you think would be Joseph's condition? ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ,
ಆ ಜೋಸೆಫನ ಪರಿಸ್ಥಿತಿ, ಜೋಸೆಫನ ಮನಸ್ಸಿನಲ್ಲಿ ಯಾವ ರೀತಿ ಆಲೋಚನೆ ಬರ್ಬೋದು? Will it be all negative hopelessness? ಸೊ ಅಲ್ಲಿ ನಾವು ನೋಡೋದಾದ್ರೆ ಅಂತ ಪರಿಸ್ಥಿತಿಯಲ್ಲಿ ಎಲ್ಲವೂ ಕೂಡ ನಿರಾಶೆ ಉಳ್ಳಂತಹ ಆಲೋಚನೆಗಳು, ನಕಾರಾತ್ಮಕ ಕಾರ್ಯಗಳು ನೆರವೇರ್ತದೆ ಎಂಬ Should Joseph go into depression? ಖಂಡಿತವಾಗಿ ಆ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಜೋಸೆಫನು ಖಂಡಿತವಾಗಿಯೂ ಖಿನ್ನತೆಗೆ ಒಳಗಾಗುವಂತಹ ಪರಿಸ್ಥಿತಿ ಆಗಿದೆಯಾ? Should he be cursing his brothers? ಖಂಡಿತವಾಗಿಯೂ ಆತನು ತನ್ನ ಸಹೋದರರನ್ನ ಶಪಿಸುವಂತಹ Do you think he would have ಕಾರ್ಯಗಳನ್ನು got sleep ಸಂಭವಿಸಲು at ಸಾಧ್ಯ night? ಇದೆಯಾ? ನಿಜವಾಗ್ಲೂ ಆ ಸಂದರ್ಭದಲ್ಲಿ ರಾತ್ರಿ ಸಮಾಧಾನಕರವಾಗಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? In each one's life who are sitting here, we all had some negative situations in our life. ಅದೇ ರೀತಿ ಇಲ್ಲೂ ಕೂಡ ನಾವು ಕುಳಿತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ನಾವು ನೋಡೋದಾದ್ರೆ ನಮ್ಮ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ನಕಾರಾತ್ಮಕವಾದ ಪರಿಸ್ಥಿತಿಗಳಿವೆ, Painful situation. ನೋವು ತರುವಂತ ಪರಿಸ್ಥಿತಿಗಳಿವೆ. But do you think any of us had a situation like Joseph? ಆದ್ರೆ So ನಮ್ಮ severe. ಸೊ ನಮ್ಮ ಜೀವನದಲ್ಲಿ ಎಂತಹ ಕಠಿಣವಾದ ಸಂದಿಗ್ಧ ಪರಿಸ್ಥಿತಿಗಳಿದ್ರು ಕೂಡ ಜೋಸೆಫನಿಗೆ ಬಂದಂತಹ ಪರಿಸ್ಥಿತಿ ಏನಾದ್ರೂ ನಮ್ಮ ಜೀವನದಲ್ಲಿ ಇದೆಯಾ? What do you think, Baba? As severe as Joseph? No, not at all. Huh? ನಿಮ್ಮಲ್ಲೂ ಕೂಡ ಜೋಸೆಫನ ಪರಿಸ್ಥಿತಿ ಹೋಲಿಸ್ಕೊಳ್ಳೋದಾದ್ರೆ So ಅಂತ ಪರಿಸ್ಥಿತಿ ನಮ್ಗೆ ಯಾರಿಗಾದ್ರೂ ಬಂದಿದೆಯಾ? ನೋ. today God wants to teach us, no matter how bad your situation is, you have the power of God that can get you out, provided you follow the principles of the kingdom. ಸೊ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಹೌದು ನೀವು ಯಾವುದೇ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ, ನಕಾರಾತ್ಮಕದ ಪರಿಸ್ಥಿತಿ ಇದ್ರೂ ಕೂಡ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ದೇವರ ಶಕ್ತಿಯನ್ನ ನಾವೆಲ್ಲರೂ ಕೂಡ ಹೊಂದಿದ್ದೇವೆ. ದೇವರ ಶಕ್ತಿ ಮೂಲಕ ಆ ಪರಿಸ್ಥಿತಿಯಿಂದ ಖಂಡಿತವಾಗಿಯೂ ಹೊರ ಬರ್ಲಿಕ್ಕಾಗಿ ದೇವರು ತಮ್ಮ ಮಾರ್ಗಗಳನ್ನು ನಮ್ಗೆ ತೋರಿಸ್ಲಿಕ್ಕಿದ್ದಾರೆ. ಆ ಮಾರ್ಗವನ್ನ ನಾವು ಅನುಸರಿಸಿ ನಡೆಯೋದಾದ್ರೆ ಎಂತ ಪರಿಸ್ಥಿತಿ ಇದ್ರೂ ಕೂಡ ಸುಲಭವಾಗಿ ಹೊರಡ ಬರಬಹುದು. Now everybody who is listening, listen carefully. ಯಾರೆಲ್ಲ ಆಲಿಸ್ತಾ ಇದ್ದೀರಿ ಗಮನ ಕೊಟ್ಟು ಆಲಿಸಿ. We all believe in Jesus. ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಾಗಿದ್ದೇವೆ. He is the creator. ಅವರು ನಮ್ಮ ಸೃಷ್ಟಿಕರ್ತರಾಗಿದ್ದಾರೆ. He is the son of the living God. ಆತನು ಜೀವಂತ ದೇವರ ಪುತ್ರರಾಗಿದ್ದಾರೆ. He is your savior. ಆತನು ನಮ್ಮೆಲ್ಲರ ರಕ್ಷಕರಾಗಿದ್ದಾರೆ. And all those who believe in Jesus, fantastic. You are adopted in the family of God. You belong to the citizen of heaven, and eternal home is heaven. ಸೊ ಅಷ್ಟು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಂತ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಪರಲೋಕ ತಂದೆಗೆ ಮಕ್ಕಳಾಗಿದ್ದೇವೆ, ದತ್ತುಪುತ್ರರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಸ್ವರ್ಗ ಲೋಕ ಬಂದು ನಮ್ಮ ನಿತ್ಯ ಸ್ಥಾನವಾಗಿದೆ. ಅಷ್ಟು ಮಾತ್ರ ಅಲ್ಲ, ಆಶೀರ್ವಾದಗಳೆಲ್ಲವೂ ಕೂಡ ನಮಗೆ ಪಿತರ ಸೊತ್ತಾಗಿ ನಮಗೆ ಸಿಕ್ಕಿವೆ. That is one part. ಅದು ಒಂದು ಭಾಗ. Second part. ಎರಡನೇ ಭಾಗ ಯಾವುದಂದ್ರೆ, Jesus came and began to teach the principles of the kingdom, and those who believe and apply the principles of the kingdom are the ones who experience heaven on earth. ಸೊ ಅಷ್ಟು ಮಾತ್ರ ಅಲ್ಲ, ಈಗ ನಾವೆಲ್ಲರೂ ಕೂಡ ಒಂದು ಭಾಗ ದೇವರ ರಾಜ್ಯಕ್ಕೆ ನಾವೆಲ್ಲರೂ ಕೂಡ ಸೇರ್ಪಡೆಯಾಗಿದ್ದೇವೆ. ಮತ್ತೊಂದು ಭಾಗ ಏನಂತಂದ್ರೆ, ದೇವರ ರಾಜ್ಯದಲ್ಲಿರುವಂತಹ ಆ ನಿಯಮಗಳನ್ನ, ಅಲ್ಲಿರುವಂತಹ ತತ್ವಗಳನ್ನ ನಾವು ಪ್ರಭು ಯೇಸು ನಮಗೆ ಕಲ್ಸ್ಕೊಳ್ಲಿಕ್ಕಿದ್ದಾರೆ. ಆ ತತ್ವಗಳನ್ನ ನಾವು ಅನುಸರಿಸಿ ನಡೆಯೋದಾದ್ರೆ ಖಂಡಿತವಾಗಿಯೂ ನಾವು ಪರಲೋಕವನ್ನ, ಸ್ವರ್ಗಲೋಕವನ್ನ ಭೂಲೋಕದ ಜೀವನದಲ್ಲೇ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಅನುಭವಿಸಬಹುದು. When a person does not apply the principles of the kingdom, he experiences hell on earth. ಸೊ ಒಂದು ವ್ಯಕ್ತಿ ಈ ಒಂದು ದೇವರ ಸಾಮ್ರಾಜ್ಯದಲ್ಲಿ ಇದ್ರೂ ಕೂಡ ಆತನು ಪ್ರಭು ಯೇಸುವಿನ ಕಲಿಸಿಕೊಡುವಂತಹ ತತ್ವಗಳನ್ನ, ಆ ನಿಯಮಗಳನ್ನ ಅನುಸರಿಸಿ ನಡೆಯದೆ ಹೋದ್ರೆ ಆತನು ಭೂಲೋಕದಲ್ಲೇ ನರಕದ ಯಾತನೆಯನ್ನ ಅನುಭವಿಸುವಂತ ಪರಿಸ್ಥಿತಿ ಅನುಭವಿಸ್ತಾನೆ. So there are two things. ಎರಡು ಮುಖ್ಯವಾದ ಕಾರ್ಯಗಳಿವೆ. One is the person of Jesus. ಮೊದಲನೇ ಕಾರ್ಯ ಏನಂತಂದ್ರೆ ಪ್ರಭು ಯೇಸು ವ್ಯಕ್ತಿಯಾಗಿದ್ದಾರೆ. The second is the principles of the kingdom. ಸೊ ಎರಡನೇ ಅಂದ್ರೆ ದೇವರ ಸಾಮ್ರಾಜ್ಯದ ತತ್ವಗಳು. When they both get together, ಅವೆರಡು ಕೂಡ ಒಂದಾಗುವಾಗ you are not only assured of your future life in heaven through the kingship of Jesus, but also you are assured of the life that Jesus came to give you in abundance on earth when you follow the principles of the kingdom. What has happened is people are in love with Jesus, but they do not have the true knowledge, the wisdom of the principles of the kingdom, and that's where the person experiences hell on earth and begins to wonder, Jesus, I believe in you, I love you, then why is it my life is still so much miserable? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹೌದು ನಾವು ಯೇಸುವನ್ನ ಸ್ವೀಕರಿಸಿಕೊಂಡಿದ್ದೇವೆ, ಒಳ್ಳೆಯದು. ಆದ್ರೆ ಯೇಸು ಸ್ವಾಮಿನ ಸ್ವೀಕರಿಸಿಕೊಳ್ಳೋದ್ರ ಮೂಲಕ ನಾವು
ಏಸು ಕ್ರಿಸ್ತರ ಮುಖಾಂತರ ಸ್ವರ್ಗಲೋಕವನ್ನ ಆ ನಿತ್ಯ ಸ್ಥಾನವನ್ನ ನಾವು ಸೇರೋದು ಮಾತ್ರವಲ್ಲ, ಅದಕ್ಕಿಂತಲೂ ಅದರೊಂದಿಗೆ ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಾವು ಏಸು ಕ್ರಿಸ್ತರು ಕಲಿಸಿಕೊಡುವಂತಹ ಅವರ ತತ್ವಗಳನ್ನ, ದೇವರಾಜ್ಯದ ತತ್ವಗಳನ್ನ ನಾವು ಭೂಲೋಕದಲ್ಲಿ ಅದನ್ನ ಕಲ್ತ್ಕೊಂಡು ಅದನ್ನ ಅನುಸರಿಸಿ ನಡೆಯೋದಾದ್ರೆ ಖಂಡಿತವಾಗಿಯೂ ಪ್ರಭು ಏಸು ನಾನು ಬಂದಿದ್ದಾದರೂ ಜೀವವನ್ನು ಕೊಡಲು, ಯಥೇಚ್ಛು ಜೀವನ ಕೊಡಲು ಎಂಬುದಾಗಿ ಏನು ಹೇಳಿದಾರೋ ಅಂತ ಯಥೇಚ್ಛು ಜೀವಿತವನ್ನ ನಾವು ಭೂಲೋಕದಲ್ಲಿ ಅನುಭವಿಸಬಹುದು. ಆದರೆ ಒಂದು ದುರಂತದ ಸಂಗತಿ ಏನಂತಂದ್ರೆ, ಎಲ್ಲರೂ ಕೂಡ ನಾನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಯೇಸುವನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳ್ತವೆ. ಆದರೆ ಯೇಸು ಕ್ರಿಸ್ತರು ಕಲಿಸಿಕೊಡುವಂತಹ ಅವರ ರಾಜ್ಯದ ತತ್ವಗಳನ್ನ ಕಲ್ತುಕೊಳ್ಳುವಂತಹ ಅದರ ಕಡೆ ಗಮನ ಕೊಡದೆ, ಅವರ ತತ್ವಗಳ ಜ್ಞಾನ ಇಲ್ಲದೇ ಇರೋದ್ರಿಂದ ಅವರು ಈ ಭೂಲೋಕದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ನಷ್ಟಪಡಿಸಿಕೊಂಡು ಯಾತನೆ ಅನುಭವಿಸುವಂತ ಕಾರ್ಯ ನೋಡ್ತಾ ಇದ್ದಾವೆ. Please write down. ದಯವಿಟ್ಟು ಒಂದು ಕಾರ್ಯವನ್ನು ಬರೆದುಕೊಳ್ಳೋಣ. Very, very important. ತುಂಬಾ ಮುಖ್ಯವಾದದ್ದು. The gospel has two forces. ಸೊ ಸುವಾರ್ತೆಯು ಎರಡು ವಿಧವಾದಂತಹ ಶಕ್ತಿಯನ್ನ ಬಲಗಳನ್ನ The ಹೊಂದಿರುವಂತದ್ದು. gospel has two forces. ಸುವಾರ್ತೆಯು ಶುಭ ಸಂದೇಶವು ಎರಡು ವಿಧವಾದ ಶಕ್ತಿಯನ್ನು ಹೊಂದಿರುವಂತದ್ದು. One, the person of Jesus Christ. ಒಂದು ವ್ಯಕ್ತಿಯಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು. Second, the principles of the kingdom, ಎರಡನೇದು ದೇವರ ರಾಜ್ಯದ ತತ್ವಗಳು. which Jesus came to teach. ಸೊ ಆ ತತ್ವಗಳನ್ನ ಪ್ರಭು ಯೇಸು ನಮಗೆ ಕಲಿಸ್ಕೊಡ್ಲಿಕ್ಕೆ ಲೋಕಕ್ಕೆ ಬಂದಿದ್ದು. First one is the person of Jesus. The person of Jesus Christ. And second, the principles of the kingdom that he taught. ಸೊ ಮೊದಲನೇದು ವ್ಯಕ್ತಿಯಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು. ಎರಡನೇದು ಅವರು ಕಲಿಸಿಕೊಡುವಂತಹ ದೇವರ ರಾಜ್ಯದ ತತ್ವಗಳು. One is the Son of God. ಒಂದನೇದು ದೇವರ ಪುತ್ರ. Second is, the other is the system of the kingdom. ಸೊ ಎರಡನೇದು ಏನಂದ್ರೆ Or ಮತ್ತೊಂದು, system of God. ಸೊ ದೇವರ ತತ್ವಗಳು, ದೇವರ ಸಿಸ್ಟಮ್. What do you say for system? ತತ್ವ. Tatva. One is the life of God. ಒಂದು ದೇವರ ಜೀವವಾಗಿದೆ, And the other one is the law of God. ಮತ್ತೊಂದು ದೇವರ ನಿಯಮಗಳು. One is the life of God. ಒಂದು That is when you believe in Jesus Christ. And the other one is the principles of the kingdom, is the law of God. ಸೊ ಒಂದು ದೇವರ ಜೀವವಾಗಿದೆ. ನೀವು ಯಾವಾಗ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ಸ್ವೀಕರಿಸಿಕೊಂಡ್ರು ಆ ಕ್ಷಣದಲ್ಲಿ ನೀವು ಸ್ವೀಕರಿಸಿಕೊಂಡಂತ ಜೀವ. ಮತ್ತೊಂದು ಭಾಗ ಪ್ರಭು ಯೇಸು ನಮಗೆ ಕಲಿಸಿಕೊಡುವಂತಹ ದೇವರ ಸಾಮ್ರಾಜ್ಯದ ನಿಯಮಗಳು. One is the king, that is the person Jesus, and the second one is the kingdom. The other one is the kingdom, that is when you apply the principles of the kingdom. ಸೊ ಒಂದು ರಾಜರಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು, ಎರಡನೇದು ಅವರ ರಾಜ್ಯಾಧಿಪತ್ಯದ ನಿಯಮಗಳು. One is the experience of God, the relationship with the person Jesus. ಸೊ ಒಂದು Experience in your relationship with God. Yeah. That is through Jesus Christ. ಒಂದು ಯೇಸು ಕ್ರಿಸ್ತರ ಮುಖಾಂತರ ದೇವರೊಂದಿಗಿನ ಅನ್ಯೋನ್ಯತೆಯ ಅನುಭವಗಳು. The other one is the expertise of God, where you follow the principles and you become an expert to become an overcomer. So you are expert in the kingdom of God. So one is you experience a relationship with Jesus, that is the person Jesus. As you study the word and apply, you become an expert operating in the kingdom. ಸೊ ಮೊದಲನೇದು ಒಂದು ದೇವರ ಸಾಮ್ರಾಜ್ಯ, ದೇವರ ಫಸ್ಟ್ ವರ್ಡ್ Experience in your relationship with Jesus. ಸೊ ನೀವು ಯೇಸು ಕ್ರಿಸ್ತರ ಮುಖಾಂತರ ತಂದೆಯೊಂದಿಗಿನ ಆ ಒಂದು ಅನ್ಯೋನ್ಯತೆಯ ಸಂಬಂಧವನ್ನ ಅನುಭವಿಸುವಂಥದ್ದು. ನೀವು ಆ ಅನುಭವದಲ್ಲಿ ದೇವರ ವಾಕ್ಯವನ್ನ ಪದೇ ಪದೇ ನೀವು ಧ್ಯಾನಿಸುತ್ತಾ ಆ ವಾಕ್ಯದಲ್ಲಿ ಕಾಲ ಕಳೆಯುತ್ತಾ ನೀವು ಅನುಭವಕ್ಕೆ ತರುವಂಥದ್ದು. ಆಗ ನೀವು ಪ್ರತಿಯೊಂದು ಪರಿಸ್ಥಿತಿಗಳನ್ನು ಕೂಡ ನೀವು ಜಯಿಸುವಂತಹ ಆ ಒಂದು ಕಾರ್ಯದಲ್ಲಿ ನೀವು ಅನುಭವವನ್ನ ನೀವು ಅನುಭವಿಸುವಂಥದ್ದು. One is ಚತುರ with Jesus, you are heart to heart relationship, spirit to spirit. ಸೊ ಒಂದು ದೇವರೊಂದಿಗಿನ ನಿಕಟವಾದ ಸಂಬಂಧ. ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆತ್ಮಸ್ವರೂಪಿಯಾಗಿರುವಂತಹ ಆತ್ಮದೊಂದಿಗೆ ಆತ್ಮಸ್ವರೂಪಿ ನಾನು ಕೂಡ
ಹೃದಯದಿಂದ ಹೃದಯದ ಸಂಪರ್ಕವನ್ನು ಕಲ್ಪಿಸುವಂಥದ್ದು. The other one is mind related, where you have to renew your mind to follow the law of God, ಸೊ to follow the word of God. ಎರಡನೇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನನ್ನ ಮನಸ್ಸನ್ನ ದೇವರ ವಾಕ್ಯದ ಮೂಲಕ ನವೀಕರಿಸಿಕೊಂಡು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂಥದ್ದು. So let's take a revision quickly. Praise God. This is going to make a great future for you. ಸೊ ಖಂಡಿತವಾಗಿಯೂ ಈಗ ಇದ್ರ ಬಗ್ಗೆ ನಾವು ಒಂದು ಪುನರಾವರ್ತನೆ ತೆಗೆದುಕೊಳ್ಳೋಣ. ಇದು ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡುವಂಥದ್ದು. You must ask yourself, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ, do I have only a personal relationship with Jesus? ನಿಮಗೂ ದೇವರಿಗೂ ವೈಯಕ್ತಿಕವಾಗಿ ವ್ಯಕ್ತಿಗತವಾದಂತಹ ಒಂದು ಸಂಬಂಧ ಮಾತ್ರ ಇದೆಯಾ? And then I do not have anything to do with the word of God or the truth. I live my life the way I want and expect Jesus to do great things in my life. That would be foolishness, because God is accurate in his system, and anyone who does not follow the system is going to face the consequences of the system. ಸೊ ಯಾಕಂದ್ರೆ ಒಂದು ಯೇಸುವಿನೊಂದಿಗಿರುವಂತಹ ವ್ಯಕ್ತಿಗತವಾದಂತಹ ವ್ಯಕ್ತಿಯಾಗಿರುವಂತಹ ಪ್ರಭು ಯೇಸುವಿನೊಂದಿಗಿರುವಂತಹ ಸಂಬಂಧ, ತದನಂತರ ಯೇಸುವಿನೊಂದಿಗೆ ಯಾವುದೇ ಕಾರಣಕ್ಕೂ ಅವ್ರ ವಾಕ್ಯದೊಂದಿಗೆ ಯಾವುದೇ ಸಂಬಂಧ ಅಥವಾ ಯಾವುದೇ ಸಂಪರ್ಕವನ್ನು ಹೊಂದದೆ ನಾವು ನಿಜವಾಗಿಯೂ ಹೌದು ಯೇಸುವಿನೊಂದಿಗಿದ್ದೇನೆ, ಸಂಪರ್ಕ ಹೊಂದಿದ್ದೇನೆ, ನನ್ನ ಜೀವನದಲ್ಲಿ ಅಲೌಕಿಕವಾದ ಕಾರ್ಯಗಳನ್ನು ನಾನು ಅನುಭವಿಸಬಹುದು ಎಂಬುದಾಗಿ ತಿಳಿದು ನೀವು ದೇವರ ರಾಜ್ಯದ ತತ್ವಗಳನ್ನ ನೀವು ಕಲಿತುಕೊಳ್ಳದೆ ನಿಮ್ ಇಷ್ಟ ಬಂದ ರೀತಿಯಲ್ಲಿ ನೀವು ಜೀವಿಸುವುದಾದ್ರೆ ಖಂಡಿತವಾಗಿಯೂ ದೇವರ ರಾಜ್ಯದ ಸಿಸ್ಟಮ್ಗೆ ವಿರುದ್ಧವಾಗಿ ಹೋಗುವಂತ ಕಾರ್ಯದಲ್ಲಿ ಖಂಡಿತವಾಗಿಯೂ ನಾವು ಯಾವ ಕಾರಣಕ್ಕೂ ಒಳ್ಳೆಯದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಕೆಟ್ಟದನ್ನು ಮಾತ್ರ ಅನುಭವಿಸುವಂತ ಕಾರ್ಯವನ್ನು ನೋಡ್ತೇವೆ. For example, ಉದಾಹರಣೆಗೆ, I am a born Christian, he is a born Hindu. ಸೊ ಈ ನಮ್ಮ ಬ್ರದರ್ ಇವರು ಹುಟ್ಟಿದಾಗಿದ್ದಲೇ ಕ್ರೈಸ್ತ ಮಗನಾಗಿ ಹುಟ್ಟಿದ್ದಾರೆ, ಬಟ್ ನಾನು ಹುಟ್ಟಿನಿಂದ ಹಿಂದೂ ಸಹೋದರನಾಗಿ ಹುಟ್ಟಿದ್ದೇನೆ. But ಆದರೆ both of us are operating in the world system. ಆದ್ರೆ ಒಂದು ದುರಾದೃಷ್ಟದ ಸಂಗತಿ ಏನಂತಂದ್ರೆ ಇವನು ಕ್ರೈಸ್ತ ಕುಟುಂಬ ಹುಟ್ಟಿದ್ರು ಕೂಡ, ನಾನು ಹಿಂದೂ ಕುಟುಂಬ ಹುಟ್ಟಿದ್ರು ಕೂಡ, ನಾವಿಬ್ರು ಕೂಡ ಲೋಕದ ತತ್ವಗಳಿಗೆ ಅನುಗುಣವಾಗಿ ಲೋಕದ ಸಿಸ್ಟಮ್ಗೆ ಅನುಗುಣವಾಗಿ ಜೀವಿಸುವಂತ ಮಕ್ಕಳಾಗಿದ್ವಿ. So when I look at Jesus, I take the sign of the cross, but when I'm talking or doing anything, my system has got nothing to do with the Bible. I am operating in the world system. ಸೊ ಈವನ್ ಇವರು ಕ್ರೈಸ್ತ ಸಹೋದರರಾಗಿದ್ರು ಕೂಡ ಶಿಲುಬೆ ನೋಡಿ ಯೇಸು ಸ್ವಾಮಿನ ಜ್ಞಾಪಿಸಿಕೊಂಡು ಪಿತನ ಸುತನ ಪರಿಶುದ್ಧಾತ್ಮ ನಾಮದಲ್ಲಿ ಎಂಬುದಾಗಿ ಹಾಕಿದ್ರು ಕೂಡ, ಬಟ್ ಆದ್ರೆ ಅವರ ನುಡಿಯುವಂತ ನುಡಿಗಳು, ಅವರ ಆಲೋಚನೆಗಳು, ಅವರ ನಿರ್ಧಾರಗಳು, ಅವರ ಕಾರ್ಯಗಳು ಪ್ರತಿಯೊಂದು ಕೂಡ ಲೋಕದ ತತ್ವಕ್ಕೆ ಅನುಗುಣವಾಗಿ ಕಾರ್ಯವನ್ನ ನೆರವೇರಿಸ್ತಾ ಇದ್ದದ್ದು. Thank God we got an audience here. How many of you agree with me? We lived a life like that. ಸೊ ಇಲ್ಲಿ ಕೂಡ ಥ್ಯಾಂಕ್ ಗಾಡ್ ನಮ್ಮ ಕಣ್ಮುಂದೆ ಕೂಡ ಅನೇಕ ಸಹೋದರ ಸಹೋದರಿ ಇದ್ದಾರೆ. So we were ಎಲ್ಲರೂ ಕೂಡ ಅದೇ ರೀತಿ ಹುಟ್ಟಿದಾಗಿಂದ ಕ್ರೈಸ್ತ ಮಕ್ಕಳಾಗಿದ್ರು ಕೂಡ. So Nagendra will be saying, brother, you have been a Christian all your life, but I have not been. I've got news to tell you. Just as you got converted, we all got converted. ನಾನು ಹೇಳ್ಬೋದು, ಬ್ರದರ್ ನಿಜಕ್ಕೂ ನೀವು ಅದೃಷ್ಟವಂತರು, ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದಿರಿ, ಬಟ್ ನಾನ್ ನೋಡಿದ್ರೆ ಹಿಂದೂ ಕುಟುಂಬ ಹುಟ್ಟಿದ್ದೇನೆ, ಬಟ್ ನೀವು ಕ್ರಿಸ್ತನೊಂದಿಗಿನ ಜೀವನ ಅನುಭವಿಸ್ತಾ ಇದ್ದೀರಿ, ಬಟ್ ನನಗೆ ಅಂದ ಅವಕಾಶ ಇಲ್ಲ ಎಂಬುದಾಗಿ ಹೇಳುವಾಗ ನಾನು ಬದಲಾವಣೆ, ನಾನು ಸಂಪೂರ್ಣವಾಗಿ ಪರಿವರ್ತನೆ ಆಗಿದ್ದು ಮಾತ್ರವಲ್ಲ, ಥ್ಯಾಂಕ್ ಗಾಡ್ ಇವರು ಕೂಡ ಪ್ರತಿಯೊಬ್ಬರು ಕೂಡ ಕ್ರಿಸ್ತನ ಕುಟುಂಬ ಹುಟ್ಟಿದ್ರು ಕೂಡ ಇವರು ಕೂಡ ಪರಿವರ್ತನೆ ಆಗುವಂಥದ್ದು ಅತ್ಯವಶ್ಯಕವಾಗಿತ್ತು. So in other words, we were expert in saying by heart prayers. ಸೊ ನಾವೆಲ್ಲರೂ ಕೂಡ ಈಗಾಗಲೇ ಬಾಯ್ಪಾಠ ಆಗಿರುವಂತಹ ಪ್ರಾರ್ಥನೆಗಳನ್ನ ಮಾಡುವುದರಲ್ಲಿ ತುಂಬಾ ಚತುರರಾಗಿದ್ದೇವೆ. But we had nothing to do with the Bible or the principles of the Bible. ಆದರೆ ದೇವರ ವಾಕ್ಯದಲ್ಲಿ ಬೈಬಲ್ ಇರುವಂತಹ ವಾಕ್ಯಗಳನ್ನ ಅದರ ಮೂಲಕ ದೇವರ ತತ್ವಗಳನ್ನ ಕಲ್ತ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಹಿಂದೆ ಇದ್ದೇವೆ. So we did not know the principles of the kingdom that Jesus came and taught. We thought they were Bible stories. ಸೊ ಈವನ್ ನಾವು ಬೈಬಲ್ ನೋಡುವಾಗ ಖಂಡಿತವಾಗಿ ಅದನ್ನ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಅವರು ಪರಲೋಕ ರಾಜ್ಯದ ದೇವರ ರಾಜ್ಯದ ತತ್ವಗಳನ್ನ ಕಲ್ಸ್ಕೊಡ್ಲಿಕ್ಕಾಗಿ ಅವರು ಆ ವಾಕ್ಯದ ಮೂಲಕ ಕಲ್ಸ್ಕೊಳ್ಳುವಂತ ಕಾರಣ ನಾವು ನೋಡ್ತಾ ಇದ್ದೇವೆ. ಆದ್ರೆ ನಾವು ಅವುಗಳ ತಿಳ್ಕೊಂಡಿದ್ದೇವೆ ದೇವರಾಜ್ಯ ತತ್ವಗಳಲ್ಲ, ಬದಲಾಗಿ ಅವೆಲ್ಲ ಕಥೆಗಳು ಎಂಬುದಾಗಿ. So we had no problem in believing Jesus is my Lord. ಸೊ ಒಂದನೇ ಕಾರ್ಯ ಏನಂತಂದ್ರೆ ಯೇಸು ಕ್ರಿಸ್ತರು ನನ್ನ ರಕ್ಷಕರು, ನನ್ನ ಪ್ರಭು ಎಂಬುದಾಗಿ ನನ್ನ ಪ್ರಭು ಎಂಬುದಾಗಿ ಸ್ವೀಕರಿಸಿಕೊಳ್ಳೋದ್ರಲ್ಲಿ ನಂಬೋದ್ರಲ್ಲಿ ಏನೇ ಸಮಸ್ಯೆ ಇಲ್ಲ. But every decision that we took, we were the Prabhu. ಓಕೆ ಯಾ. ಸೊ ಆದ್ರೆ ನಾವು ಪ್ರತಿದಿನವೂ ಕೂಡ ಪ್ರತಿಯೊಂದು ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ನಾವು ನಿರ್ಧಾರ ತೆಗೆದುಕೊಳ್ಳುವಂತ ಕಾರ್ಯದಲ್ಲಿ ನನಗೆ ಯಾರು ಇನ್ನೊಬ್ಬರ ಅಪ್ಪಣೆ ಬೇಕಾಗಿಲ್ಲ, ನಾನೇ ನನ್ನ ಜೀವನಕ್ಕೆ ಪ್ರಭು ಆಗಿರ್ತೇನೆ.
Second thing, we had no problem in believing Jesus is the Son of God. ಸೊ ಎರಡನೇ ಕಾರ್ಯ ಅಂತಂದ್ರೆ ಪ್ರಭು ಯೇಸು ಕ್ರಿಸ್ತರು ದೇವರ ಪುತ್ರರಾಗಿದ್ದಾರೆ ಎಂಬುದಾಗಿ ನಂಬುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. But we never knew that the Bible is the system of God, that as you follow the system, things will change in your life. ಆದರೆ ನಾವು ಬೈಬಲ್ ನೋಡೋದಾದ್ರೆ ಅಲ್ಲಿರುವಂತಹ ಒಂದೊಂದು ವಾಕ್ಯಗಳು ಕೂಡ ದೇವರ ಸಾಮ್ರಾಜ್ಯ ತತ್ವಗಳನ್ನ ಪ್ರಕಟಪಡಿಸುವಂತದ್ದು ಎಂಬುದಾಗಿ, ಅದನ್ನ ತತ್ವಗಳು ಎಂಬುದು ತೆಗೆದುಕೊಳ್ಳದೆ, ನಿಯಮಗಳು ಎಂಬುದಾಗಿ ತೆಗೆದುಕೊಳ್ಳದೆ, ಅವುಗಳು ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಬದಲಾಯಿಸ್ತವೆ ಎಂಬುದಾಗಿ ಅದನ್ನ ಅರಿತುಕೊಳ್ಳೋದ್ರಲ್ಲಿ ನಾವು ಸಂಪೂರ್ಣವಾಗಿ ಹಿಂದೆ ಇದ್ದೇವೆ. Aren't they beautiful? ಯಾಕೆ ನಾವು ಕುಳಿತಂತ ಜಾಗದಲ್ಲಿ Sangria lights. Okay, well, I won't be able to say that. It's a big one. Okay. Okay. It looks so beautiful, and everything is lit up. Everything is good. The electric power. It all works on electric power. Yeah. ಸೊ ಇಲ್ಲ ನಾವು ಕುಳಿತಿರುವಂತ ಹಾಲ್ ನಲ್ಲಿ ಒಳ್ಳೆಲ್ಲ ದೊಡ್ಡ ದೊಡ್ಡ ಬಲ್ಬ್ಗಳು ಹಾಕಿದ್ದಾರೆ, ಫ್ಯಾನ್ ಕೂಡ ಫ್ಯಾನ್ ಕೂಡ ತಿರುಗ್ತದೆ, ಸುತ್ತಮುತ್ತಲೂ ಕೂಡ ಒಳ್ಳೆಯ ನೋಡ್ಲಿಕ್ಕೆ ಒಳ್ಳೆ ಹಾಲ್ ಎಲ್ಲ ಪಕ್ಕ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ ರೀತಿಯಲ್ಲಿ ಇದೆ. ಇದೆಲ್ಲವೂ ಕೂಡ ವಿದ್ಯುತ್ ಶಕ್ತಿ ಮೂಲಕ ನೆರವೇರುತ್ತಿರುವಂತದ್ದು. ಬಟ್ ಇಫ್ ದ ಫ್ಯೂಸ್ ಇಸ್ ಬ್ಲೋನ್ ಆಫ್, ಆದ್ರೆ ಇಷ್ಟೆಲ್ಲ ಜಗಮಗಿಸುವಂತ ಈ ಹಾಲ್ ನಲ್ಲಿ ಸಡನ್ ಆಗಿ ಫ್ಯೂಸ್ ಹೋದ್ರೆ everything is also so expensive, it looks like some scrap. Yeah, just even ಇದು ಬೆಲೆ ಬಾಳುವಂತ ಉಪಕರಣಗಳಾಗಿದ್ರು, ಬೆಲೆ ಬಾಳುವಂತ ಒಂದು ಲೈಟ್ ಗಳಾಗಿದ್ರು ಕೂಡ ಒಂದು ಫ್ಯೂಸ್ ಹೋದ್ರೆ ಸಾಕು, ಅವುಗಳೆಲ್ಲವೂ ಕೂಡ ಮೂಲೆ ಗುಂಪಾದಂತಹ ವಸ್ತುಗಳ ರೀತಿಯಲ್ಲಿ ಕಾಣಿಸ್ತದೆ. So the Son of God came to teach us the system of God, and the system of God works on agape love. ಸೊ ದೇವರ ಪುತ್ರರು ಈ ಲೋಕಕ್ಕೆ ಬಂದಿದ್ದು ದೇವರ ರಾಜ್ಯದ ತತ್ವಗಳನ್ನು ಕಲಿಸಿಕೊಳ್ಳಿಕ್ಕಾಗಿ. ದೇವರ ರಾಜ್ಯದ ತತ್ವಗಳು ಒಂದೇ ಒಂದು ವಿಷಯದ ಮೇಲೆ ಕಾರ್ಯನಿರ್ವಹಿಸುವಂತದ್ದು ದೇವರ ಅಗಾಪೆ ಪ್ರೀತಿಯ ಮೇಲೆ. And if the agape love is not there and human love is there, you love me, I love you, you hate me, I hate you. ಸೊ ಆದ್ರೆ ಅಲ್ಲಿ ದೇವರ ಪ್ರೀತಿ, ಅಗಾಪೆ ಪ್ರೀತಿ ಇಲ್ಲದೆ ಮನುಷ್ಯನ ಪ್ರೀತಿ ಇರೋದಾದ್ರೆ, ಮನುಷ್ಯನ ಪ್ರೀತಿ ಅಂದ್ರೆ ಯಾವುದು? ನೀ ನನ್ನ ಪ್ರೀತಿ ಮಾಡಿದ್ರೆ ನಾನು ಕೂಡ ನಿನ್ನ ಪ್ರೀತಿಸ್ತೇನೆ, ನೀ ನನ್ನ ದ್ವೇಷಿದ್ರೆ ನಾನು ಕೂಡ ನಿನ್ನ ದ್ವೇಷಿಸ್ತೇನೆ, ಈ ರೀತಿಯ ಪ್ರೀತಿ ಇರೋದಾದ್ರೆ ಖಂಡಿತವಾಗಿಯೂ ಯಾವ ಕಾರಣಕ್ಕೂ ನಾನು ಎಷ್ಟೇ ದೇವರ ವಾಕ್ಯಗಳನ್ನು ನುಡಿದ್ರು ಕೂಡ ಯಾವುದೇ ಕಾರ್ಯಗಳು ನೆರವೇರ್ಲಿಕ್ಕೆ ಸಾಧ್ಯ ಇಲ್ಲ. So we lived for so many years with a fuse blown off. ಸೊ ಹಾಗಾಗಿ ಈವನ್ ನಾವು ಕ್ರಿಸ್ತ ಯೇಸುವಿನೊಂದಿಗೆ ಸಂಬಂಧ ಇದ್ರೂ ಕೂಡ ನಮ್ಮ ಜೀವನ ಪರ್ಯಂತ ಅನೇಕ ವರ್ಷಗಳನ್ನ ನಾವು ಫ್ಯೂಸ್ ಅನ್ನ ಸುಟ್ಟಾಕೊಂಡಂತ ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ದಾವೆ. I've got in my audience people who are married more than 25 years, 30 years, 39 years, and you? 39. Oh. Now I've got here 39 years married. Now when they got married, do you think there was agape love? ಸೊ ಈಗ ಖಂಡಿತ ನಮ್ಮ ಕಣ್ಮುಂದೆ ಇಲ್ಲಿ ಕುಳಿತಿರುವಂತಹ ಆಡಿಯನ್ಸ್ ಅಲ್ಲಿ ಜಸ್ಟ್ 39 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿರುವಂತಹ ಸಹೋದರ ಸಹೋದರಿ ಇದ್ದಾರೆ. ಬಟ್ ಆದ್ರೆ ಅವರ ಜೀವನ ಪರ್ಯಂತ ಅಗಾಪೆ ಪ್ರೀತಿಯಲ್ಲಿ ಜೀವಿಸಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? I am not pointing finger to you. I am also included, please. ಯಾರ ಬಗ್ಗೆ ನಾವು ಬೆರಳು ಮಾಡಿ ತೋರಿಸ್ತಲ್ಲ, ಅದರಲ್ಲಿ ಪಪ್ಪ ನಾನು ಎಲ್ಲರೂ ಕೂಡ ಸೇರಿದ್ದೇವೆ. Okay, give me in English, Papa, Genesis chapter 1, 26. ಆದಿಕಾಂಡ 1ನೇ ಅಧ್ಯಾಯ 26. In English, please. Thank you, the person who is very good to me. Yeah, 26. Where is it? He blessed them. 28. 28. Okay. Listen. God blessed them. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಅವರನ್ನು ಆಶೀರ್ವದಿಸಿದರು. He created male and female and he blessed them. ಸೊ ದೇವರು ಪುರುಷ ಮತ್ತು ಸ್ತ್ರೀಯನ್ನ ಸೃಷ್ಟಿ ಮಾಡಿದ್ರು, ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿದ್ರು, ಅವರನ್ನ ಆಶೀರ್ವದಿಸಿದ್ರು. The word blessed means he empowered them. ಸೊ ಆಶೀರ್ವದಿಸಿದ್ರು ಎಂಬ ಪದಾರ್ಥ ಅವರನ್ನ ಶಕ್ತಿ ಸಾಮರ್ಥ್ಯವನ್ನು ಕೊಟ್ರು. So when he empowered them to work like him and bring result like him. ಸೊ ಅವರ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಆಶೀರ್ವದಿಸಿದ್ರು ಅಂದ್ರೆ ಅದರ ಅರ್ಥ ಅವರು ದೇವರಂತೆಯೇ ವರ್ತಿಸಿ, ಅವರು ದೇವರಂತೆಯೇ ಫಲಿತಾಂಶಗಳನ್ನ ಹೊರತೆಗಿಲಿಕ್ಕಾಗಿ ಬೇಕಂತ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕೊಟ್ರು. You put it in Kannada, others people will because this is a Kannada class. Put it in Kannada. Where is that? He blessed them. Just highlight that, brother. ಆಶೀರ್ವದಿಸಿದನು. ಯಾ, ಇದಲ್ಲದೆ ದೇವರು just highlight only that much. ಆಶೀರ್ವದಿಸಿದನು with some other color.
Give a different color. Yeah. Ah. ಸೊ ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದರು. Now, blessing means to empower. ಸೊ ಆಶೀರ್ವಾದ ಎಂಬ ಪದಾರ್ಥ ಅವರಿಗೆ ತಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟರು ಎಂಬುದಾಗಿ. So you can read that 28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿದರು. ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದರು. So he blessed them with fivefold ministry. ಸೊ ದೇವರು ಅವರನ್ನ 5 ವಿಧವಾದಂತಹ ಕಾರ್ಯಗಳಿಗಾಗಿ ಆಶೀರ್ವದಿಸಿದರು. Be fruitful, ಸೊ ಅವರು ಅಭಿವೃದ್ಧಿ ಆಗ್ಲಿಕ್ಕಾಗಿ, multiply, ಅವರು ಅಧಿಕವಾಗಿ ಮಾರ್ಪಾಡಾಗ್ಲಿಕ್ಕಾಗಿ, subdue, ದೊರೆತನ ಮಾಡ್ಲಿಕ್ಕಾಗಿ, replenish. Replenish. Replenish is whatever is less, you reproduce to fill it up. ಓಕೆ, ತುಂಬಿಕೊಳ್ಳಿಕ್ಕಾಗಿ, Tumbi. ಭೂಮಿಯನ್ನು ತುಂಬಿಕೊಳ್ಳಿಕ್ಕಾಗಿ, And have dominion. ಸೊ ಅಧಿಕಾರ ಚಲಾಯಿಸಲಿಕ್ಕಾಗಿ ದೊರೆತನ. Okay, is that clear up till here? Okay. Now my question is, when God blessed them with his fivefold ministry, ಸೊ ದೇವರು ಈ 5 ಕಾರ್ಯಗಳಿಗಾಗಿ ದೇವರು ಅವರನ್ನ ಆಶೀರ್ವದಿಸಿದ್ರು. when Adam fell into sin ಆದ್ರೆ ಆದಮನು ಪಾಪದಲ್ಲಿ ಬಿದ್ದಾಗ, and he was thrown out of the garden, ಸೊ ಆತನು ಏದೆನ್ ತೋಟದಿಂದ ಹೊರಗಡೆ ಕಳಿಸಲ್ಪಟ್ಟವನಾದ. was he still being fruitful? ಈವನ್ ಆತನು ಏದೆನ್ ತೋಟದಿಂದ ಹೊರಗಡೆ ಬಂದ್ರು ಕೂಡ ಆತನು ಇನ್ನೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕಾಗಿ ಆತನಿಗೆ ಇನ್ನೂ ಕೂಡ ಶಕ್ತಿ ಇದೆಯಾ? Hey, was he fruitful? Did he produce children here? ಅಲೋ, ಆತನು ಈವನ್ ಏದೆನ್ ತೋಟ ಹೊರಗಡೆ ಬಂದ್ರು ಕೂಡ ಅವನು ತನ್ನ ಸಂತತಿನ ಅಭಿವೃದ್ಧಿ ಪಡಿಸ್ಕೊಳ್ಳೋ ಕಾರ್ಯದಲ್ಲಿ ಅವನು ಅಭಿವೃದ್ಧಿ ಆಗ್ತಾ ಇದ್ನ, ಮಕ್ಕಳ ಪಡ್ಕೊಳ್ಳೋದ್ರಲ್ಲಿ. ಎಸ್. Did he multiply? ಆತ ಅಧಿಕವಾಗಿ ಮಾರ್ಪಾಡಾಗ್ತಾ ಇದ್ನ. ಎಸ್. He did all those 5. ಸೊ ಈಗ ಈವನ್ ಏದೆನ್ ತೋಟದ ಹೊರಗಡೆ ಇದ್ರೂ ಕೂಡ 5 ಕಾರ್ಯಗಳನ್ನ ನೆರವೇರ್ತಾ ಇದೆ. Even though he went away from God, ಈವನ್ ಆತನು ದೇವರಿಂದ ದೂರ ಹೋದ್ರು ಕೂಡ 5 ಕಾರ್ಯಗಳು ನೆರವೇರ್ತಾ ಇದೆ. the power to reproduce, the power to be fruitful, multiply did not stop. ಸೊ ಅದರ್ಥ ಅವರು ಅಭಿವೃದ್ಧಿ ಆಗ್ಲಿಕ್ಕಾಗಿ, ದೊರೆತನ ಮಾಡ್ಲಿಕ್ಕಾಗಿ, ಅವರು ಅಧಿಕ ಸಂಖ್ಯೆಯಲ್ಲಿ ಹೆಚ್ಚಾಗ್ಲಿಕ್ಕಾಗಿ, ಭೂಮಿನ ತುಂಬಿಕೊಳ್ಳಿಕ್ಕಾಗಿ ಯಾವ ಕಾರಣಕ್ಕೂ ದೇವರೊಂದಿಗೆ ಯಾವುದೇ ಸಂಬಂಧ ಇಲ್ಲದಿದ್ರು ಕೂಡ ಈ ಕಾರ್ಯ ನೆರವೇರ್ಕೊಂಡು ಹೋಗ್ತಾ ಇದೆ. Correct? ಅದಕ್ಕೆ ಬೇಕಾದ ಶಕ್ತಿ ಅಲ್ಲಿದೆ. So by producing the fruit, did he produce Cain? ಆತನು ಹೌದು ಆ ಅಭಿವೃದ್ಧಿ ಆಗುವಂತ ಶಕ್ತಿ ಸಾಮರ್ಥ್ಯದ ಮೂಲಕ ತನಗೆ ತನ್ನ ಪತ್ನಿಯ ಮೂಲಕ ಕಾಯಿನನ್ನು ಪಡ್ಕೊಂಡ. Yes. Now was Cain with the fear of God, or was he full of jealousy? ಸೊ ಆದ್ರೆ ಕಾಯಿನನು, ಆದಮನ ಮಗನಾಗಿರುವಂತಹ ಕಾಯಿನನು, ಆತನು ಸಂಪೂರ್ಣವಾಗಿ ದೇವರ ಭಯಭಕ್ತಿ ಉಳ್ಳಂತಹ ವ್ಯಕ್ತಿನ ಅಥವಾ ಸಂಪೂರ್ಣವಾಗಿ ಹೊಟ್ಟೆಕಿಚ್ಚೆ ಪಡುವಂತ ವ್ಯಕ್ತಿಯಾಗಿದ್ನ. So when Adam and Eve were in sin, they did not produce righteous children, but they produced, they multiplied, but they multiplied unrighteousness, and the first murder took place in the family. ಸೊ ಆದರೆ ನಾವು ನೋಡ್ತಾ ಇದ್ದೇವೆ, ಆದಮನು ಈವನ್ ದೇವರ ಪ್ರಸನ್ನತೆಯಿಂದ ಅಂದ್ರೆ ದೇವರಿಂದ ದೂರ ಆದ್ರೂ ಕೂಡ ಆತನು ತನ್ನ ಸಂತತಿಯನ್ನು ಅಧಿಕ ಮಾಡಿಕೊಳ್ಳುವಂತಹ ಆ ಶಕ್ತಿ ಸಾಮರ್ಥ್ಯವನ್ನು ಲಿತ್ತು. ಆದರೆ ದೇವರ ಸಂಪರ್ಕವನ್ನು ಕಡಿದುಕೊಂಡಿದ್ರಿಂದ ಆತನು ಅಭಿವೃದ್ಧಿ ಪಡಿಸಿಕೊಳ್ಳುವಂತಹ ಆ ಶಕ್ತಿ ಸಾಮರ್ಥ್ಯವನ್ನ ನೀತಿವಂತ ಮಕ್ಕಳನ್ನ ಈ ಭೂಲೋಕ ಕೊಡ್ಲಿಕ್ಕಾಗಿ ಅಸಮರ್ಥನಾಗಿದ್ದ. ಬದಲಾಗಿ ಅನೀತಿವಂತ ಮಕ್ಕಳನ್ನ ಕೊಟ್ಟು, ಅದಕ್ಕಾಗಿ ಇಡೀ ಬೈಬಲ್ ಅಲ್ಲಿ ಮೊದಲ ಕೊಲೆ ಕಾಯಿನ ಮೂಲಕ ನೆರವೇರಿತು. Sorry? Yeah. Even though we were in the world doing all the nonsense, did we still produce children? ಸೊ ನಾವು ಈ ಲೋಕದಲ್ಲಿ ಇದ್ರೂ ಕೂಡ ದೇವರೊಂದಿಗೆ ಯಾವುದೇ ಸಂಬಂಧ ಇಲ್ಲ, ಲೋಕದೊಂದಿಗೆ ಲೋಕದ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡು ಅದ್ರ ಜೊತೆಲಿದ್ರು ಕೂಡ ನಾವು ಇನ್ನೂ ಕೂಡ ಮಕ್ಕಳನ್ನ ಹಡೆಯುವುದರಲ್ಲಿ, ಮಕ್ಕಳನ್ನ ಪಡ್ಕೊಳ್ಳೋದ್ರಲ್ಲಿ ಖಂಡಿತವಾಗಿಯೂ ನಾವು ಸಫಲರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಎಸ್. Now did the children learn the fear of the Lord, or they learned everything in the world? ಹಾಗಾದ್ರೆ ನಮ್ಮಿಂದ ಬರುವಂತಹ ಮಕ್ಕಳು ದೇವರಿಂದ ದೈವಭಯವನ್ನ ಕಲಿಯುವಂತ ಮಕ್ಕಳಾಗಿರ್ತಾರ ಅಥವಾ ಲೋಕದ ಕಾರ್ಯಗಳನ್ನ, ಲೋಕದ ಕೃತ್ಯಗಳನ್ನ ಕಲಿಯುವಂತ ಮಕ್ಕಳಾಗಿರ್ತಾರ? Because the parents are not in the system. ಯಾಕಂದ್ರೆ ತಂದೆ ತಾಯಿಗಳು ಯಾವ ಕಾರಣಕ್ಕೂ ದೇವರ ತತ್ವದ ಅಡಿಯಲ್ಲಿ ಜೀವಿಸ್ತಾ ಇಲ್ಲ. But the parents were celebrating Christmas. ಆದ್ರೆ ತಂದೆ ತಾಯಿಗಳು ಕ್ರಿಸ್ಮಸ್ ಅನ್ನು ಕೂಡ ಜೋರಾಗಿ ಕೊಂಡಾಡ್ತಾರೆ. And not forgetting Good Friday fasting. ಸೊ ಅಷ್ಟು ಮಾತ್ರ ಅಲ್ಲ, ಅದೇ ತಂದೆ ತಾಯಿಗಳು ಜಸ್ಟ್ ಗುಡ್ ಫ್ರೈಡೆ, ಶುಭ ಶುಕ್ರವಾರವನ್ನ ಉಪವಾಸದೊಂದಿಗೆ ಕಾಲ ಕಳೀತಾರೆ, ಆಚರಿಸ್ತಾರೆ.
ಅಷ್ಟು ಮಾತ್ರ ಅಲ್ಲ, ಈಸ್ಟರ್ ದಿನ ಯೇಸು ಸ್ವಾಮಿ ಪುನರುತ್ಥಾನಗೊಂಡು ಎದ್ದು ಬಂದ್ರು ಅಂತೇಳಿ ಆ ಸಂತೋಷಕ್ಕಾಗಿ ಫುಲ್ ಟೈಟ್ ಆಗೋದನ್ನು ಕೂಡ ಮಾಡ್ತಾರೆ. Now, do you think that relationship with Jesus was the relationship that Jesus wants to have, or was it worldly? ಆದ್ರೆ ಈಗ ಅವರು ಯೇಸು ಕ್ರಿಸ್ತರು ಹೊಂದಿರುವಂತ ಆ ಹೊಂದಿರುವಂತ ಸಂಬಂಧ ನೋಡೋದಾದ್ರೆ ಯೇಸು ಕ್ರಿಸ್ತರು ಬಯಸುವಂತ ಅನ್ಯೋನ್ಯತೆ ಸಂಬಂಧವಾಗಿದೆಯಾ ಅಥವಾ ಲೋಕದ ರೀತಿಯಲ್ಲಿ ಯೇಸು ಕ್ರಿಸ್ತರೊಂದಿಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಳುವಂತ ಕಾರ್ಯವನ್ನು ನೋಡ್ತೇವೆ. So the power to be fruitful, multiply, subdue, replenish, and dominion remains the same. But when you are in the Lord and following His system, it is godly. But if you don't know Jesus and His system, it is demonic. ಸೊ ಹೌದು, ಈ 5 ಕಾರ್ಯಗಳು ಅಭಿವೃದ್ಧಿ ಆಗುವಂಥದ್ದು, ದೊರೆತನ ಮಾಡುವಂಥದ್ದು, ಜಸ್ಟ್ ಅಧಿಕ ಸಂಖ್ಯೆಯಲ್ಲಿ ಇಡೀ ಭೂಮಿಯನ್ನು ಆವರಿಸಿಕೊಳ್ಳುವಂಥದ್ದು, ಈ ಎಲ್ಲಾ ಕಾರ್ಯಗಳು ನೋಡೋದಾದ್ರೆ ಈವನ್ ನಾವು ದೇವರೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲದಿದ್ರು ಕೂಡ ಈ ಎಲ್ಲಾ ಕಾರ್ಯಗಳು ಇದೆಲ್ಲವನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯ ಇರ್ತದೆ. ಆದರೆ ಅವು ಉತ್ಪತ್ತಿ ಆಗುವಾಗ ಅವು ಯಾವ ಕಾರಣಕ್ಕೂ ಏನು ಯಾವುದರೊಂದಿಗೆ System of God. ದೇವರ ತತ್ವಕ್ಕೆ ಅನುಗುಣವಾಗಿ, ದೇವರ ಸಿಸ್ಟಮ್ಗೆ ಅನುಗುಣವಾಗಿ ಇಲ್ಲದೆ ಇದ್ದುದರಿಂದ ಅದೆಲ್ಲವೂ ಕೂಡ ಲೋಕದ ಸಿಸ್ಟಮ್ನ ಅಡಿಯಲ್ಲಿ ನೆರವೇರುವಂತ ಕಾರ್ಯವಾಗಿರ್ತದೆ. So did you have children ನಿಮಗೆ ಮಕ್ಕಳಿದೆಯಾ? when you are out of the system? ಸೊ ನೀವು ಈ ಒಂದು ದೇವರ ಸಿಸ್ಟಮ್ ಅನ್ನ ಹೊರತುಪಡಿಸಿದ್ರು ಕೂಡ ನಾವು ಮಕ್ಕಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹೌದು. Then all of a sudden in one particular year, you began to get the taste of the system. ಸೊ ಆದ್ರೆ ಒಂದು ದಿನ ದೇವರ ಸಾಮ್ರಾಜ್ಯದ ಆ ರುಚಿಯನ್ನ, ತತ್ವಗಳನ್ನ, ಆ ರುಚಿಯನ್ನ ನಾವು ನೋಡಿದ್ವಿ. Did it change your children? ಸೊ ಅದು ಮಕ್ಕಳನ್ನ ಬದಲಾಯಿಸ್ತದ? Was it a temporary change? ಅದು ತಾತ್ಕಾಲಿಕವಾದ ಪರಿವರ್ತನೆಯ? Was it a temporary change in your life? ಅಷ್ಟು ಮಾತ್ರ ಅಲ್ಲ, ಆ ದಿನ ರುಚಿನ, ದೇವರ ಸಾಮ್ರಾಜ್ಯ ತತ್ವದ ರುಚಿ ನೋಡಿದ ತಕ್ಷಣ ನಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆ, ಪರಿವರ್ತನೆ ಅದು ಶಾಶ್ವತವಾದ ಅಥವಾ ತಾತ್ಕಾಲಿಕವಾದದ? ಶಾಶ್ವತವಾದದ್ದು. So after so many years, for example, I experienced Jesus for the first time at the age of 33. ಸೊ ಈವನ್ ಇವರು ಕಥೋಲಿಕ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಮೊದಲನೇ ಸಲ ದೇವರ ಸಾಮ್ರಾಜ್ಯ ತತ್ವದ ರುಚಿ ನೋಡಿದ್ದು ತಮ್ಮ 33ನೇ ವಯಸ್ಸಿನಲ್ಲಿ. And I began to learn the system of the kingdom through the Bible. And as I began to learn, it not only changed me, it changed everything in my marriage, in my children, in my health, wealth, full package, because now there are two forces. One is the person of Jesus, and second, the teachings of Jesus. ಸೊ ಈವನ್ ಇವರು 33ನೇ ವಯಸ್ಸಿನಲ್ಲಿ ದೇವರ ಸಾಮ್ರಾಜ್ಯ ತತ್ವಗಳ ರುಚಿಯನ್ನ ನೋಡಿದಾಗ ಅದು ಆ ದೇವರ ಸಾಮ್ರಾಜ್ಯ ತತ್ವಗಳನ್ನ ಕಲ್ತ್ಕೊಂಡು ಅದನ್ನ ಅಳವಡಿಸ್ಕೊಂಡು ಮುನ್ನಡೆಯುವಾಗ ಅದು ಇವರ ವೈಯಕ್ತಿಕ ಜೀವನ ಮಾತ್ರವಲ್ಲ, ಇವರ ವ್ಯವಹಾರಗಳು ಮಾತ್ರವಲ್ಲ, ಇವರ ದಾಂಪತ್ಯ ಜೀವನ ಮಾತ್ರವಲ್ಲ, ಇವರ ಮಕ್ಕಳ ಜೀವಿತ ಮಾತ್ರವಲ್ಲ, ಇವರ ಕುಟುಂಬವನ್ನ ಮಾತ್ರವಲ್ಲ, ಇವನ್ ಎಲ್ಲದರಲ್ಲೂ ಕೂಡ ಆರೋಗ್ಯ, ಹಣಕಾಸು, ಸಮೃದ್ಧಿ ಪ್ರತಿಯೊಂದು ಏರಿಯದಲ್ಲೂ ಕೂಡ ಸಂಪೂರ್ಣವಾದಂತಹ ಶಾಶ್ವತ ಬದಲಾವಣೆಯನ್ನ ಇವರ ಜೀವನದಲ್ಲಿ ಅವ್ರು ನೋಡ್ತಾ ಇದ್ದಾರೆ. So by learning, when the opposition came, when the situation came, okay, what did we do? We became so expert that now there is no depression. Now we know what to do and we begin to follow the system. The reward is very big. ಸೊ ಅದಕ್ಕಾಗಿ ತುಂಬಾ ಮುಖ್ಯವಾದ ಕಾರ್ಯ. Change the character. ಸೊ ಈಗ ಈ ಒಂದು ದೇವರ ಸಾಮ್ರಾಜ್ಯ ತತ್ವಗಳನ್ನ ಅಳವಡಿಸ್ಕೊಳ್ಳುವಾಗ ಸಮಸ್ಯೆಗಳು ಬರೋದಿಲ್ಲ ಎಂಬುದಾಗಿಲ್ಲ. ಏನೇ ಎಂತಹ ತೊಂದರೆಗಳು, ಸಮಸ್ಯೆಗಳು ಬಂದ್ರೂ ಕೂಡ ಈಗ ದೇವರ ಸಾಮ್ರಾಜ್ಯ ತತ್ವಗಳು ಗೊತ್ತಿರೋದ್ರಿಂದ, ಅದನ್ನ ಕಲ್ತ್ಕೊಂಡಿರೋದ್ರಿಂದ, ಅದನ್ನ ಅನುಸರಿಸಿ ಮುನ್ನಡೆಯುವಾಗ ಯಾವ ರೀತಿ ಅದನ್ನ ಎದುರಿಸಬೇಕು, ಯಾವ ರೀತಿ ಅವುಗಳೆಲ್ಲವನ್ನ ಸಂಪೂರ್ಣ ನಮ್ಮ ದಿನಕ್ಕೆ ತೆಗೆದುಕೊಳ್ಬೇಕು ಎಂಬುದಾಗಿ ಕಲ್ತಿರೋದ್ರಿಂದ ಅದನ್ನ ಅಳವಡಿಸ್ಕೊಂಡು ಮುನ್ನಡೆಯುವಾಗ ಪ್ರತಿಯೊಂದು ಏರಿಯದಲ್ಲೂ ಕೂಡ ವಿಜಯೋತ್ಸವದ ಜೀವಿತವನ್ನ ಅನುಭವಿಸುವಂತ ಮಕ್ಕಳಾಗಿದ್ದೇವೆ. Did you ever see TV? Yes. TV channels? Yes. ನೀವು ಯಾವಾಗಲಾದ್ರೂ ಟಿವಿ ಚಾನೆಲ್ಗಳನ್ನ ನೋಡಿದೀರಾ? There are different serials. ಅಲ್ಲಿ ನಾನಾ ವಿಧವಾದ ಧಾರಾವಾಹಿಗಳಿವೆ. Those who have got computer and internet, there are different websites. ಸೊ ಯಾರ ಮನೆಯಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದೆಯೋ, ಇಂಟರ್ನೆಟ್ ಇದೆಯೋ, ಅಲ್ಲಿ ಬೇರೆ ಬೇರೆ ಚಾನೆಲ್ಗಳಿವೆ, ವೆಬ್ಸೈಟ್ಗಳಿವೆ. ರಿಮೋಟ್. How many of you know this? ಎಷ್ಟು ಮಂದಿ ಇದು ನೋಡಿದಿರಿ ರಿಮೋಟ್ನ? On this, by this one thumb, I can change the channels. ಸೊ ಈ ಒಂದು ಜಸ್ಟ್ ಒಂದು ಹೆಬ್ಬೆರಳಿನಿಂದ
ನಮ್ಗೆ ಇಷ್ಟ ಬೇಕಾದ ಚಾನೆಲ್ನ ಬದಲಾಯಿಸಬಹುದು. Nowadays on the TV there are more than 200 channels. ಈಗ ಟಿವಿಯಲ್ಲಿ ಸುಮಾರು 200ಕ್ಕಿಂತ ಮಿಗಿಲಾದ ಚಾನೆಲ್ಗಳಿವೆ. And all channels are very clear. ಸೊ ಎಲ್ಲ ಚಾನೆಲ್ ಕೂಡ HD ಕ್ವಾಲಿಟಿ ಒಳ್ಳೆ ವಿಡಿಯೋಗಳನ್ನ ತೋರಿಸುವಂಥದ್ದು. But there are also God channels. ಸೊ ಆದ್ರೆ ಅವುಗಳಲ್ಲಿ ಕೆಲವೊಂದು ಕೂಡ ಜಸ್ಟ್ ದೇವರ ಚಾನೆಲ್ಗಳಿವೆ. So if I click on that channel and no matter what happens, I don't click any other channel, even if they are there, they have no power over me. ಎಸ್, ಈವನ್ ಅಲ್ಲಿ ಆ 200 ಚಾನೆಲ್ಗಳಲ್ಲಿ ಇವನ್ ಕೆಟ್ಟ ಚಾನೆಲ್ಗಳಿವೆ, ಇನ್ನು ದೇವರ ಚಾನೆಲ್ಗಳು ಇವೆ. ನಾನು ಜಸ್ಟ್ ದೇವರ ಚಾನೆಲ್ ಆನ್ ಮಾಡಿ ಅದನ್ನ ನಾನು ನೋಡ್ತಾ ಇರುವಾಗ ಈವನ್ ಅಲ್ಲಿ ಇನ್ನು ಉಳಿದಂತಹ ಅನೇಕ 199 ಚಾನೆಲ್ಗಳು ಕೆಟ್ಟದಾಗಿದ್ರು ಕೂಡ ಯಾವ ಕಾರಣಕ್ಕೂ ಅಲ್ಲಿ 199 ಚಾನೆಲ್ ಇದ್ರು ಕೂಡ ಅವುಗಳಿಗೆ ನನ್ನ ಮೇಲೆ ಅಧಿಕಾರವಾಗಲಿ ಸ್ಥಾನವಾಗಲಿ ಇರೋದಿಲ್ಲ. In the same way in the world there are so many temptations, so many things, but a person who is expert in the word of God, he is clicking on that word and not ready to change the channel. ಸೊ ಅದೇ ರೀತಿ ಈ ಲೋಕದಲ್ಲೂ ಕೂಡ ನಾನಾ ರೀತಿಯ ಕಾರ್ಯಗಳನ್ನು ಸುತ್ತಮುತ್ತಲು ನೋಡ್ತಾ ಇದ್ದಾವೆ, ನಾನಾ ರೀತಿಯ ಬಯಕೆಗಳು, ಆಸಕ್ತಿಗಳು ಎಲ್ಲ ಇವೆ. ಆದ್ರೆ ಒಂದು ವ್ಯಕ್ತಿ ದೇವರ ವಾಕ್ಯಕ್ಕೆ ಅಂಟಿಕೊಂಡು ದೇವರ ವಾಕ್ಯವನ್ನ ಕ್ಲಿಕ್ ಮಾಡಿ ಆತನು ಅದಕ್ಕೆ ಅಂಟಿಕೊಂಡು ಮುನ್ನಡೆದಾದ್ರೆ ಸುತ್ತಮುತ್ತ ಎಂತ ಪರಿಸ್ಥಿತಿಗಳು ಅಥವಾ ಎಂತ ಪ್ರಚೋದನೆಗಳಿದ್ರು ಕೂಡ ಅವುಗಳಿಗೆ ಆತನ ಮೇಲೆ ಯಾವುದೇ ಅಧಿಕಾರವಿರೋದಿಲ್ಲ. Now for example, we are on using the internet, we are on Zoom and we are teaching the word of God, but somebody can click on some other website and go into a total demonic website. ಸೊ ಅದೇ ರೀತಿ ಈಗ ನಾವು ಇಂಟರ್ನೆಟ್ ನಾವು ಉಪಯೋಗಿಸಿ ಅದರಲ್ಲಿ ಝೂಮ್ ಎಂಬ ಅಪ್ಲಿಕೇಶನ್ ಮೂಲಕ ನಾವು ದೇವರ ವಾಕ್ಯವನ್ನ ಸುವಾರ್ತೆಯನ್ನು ಸಾರ್ತಾ ಇದ್ದಾವೆ. ಅದು ಎಲ್ಲರೂ ಕೂಡ ಒಳಿತನ್ನು ತರುವಂತದ್ದು. ಅದೇ ರೀತಿ ಇನ್ನು ಕೆಲವರು ಅದೇ ಇಂಟರ್ನೆಟ್ ಉಪಯೋಗಿಸಿಕೊಂಡು ಬೇರೆ ಬೇರೆ ವೆಬ್ಸೈಟ್ಗೆ ಹೋಗಿ ದುರಾತ್ಮನ ಶಕ್ತಿನ ಹೊಂದಿರುವಂತಹ ಕೆಟ್ಟ ಚಾನೆಲ್ಗೆ ಹೋಗಿ ಖಂಡಿತವಾಗಿಯೂ ಅವರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋದು ನೋಡ್ತೇವೆ. So in the name of Jesus, God has blessed us to have dominion and control over all our decisions. ಸೊ ದೇವರ ಕೃಪೆಯೊಂದಿಗೆ ನಿಜವೂ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ನಾವು ತೆಗೆದುಕೊಳ್ಳುವಂತ ಒಂದೊಂದು ನಿರ್ಧಾರಗಳ ಮೇಲೂ ಕೂಡ ನಾವು ಹತೋಟಿನ ಚಲಾಯಿಸಲಿಕ್ಕಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ದಾರೆ. So when I take that decision that I will not shift the channel, I will not take any decision that is against the word of God, now those forces has no power over you because you have taken dominion over them. You are resisting every thought that is trying to captivate you. ಸೊ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಇವನು ಹೊರಗಡೆ ಇರುವಂತಹ ನಾನಾ ವಿಧವಾದಂತಹ ರೀತಿಯ ಕಾರ್ಯಗಳಿಗೆ ಎಂತಹ ಶಕ್ತಿ ಇದ್ರು ಕೂಡ ನಾನು ಮಾತ್ರ ದೇವರ ವಾಕ್ಯಕ್ಕೆ ಅಂಟಿಕೊಂಡು ದೇವರ ವಾಕ್ಯ ಅದನ್ನ ಮಾತ್ರ ಕ್ಲಿಕ್ ಮಾಡಿ ನನ್ನ ಗಮನವನ್ನ ಆ ಕಡೆ ಈ ಕಡೆ ನನ್ನ ಚಾನಲ್ ಅನ್ನ ನನ್ನ ಗಮನವನ್ನ ಆ ಕಡೆ ಈ ಕಡೆ ಕೇಂದ್ರೀಕರಿಸದೆ ನಾನು ಅದಕ್ಕೆ ಅಂಟಿಕೊಂಡು ಮುನ್ನಡೆಯಾದ್ರೆ ಹೊರಗಡೆ ಇರುವಂತಹ ಎಲ್ಲ ಶಕ್ತಿಗಳ ಮೇಲೂ ಕೂಡ ನಾವು ದೊರೆತನ ಮಾಡಿ ಅವುಗಳ ಸಂಪೂರ್ಣ ನಮ್ಮ ಅಧೀನಕ್ಕೆ ಪಡೆದುಕೊಂಡು ಅವುಗಳು ಎಷ್ಟೇ ಪ್ರಚೋದನೆ ಕೊಟ್ಟರು ಕೂಡ ನನ್ನ ಮನಸ್ಸಿನಲ್ಲಿ ಅದಕ್ಕೆ ಅನುಗುಣವಾಗಿ ಆಲೋಚನೆ ಮಾಡದೆ ಆ ಒಂದೊಂದು ಆಲೋಚನೆಗಳನ್ನ ನಾವು ಬಂಧಿಸಿ ಸಂಪೂರ್ಣ ಸೆರೆ ಹಿಡಿಯಬಹುದು. So God said, Jesus said, my word is spirit and life. ಸೊ ಪ್ರಭು ಯೇಸು ಹೇಳಿದ್ದಾರೆ, ನನ್ನ ವಾಕ್ಯಗಳು ಜೀವಂತವಾದದ್ದು ಮತ್ತು ಆತ್ಮವಾದದ್ದು ಎಂಬುದಾಗಿ. So whenever your mind is stayed on God's word, you have two forces. One is the Holy Spirit and one is the life of God. ಸೊ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ದೇವರ ವಾಕ್ಯದ ಮೇಲೆ ಕೇಂದ್ರೀಕೃತವಾಗಿದ್ರೆ ನೀವು ಎರಡು ವಿಧವಾದ ಶಕ್ತಿಯನ್ನ ನೀವು ಹೊಂದಿರುವಂತ ಮಕ್ಕಳಾಗಿರ್ತೀರಿ. ಒಂದು ದೇವರ ಜೀವನ ಮತ್ತು ಪವಿತ್ರಾತ್ಮರ ಶಕ್ತಿಯನ್ನು ಹೊಂದಿರ್ತೀರಿ. And that's why Jesus said, I am the way, the truth and the life. ಅದಕ್ಕಾಗಿ ಪ್ರಭು ಯೇಸು ಹೇಳಿರುವಂತದ್ದು ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ ಎಂಬುದಾಗಿ. So there are many ways that the world is showing you. ಸೊ ಈ ಲೋಕವು ನಾನಾ ರೀತಿಯ ಮಾರ್ಗಗಳನ್ನು ನಿಮಗೆ ತೋರಿಸ್ತದೆ. But when you follow the route of the word of God, you are discovering, learning the ways of God. ಸೊ ನೀವು ದೇವರ ವಾಕ್ಯದ ಮಾರ್ಗವನ್ನ ನೀವು ಕಂಡುಹಿಡಿದುಕೊಳ್ಳೋದಾದ್ರೆ, ಆ ಮಾರ್ಗದಲ್ಲಿ ಮುನ್ನಡೆದಾದ್ರೆ, ನೀವು ಆ ಮಾರ್ಗದಲ್ಲಿ ಮುನ್ನಡೆದ್ರ ಮೂಲಕ ನೀವು ದೇವರ ಮಾರ್ಗವನ್ನ ನೀವು ಕಂಡುಹಿಡಿದುಕೊಳ್ತೀರಿ. So if I slap him here now, ಸೊ ಈಗ ಇವರು ನನ್ನ ಕೆನ್ನೆಗೆ ಬಾರಿಸಿದ್ರು, ಹೊಡೆದ್ರು. he has got two options. ಸೊ ಅಲ್ಲಿ ಅವರು ನನಗೆ ಬಾರಿಸುವಾಗ ನನಗೆ ಎರಡು ಅವಕಾಶಗಳಿವೆ, ಎರಡು ಆಯ್ಕೆಗಳಿವೆ. Retaliate, ಒಂದು ಮುಯಿ ತೀರಿಸಬಹುದು, get bitter, angry and give me some cursing words. ನಾನು ಆ ಕ್ಷಣದಲ್ಲಿ ಮನ್ನೊಂದುಕೊಂಡು ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಶಪಿಸುವಂತ ನುಡಿಗಳು ನುಡಿಬಹುದು. Or quickly remember what Jesus said. ಅಥವಾ ತಕ್ಷಣವೇ ನಾನು ಪ್ರಭು ಯೇಸು ಏನಂತ ಹೇಳಿದಾರೋ ಅದ್ರ ಪ್ರಕಾರ ನನ್ನ ಮನಸ್ಸನ್ನ ನಿರ್ಧಾರ ಬದಲಾಯಿಸಿಕೊಂಡು. Jesus said, love your enemies. How do you do that? When somebody strikes you on one cheek, with love,
turn the other cheek. ಸೊ ಆ ಕ್ಷಣದಲ್ಲಿ ಪ್ರಭು ಯೇಸು ತನ್ನ ವಾಕ್ಯದ ಏನಂತ ಹೇಳಿದಾರೋ ಅದ್ರ ಪ್ರಕಾರ ನಿರ್ಧಾರ ತೆಗೆದುಕೊಂಡು ನಾನು ಪ್ರತಿಕ್ರಿಯೆ ತೋರುವಂಥದ್ದು. ಯಾವ ರೀತಿಯ ಪ್ರತಿಕ್ರಿಯೆ? ಯಾರಾದ್ರೂ ಒಂದು ಕೆನೆಗೆ ಹೊಡೆದ್ರೆ ಅದೇ ಕ್ಷಣದಲ್ಲಿ ನಾನು ಅವ್ರನ್ನ ಪ್ರೀತಿಸುತ್ತಾ ದೇವರ ಪ್ರೀತಿಯಲ್ಲಿ ಮುನ್ನಡೀತಾ ಮತ್ತೊಂದು ಕೆನೆಯನ್ನ ತೋರಿಸುವಂಥದ್ದು, ಕ್ಷಮಿಸಿ ತೋರಿಸುವಂಥದ್ದು. So does God want you to be slapped by people? Does God wants his children to be slapped by the people? ಸೊ ಹಾಗಾದ್ರೆ ದೇವರು ತನ್ನ ಮಕ್ಕಳು ಬೇರೆ ಮಕ್ಕಳಿಂದ ಕೆನ್ನೆಗೆ ಬಾರಿಸ್ಕೊಳ್ಬೇಕು ಎಂಬುದಕ್ಕೆ ಇಷ್ಟಪಡ್ತಾರ? The reason Jesus said turn your cheek to the other side is to say to yourself that I'm not a defender of my life, but God is my defender, and I want to prove it that I will not defend myself. My God is my defender and he will defend me. ಸೊ ಅದರ ಅರ್ಥ ಏನಂತಂದ್ರೆ ಜಸ್ಟ್ ಒಂದು ಕೆನೆಗೆ ಹೊಡೆದ್ರೆ ಮತ್ತೊಂದು ಕೆನೆ ತೋರಿಸು ಎಂಬುದಾಗಿ ಹೇಳುವುದರ ಅರ್ಥ ಏನಂತಂದ್ರೆ ನಾನು ಯಾವ ಕಾರಣಕ್ಕೂ ಈ ಪರಿಸ್ಥಿತಿಯನ್ನ ಸೋಲ್ಸೋದಿಲ್ಲ, ನಾನು ಯಾವ ಕಾರಣಕ್ಕೂ ಈ ಪರಿಸ್ಥಿತಿ ಎದುರಿಸೋದಿಲ್ಲ. ಓಕೆ 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 ಸೊ ನಾನು ಯಾವ ಕಾರಣಕ್ಕೂ ನನ್ನನ್ನು ರಕ್ಷಿಸಿಕೊಳ್ಳಲಿಕ್ಕೆ ನಾನು ಯಾವ ಕಾರಣಕ್ಕೂ ನಾನು ಪ್ರಯತ್ನ ಪಡೋದಿಲ್ಲ, ಬದಲಾಗಿ ದೇವರು ನನ್ನ ರಕ್ಷಕರಾಗಿದ್ದಾರೆ, ನಾನು ಈ ಪರಿಸ್ಥಿತಿಯನ್ನ ಅವ್ರಿಗೆ ವಹಿಸ್ಕೊಡ್ತಾನೆ. Praise God. Praise God. So now I understood the way from the word of God. Now I applied the way. I found the truth. The truth has set me free. Now I'm experiencing the life of God. ಸೊ ಈಗ ನನಗೆ ದೇವರ ಸಾಮ್ರಾಜ್ಯ ತತ್ವಗಳು ಗೊತ್ತಿದೆ, ಆ ತತ್ವಗಳನ್ನ ನಾನು ಕಲ್ತ್ಕೊಳ್ಳೋದ್ರಿಂದ ನನಗೆ ಸತ್ಯ ಗೊತ್ತಾಗಿದೆ, ಆ ಸತ್ಯ ನನಗೆ ಬಿಡುಗಡೆ ಕೊಡುವಂತದ್ದಾಗಿದೆ, ಹಾಗಾಗಿ ದೇವರ ಜೀವವನ್ನ ನಾನು ಅನುಭವಿಸುವ ವ್ಯಕ್ತಿಯಾಗಿದ್ದೇನೆ. Praise God. Praise God. So now we understand on one side is the person of Jesus, on the other side is I have to become expert in the teachings of Jesus, and when I do that, now I'm experiencing the life of God, and I'm also experiencing the system of God, how it, when a person operates, it leads them to the world, the system or the kingdom principles leads him to live a victorious life, changing his character from inside out. ಸೊ ಅಷ್ಟು ಮಾತ್ರ ಅಲ್ಲ, ಒಂದು ಕಡೆ ನಾವು ಕ್ರಿಸ್ತ ಯೇಸುವಿನ ವ್ಯಕ್ತಿಯಾಗಿರುವಂತಹ ಕ್ರಿಸ್ತ ಯೇಸುವಿನ ಆ ಒಂದು ಅನ್ಯೋನ್ಯತ ಸಂಬಂಧವನ್ನು ಅನುಭವಿಸೋದು ಮಾತ್ರವಲ್ಲ, ಆ ಸಂಬಂಧದಲ್ಲಿ ಮತ್ತೊಂದು ಕಡೆ ನಾವು ಕ್ರಿಸ್ತ ಯೇಸುವಿನ ರಾಜ್ಯದ ತತ್ವಗಳನ್ನ ನಾವು ಕಲ್ತ್ಕೊಂಡು ಅದರ ಹಾದಿಯಲ್ಲೇ ನಾವು ಮುನ್ನಡೆಯುವಾಗ, ಆ ವಾಕ್ಯದ ಪ್ರಕಾರ ಮುನ್ನಡೆಯುವಾಗ, ನಮ್ಮ ಮನಸ್ಸನ್ನು ನವೀಕರಿಸಿಕೊಂಡು ನಾವು ಮುನ್ನಡಿತಾ ಹೋಗುವಾಗ ನಾವು ಯೇಸು ಕ್ರಿಸ್ತರ ಜೀವವನ್ನ ನಾವು ಅನುಭವಿಸೋದು ಮಾತ್ರವಲ್ಲ, ನಾವು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಆ ಜೀವದ ಮೂಲಕ ನಾವು ವಿಜಯೋತ್ಸವ ಜೀವಿತವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. So now you are coming to know the king personally. ಈಗ ನಾವು ರಾಜಾದಿರಾಜರಾಗಿರುವಂತಹ ಪ್ರಭು ಯೇಸುವನ್ನ ವೈಯಕ್ತಿಕವಾಗಿ ಅನುಭವಿಸುವಂತಹ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. So now you are connected to the king. ಈಗ ನೀವು ನಿಮ್ಮ ರಾಜರೊಂದಿಗೆ ನೀವು ಸಂಪರ್ಕವನ್ನು ಹೊಂದಿದ್ದೀರಿ. The king has become your best friend. ಸೊ ಈಗ ಆ ರಾಜರು ನಿಮ್ಮ ಅತಿ ಪ್ರೀತಿಯ ಅತಿ ನೆಚ್ಚಿನ ಸ್ನೇಹಿತರಾಗಿದ್ದಾರೆ. You are a citizen of that kingdom. ಸೊ ನೀವು ಆ ರಾಜ್ಯದ ನೀವು ಪ್ರಜೆಯಾಗಿದ್ದೀರಿ. Let me give an example. ಒಂದು ಉದಾಹರಣೆಯನ್ನು ಕೊಡ್ತೇವೆ. One day I was standing in the security. You know, when you go by flight, you have to do the luggage X-ray. ಸೊ ನೀವು ಏರ್ಪೋರ್ಟ್ ಅಲ್ಲಿ ಏನಾದ್ರೂ ವಿಮಾನ ಹತ್ಲಿಕ್ಕೆ ಹೋಗ್ಬೇಕಾದ್ರೆ ಮೊದಲು ಅಲ್ಲಿಗೆ ಒಳಗಡೆ ಪ್ರವೇಶ ಮಾಡುವಂತ ಮೊದಲು ನಮ್ಮೆಲ್ಲ ಲಗೇಜ್ ಗಳನ್ನ ಸ್ಕ್ಯಾನ್ ಮಾಡುವಂತ ಆ ಒಂದು ಕೌಂಟರ್ ನಾವು ಹೋಗ್ಬೇಕಾಗ್ತದೆ. Big queue. ದೊಡ್ಡ ಉದ್ದವಾದ ಕ್ಯೂ ಇರ್ತದೆ. I was in Sharjah. ಸೊ ಆ ಸಂದರ್ಭದಲ್ಲಿ ಇವರು ಸಾರ್ಜದಲ್ಲಿ ಇದ್ರು. And I saw an Arab man not standing in a queue. He straight away went, put his bag and left. ಸೊ ಆದ್ರೆ ಅಲ್ಲಿ ಅಲ್ಲಿನ ಪ್ರಜೆಯಾಗಿರುವಂತ ಒಂದು ವ್ಯಕ್ತಿ ಆತನು ಬಂದ ಬ್ಯಾಗ್ ಅನ್ನ ಲಗೇಜ್ ನಲ್ಲಿ ಇಟ್ಟ, ಅದಾದ್ಮೇಲೆ ಆತನು ಅದೇ ಸ್ಟ್ರೈಟ್ ಆಗಿ ಕ್ಯೂ ಅಲ್ಲಿ ನಿಲ್ಲಿಲ್ಲ, ನೇರವಾಗಿ ಹೋಗ್ತಾ ಇದ್ದಾನೆ. So I went behind him. ಸೊ ಅದೇ ರೀತಿ ಇವರು ಕೂಡ ಆ ವ್ಯಕ್ತಿ ಹಿಂದೆ ಹೋಗ್ತಾ ಇದಾರೆ. So the policeman over there said, where are you going? ಸೊ ಆಗ ಅಲ್ಲಿರುವಂತಹ ಪೊಲೀಸ್ ವ್ಯಕ್ತಿ ಹೇಳಿದ್ದು, ಜಸ್ಟ್ ನೀ ಎಲ್ಲಿಗೆ ಹೋಗ್ತಾ ಇದೀಯಾ? So I pointed out to him, he went, that's why I'm coming. ಸೊ ಆಗ ಇವ್ರು ಹೇಳಿದ್ರು, ಆ ವ್ಯಕ್ತಿ ಹೋಗ್ತಾ ಇದಾರೆ, ಅದಕ್ಕೋಸ್ಕರ ಅವರಿಂದ ನಾನು ಹೋಗ್ತಾ ಇದ್ದಾನೆ. He said, no, go back. ಸೊ ಅವ್ರು ಹೇಳಿದ್ರು, ಇಲ್ಲ ಅವರಿಂದ ಹೋಗುವಂತಿದ್ದಿಲ್ಲ, ಕ್ಯೂ ಅಲ್ಲಿ ಉದ್ದ ಕ್ಯೂ ಅಲ್ಲಿ ನಿಂತ್ಕೋ. So I went and stood where I was in the queue. ಸೊ ಮೊದಲು ಯಾವ ಕ್ಯೂ ಅಲ್ಲಿ ಎಲ್ಲಿ ನಿಂತಿದ್ರು ಅದೇ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರು. The policeman came to me. ಆ ಪೊಲೀಸ್ ಇವ್ರ ಹತ್ರ ಬಂದ್ರು and took me from there right behind. ಸೊ ತದನಂತರ ಆ ಪೊಲೀಸ್ ಬಂದು ಇವ್ರು ಮೊದಲು ಎಲ್ಲಿ ನಿಂತಿದ್ರು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಕ್ಕೆ ಮತ್ತೆ ಅಲ್ಲಿಂದ ಕರೆದು ಜಸ್ಟ್ ಅದರಿಂದ ಕ್ಯೂ ಇದೆ, ಲಾಸ್ಟ್ ಕಡೆಯದಾಗಿ ಹೋಗಿ ನಿಲ್ಸಿದ್ರು. I was standing here. ಆಗ ಆ
ಇವ್ರು ಹೇಳ್ತಾ ಇದಾರೆ, ಇಲ್ಲ ಇಲ್ಲ ನಾನು ಮೊದಲು ಅಲ್ಲೇ ನಿಂತಿದ್ದೆ, ಅದಕ್ಕೋಸ್ಕರ ನಿಂತ್ಕೊಂಡೆ ಎಂಬುದಾಗಿ. He said, because you went out of the queue, now you start from the beginning. ಸೊ ಆಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ನೀನು ಕ್ಯೂನ ತಪ್ಪಿಸ್ಕೊಂಡು ಆ ವ್ಯಕ್ತಿಯಿಂದ ಹೋದೆ, ಅದಕ್ಕೋಸ್ಕರ ಅದರಿಂದ ಇನ್ನು ಅನೇಕ ವ್ಯಕ್ತಿಗಳು ಬಂದಿದ್ದಾರೆ, ನೀನು ಕಡೆಯದಾಗಿ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು. Everything in my mind was saying cursing. ಸೊ ಇವರ ಮನಸ್ಸಲ್ಲಿ ಬರ್ತಿರುವುದೆಲ್ಲವೂ ಕೂಡ ಆ ವ್ಯಕ್ತಿಯನ್ನ ಪೊಲೀಸ್ ಮ್ಯಾನ್ ಅನ್ನ ಆ ಪೊಲೀಸನ್ನ ಶಪಿಸು ಎಂಬುದಾಗಿ. But I did not curse him. ಆದ್ರೆ ಇವರು ಆ ಕ್ಷಣದಲ್ಲಿ ಶಪಿಸಲಿಲ್ಲ. I was hurt. ಇವರಿಗೆ ನೋವಾಗಿದೆ. I have to stand right behind. ಸೊ ಖಂಡಿತವಾಗಿಯೂ ಅವ್ರ ಹಿಂದೆ ನಿಂತ್ಕೊಳ್ಳೋದಕ್ಕಾಗಿ ನೋವಾಗ್ತದೆ. And the Holy Spirit began to teach me. ಆ ಸಂದರ್ಭದಲ್ಲಿ ಪವಿತ್ರಾತ್ಮರು ಇವರಿಗೆ ಕೆಲವೊಂದು ಕಾರ್ಯಗಳನ್ನು The ಕಲಿಸಿಕೊಟ್ರು. Holy Spirit said he got a chance to go because he belongs to the kingdom. ಸೊ ಆ ಸಂದರ್ಭದಲ್ಲಿ ಪವಿತ್ರ ಇವರು ತಿಳಿಸಿದೇನೆಂದ್ರೆ, ಆ ವ್ಯಕ್ತಿ ಯಾಕೆ ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ ಅಂದ್ರೆ, ಆ ವ್ಯಕ್ತಿ ಆ ದೇಶದ ಪ್ರಜೆ ಆಗಿರೋದ್ರಿಂದ ಆ He ವ್ಯಕ್ತಿ is a ಕ್ಯೂ citizen of that country. ಈ ವ್ಯಕ್ತಿ ಆ ರಾಷ್ಟ್ರದ ಪ್ರಜೆ ಆಗಿರೋದ್ರಿಂದ ಆ ವ್ಯಕ್ತಿ ನೇರವಾಗಿ ಹೋಗ್ತಾ ಇದ್ದಾನೆ. I am a foreigner. ಸೊ ಈ ಸಹೋದರರು ಆ ದೇಶಕ್ಕೆ ಸಂಬಂಧಪಟ್ಟವರಲ್ಲ, ಬೇರೆ The ದೇಶಕ್ಕೆ rules are ಸಂಬಂಧಪಟ್ಟವರು. different. ಅದಕ್ಕೋಸ್ಕರ ಅಲ್ಲಿರುವಂತಹ ನಿಯಮಗಳು Because of being ವ್ಯತ್ಯಾಸವುಳ್ಳದಾಗಿದೆ. a citizen, he gets all the facilities. ಸೊ ಆ ವ್ಯಕ್ತಿ ಆ ರಾಷ್ಟ್ರದ ಪ್ರಜೆ ಆಗಿರೋದ್ರಿಂದ ಆತನಿಗೆ ಇರುವಂತಹ ಸೌಲಭ್ಯಗಳು ಅಲೌಕಿಕವಾದವು. So when you experience the life of God and you become an expert in the laws of God, you know the king, and now that you know the king, you have the favor from the king. Wow. ಸೊ ಅಷ್ಟು ಮಾತ್ರವಲ್ಲ, ನೀವು ಆ ರಾಜನ ಅಧಿಪತ್ಯದಲ್ಲಿ ಇರುವಂತಹ ಮಕ್ಕಳಾಗಿರೋದು ಮಾತ್ರವಲ್ಲ, ನೀವು ರಾಜನ ಅರಿತವರಾಗಿದ್ದೀರಿ, ರಾಜನ ತತ್ವಗಳನ್ನು ಅರಿತವರಾಗಿದ್ದೀರಿ, ರಾಜನ ಮಾರ್ಗದಲ್ಲಿ ಮುನ್ನಡೆಯುವ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯಗಳು ಈ ಲೋಕದ ಯಾವುದೇ ಕಾರ್ಯಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನೀವು ಸಂಪೂರ್ಣವಾಗಿ ನೀವು ಆ ರಾಜ್ಯದ ಪರಿಪೂರ್ಣತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತರು ನಮ್ಮ ರಾಜರಾಗಿರೋದ್ರಿಂದ ಆ ರಾಜ್ಯದ ಎಲ್ಲಾ ಕಾರ್ಯಗಳನ್ನು ಅನುಭವಿಸಬಹುದು. You married? ಇವ್ರು ಕೇಳ್ತಾರೆ, ನನಗೆ ಮದುವೆ ಆಗಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಎಸ್ ಎಂಬುದಾಗಿ. ಹೌದು. So when you got married, what did the Indian government give you? ಸೊ ಇವ್ರು ಕೇಳ್ತಾ ಇದಾರೆ, ನಾನು ಮದುವೆ ಮಾಡ್ಕೊಂಡಾಗ ನನ್ನ ಭಾರತದ ಸರ್ಕಾರ, ನಾನು ಭಾರತದ ಪ್ರಜೆ ಆಗಿದ್ದೇನೆ, ಭಾರತ ಸರ್ಕಾರ ನನಗೇನ್ ಕೊಡ್ತು? Tax. ಕಂದಾಯ, ಟ್ಯಾಕ್ಸ್. But if you were a citizen of Sharjah or Dubai, ಆದ್ರೆ ನಾನು ದುಬೈನ ಪ್ರಜೆ ಆಗಿರೋದಾದ್ರೆ, and if you get married, ನಾನು ಮದುವೆ ಆದ್ರೆ the king will give you a big house ಸೊ ಅಲ್ಲಿನ ರಾಜ ನನಗೆ ದೊಡ್ಡ ಬಂಗ್ಲೋವನ್ನು, ದೊಡ್ಡ ಮನೆಯನ್ನು ನಮ್ಗೆ ಕೊಡ್ತಾರೆ. with everything furnished. ಸೊ ಅಲ್ಲಿ ಆ ಮನೆ ಎಲ್ಲ ವಿಧವಾದಂತಹ ಪೀಠೋಪಕರಣಗಳನ್ನು ಒಳಗೊಂಡಂತಹ ಆ ದೊಡ್ಡ ಮನೆ ನಮಗೆ ಗಿಫ್ಟ್ ಆಗಿ ಕೊಡುಗೆ ಕೊಡ್ತಾರೆ. And it's a gift from the king. ಸೊ ಅದು ಆ ದೇಶದಲ್ಲಿರುವಂತಹ ಸಿಸ್ಟಮ್, ಅಲ್ಲಿ ನಮಗೆ ಅಲ್ಲಿನ ಪ್ರಜೆಗೆ ಅದಕ್ಕೆ ಕೊಡ್ತಾರೆ. Now don't think of going to Dubai and getting married. ಸೊ ಹಾಗಾಗಿ ಅಲ್ಲಿ ಒಂದು ಮನೆ ಸಿಗ್ತದೆ ಅಂತ ಹೇಳಿ ಅಲ್ಲಿರುವಂತ ವ್ಯಕ್ತಿಯನ್ನು ಹೋಗಿ ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಬೇಡಿ. Then Sarah will tell me, what did you teach my husband? He went there to Dubai to get married. No. That is only for the citizens of that country. ಸೊ ಇಲ್ಲಿರೋರು ಅಲ್ಲೋಗಿ ಮದುವೆ ಮಾಡ್ಕೊಂಡ್ರೆ ಅಲ್ಲಿ ಮನೆಯನ್ನು ಕೊಡೋದಿಲ್ಲ, ಅಲ್ಲಿರುವಂತ ಪ್ರಜೆಗೆ ಮಾತ್ರ ಅಲ್ಲಿ ರಾಜ ಆ ಮನೆಯನ್ನ ಗಿಫ್ಟ್ ಆಗಿ ಕೊಡುಗೆ ಕೊಡ್ತಾರೆ. When you are sick, does the doctor take money from you? ಸೊ ಇಲ್ಲಿ ನಾವೇನೋ ರೋಗಗ್ರಸ್ತರಾದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ವೈದ್ಯರು ನಮ್ಮ ಹತ್ರ ದುಡ್ಡು ತೆಗೆದುಕೊಳ್ತಾರ? ಎಸ್. If you are in Canada, everything is free. ಆದ್ರೆ ಅದೇ ನೀವು ಕೆನಡಾ ದೇಶದಲ್ಲಿ ಇದ್ರೆ, ನೀವು ರೋಗಿ ಆದ್ರೂ ಕೂಡ ಎಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಕೂಡ ಜಸ್ಟ್ ಇಡೀ ಗೌರ್ಮೆಂಟ್ ಅದನ್ನ ನೋಡ್ಕೊಳ್ತದೆ. And if you are not working, you get $1,000 from the government. ಸೊ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನನಗೇನಾದ್ರೂ ಕೆಲಸ ಇಲ್ದೇನೆ ನಾನು ಕೆಲಸ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಆ ಗೌರ್ಮೆಂಟ್ $1,000 ಆ ವ್ಯಕ್ತಿಗೆ ಕೊಡ್ತದೆ. In 15 days. So in a month, $2,000. ಸೊ 15 ದಿನಕ್ಕೆ $1,000 ಕೊಡ್ತದೆ. ಒಂದು ತಿಂಗಳಿಗೆ $2,000 ಕೊಡ್ತದೆ. So you did for that kingdom. What about this kingdom of heaven? ಯೋಚನೆ ಮಾಡಿ, ನಮ್ಮೆಲ್ಲರ ಮನಸ್ಸಲ್ಲಿ ಬರ್ತಾ ಇರೋದೇನು, ವಾವ್, ಹೌದಾ. ಇಲ್ಲಿ ಕೆಲಸ ಇಲ್ಲ ಅಂದ್ರ ಕಾನಾಗಿನ ಏನು ಇರೋದಿಲ್ಲ, ಊಟ ಏನು ಇರೋದಿಲ್ಲ. ಬಟ್ ಅಲ್ಲಾದ್ರೆ ಕೆಲಸ ಇಲ್ಲಂದ್ರೂ ಕೂಡ ಜಸ್ಟ್ $2,000 ಕೊಡ್ತಾರ, ಜೀವನ ನಡೆಸಬಹುದು. ಆದ್ರೆ ಇದು ನೋಡುವಾಗ ವಾವ್ ಎಂಬುದಾಗಿ ಹೇಳುವಾಗ, ಈ ಲೋಕದ ಕೆನಡಾದ ಸಿಸ್ಟಮ್ ನ ಬರೀ $2,000 ವಾವ್ ಎಂಬುದಾಗಿ ಹೇಳುವಾಗ, ದೇವರ ರಾಜ್ಯದ ಸಿಸ್ಟಮ್ ನಲ್ಲಿ ನಾವು ಜೀವಿಸೋದಾದ್ರೆ, ದೇವರ ರಾಜ್ಯದ ಪ್ರಜೆಯಾಗಿರುವ ದೇವರ ಮಕ್ಕಳು ನಮಗೆ ಇನ್ಯಾವ ರೀತಿಯ ವಾವ್ 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 ಕಾರ್ಯಗಳನ್ನ ಅನುಭವಿಸಬಹುದು. So with all this, you begin to experience in your relationship with God.
ಸೊ ನೀವು ಇವುಗಳೆಲ್ಲದರ ಮೂಲಕ ನೀವು ಯೇಸು ಕ್ರಿಸ್ತರ ಒಂದು ವೈಯಕ್ತಿಕ ಅನ್ಯೋನ್ಯತೆಯ ಆ ಒಂದು ಆ ಸಂಬಂಧವನ್ನ ನೀವು ಅನುಭವಿಸಬಹುದು. So the more you are abiding in the presence of God, that means when you are abiding in the word of God, you begin to experience a relationship with the King. And because you are with the King, praise God, everything for you is now coming to you absolutely free from heaven. ಪ್ರೈಸ್ ಗಾಡ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂಥದ್ದು, ದೇವರ ಪ್ರಸನ್ನತೆಯಲ್ಲಿ ಅಧೀನವಾಗುವಂಥದ್ದು ಎಂಬುದರ ಅರ್ಥ ಏನಂತಂದ್ರೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದು. ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಅದರ ಮೂಲಕ ದೇವರ ಸಾಮ್ರಾಜ್ಯದಲ್ಲಿ ದೇವರ ತತ್ವಗಳ ಅಧೀನದಲ್ಲಿ ಜೀವಿಸುವಾಗ ರಾಜನೊಂದಿಗೆ ಒಂದು ನಿಕಟವಾದಂತಹ ರಾಜನಾಗಿರುವಂತಹ ಪ್ರಭು ಯೇಸುವಿನೊಂದಿಗೆ ನಿಕಟವಾದಂತಹ ಅನ್ಯೋನ್ಯತೆಯ ಸಂಬಂಧವನ್ನು ಬೆಳೆಸಿಕೊಂಡು ನೀವು ಅದೇ ಮಾರ್ಗದಲ್ಲಿ ಮುನ್ನಡೆಯೋದಾದ್ರೆ, ಆ ರಾಜ್ಯದ ತತ್ವಗಳಿಗೆ ಮುನ್ನಡೆಯೋದಾದ್ರೆ, ರಾಜನಿಂದ ಬರುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ನಿಮಗೆ ಸಂಪೂರ್ಣವಾಗಿ 100% ಉಚಿತವಾಗಿ ನೀವು ಅವುಗಳೆಲ್ಲವನ್ನು ಅನುಭವಿಸಿ ಸದಾಕಾಲ ಪರಲೋಕವನ್ನು ಭೂಲೋಕದಲ್ಲಿ ಅನುಭವಿಸಬಹುದು. Praise God. Have you heard people saying, I have been saying by the wounds of Jesus I am healed, and I did not get healed? ಸೊ ಅನೇಕರು ಈ ರೀತಿ ಹೇಳುವುದನ್ನು ಕೇಳಿರಬಹುದು. ನಾನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ಎಂಬುದಾಗಿ ನಾನು ಗಂಟೆಗಟ್ಟಲೆ ಮಾಡ್ತಾ ಇದ್ದಾನೆ, ಆದ್ರೆ ನಾನು ಇನ್ನೂ ಕೂಡ ಗುಣ ಆಗಿಲ್ಲ ಎಂಬುದಾಗಿ ಹೇಳುವಂತದನ್ನು ಕೇಳಿಸಿಕೊಂಡಿರ್ಬೋದು. I've been studying the Bible, I've been doing all this, but I did not get it. ಸೊ ನಾನು ದೇವರ ವಾಕ್ಯವನ್ನ ಅಧ್ಯಯನ ಮಾಡ್ತಾ ಇದ್ದಾನೆ, ದೇವರ ವಾಕ್ಯ ನುಡಿತಾ ಇದ್ದಾನೆ, ಆದ್ರೂ ಕೂಡ ನಾನು ದೇವರಿಂದ ಏನನ್ನು ಕೂಡ ಪಡ್ಕೊಳಕ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇರ್ಬೋದು. ದೇವರು ನನಗೆ ಏನನ್ನು ಕೊಡ್ಲಿಲ್ಲ ಎಂಬುದಾಗಿ. Nowadays you order from the hotel some food, they give you the food with a packing of plastic covering like cling, what is it, cling, not foil, cling wrap, okay, transparent, very thin, you can tear it with your finger, but it is rolled 6 or 7 rounds. ಸೊ ಇವನ್ ನಾವು ಏನಾದ್ರು ಹೋಟೆಲ್ ಆರ್ಡರ್ ಮಾಡಿ ಜಸ್ಟ್ ನಾವು ಅದನ್ನ ಪಾರ್ಸಲ್ ತೆಗೆದುಕೊಳ್ಳೋದಾದ್ರೆ ಅದ್ರ ಸುತ್ತ ತುಂಬಾ ತೆಳುವಿರುವಂತ ಪ್ಲಾಸ್ಟಿಕ್ ಕವರ್ನ ಅದ್ರ ಸುತ್ತಲೂ ಸುತ್ತಿರ್ತಾರೆ, ನೋಡಿದೀರಾ? ಅದು ಜಸ್ಟ್ ನೀವು ಬೆರಳಿ ಸ್ವಲ್ಪ ಟಚ್ ಮಾಡಿದ್ರೆ ಕಟ್ ಆಗ್ತದೆ, ಹೌದಾ? So when a person is learning the scripture, that's not enough. It has to have a cling wrap with experience. ಸೊ ಒಂದು ವ್ಯಕ್ತಿ ದೇವರ ವಾಕ್ಯಗಳನ್ನ ನುಡಿಯೋದು ಮಾತ್ರವಲ್ಲ, ಆತನು ಆ ವಾಗ್ದಾನಗಳನ್ನ ಅಥವಾ ವಾಕ್ಯಗಳನ್ನ ಆತನು ಆ ಒಂದು ಸಣ್ಣ ತೆಳುವಾದಂತಹ ಆ ಪ್ಲಾಸ್ಟಿಕ್ ಅವರು ಯಾವ ತರ ಸುತ್ತಿರ್ತಾರೋ ಅದೇ ರೀತಿ ಆತನು ಕೂಡ ಸುತ್ತುವರೆದಿರ್ಬೇಕು. So the more and more you experience, the more and more wrapping, now your faith is getting stronger and stronger. Faith is not only studying the scripture, but no experience, you will be in a ding dong. But faith with experience on a daily basis, you are cling wrapping your heart and mind with the promises of God, and that experience is building up your relationship with God. So on one side you are experiencing a relationship with Jesus. ಸೊ ಯಾವ ರೀತಿ ಅಂತಂದ್ರೆ ನಾವು ದೇವರ ವಾಕ್ಯಗಳನ್ನ ಬಾಯಿಗೆ ತೆಗೆದು ಹೇಳುವಂಥದ್ದು ಮಾತ್ರವಲ್ಲ, ಆ ವಾಕ್ಯಗಳನ್ನ ನಾವು ನಮ್ಮ ಅನುಭವಗಳು, ನಮ್ಮ ಜೀವಿತದಲ್ಲಿ ಆಗುವಂತಹ ವಾಕ್ಯದ ಮೂಲಕ ಆಗುವಂತಹ ಅನುಭವಗಳನ್ನ ನಾವು ಪದೇ ಪದೇ ಅನುಭವಿಸುವಾಗ ಅದ್ರ ಕಟ್ತಾ ಇದಾವೆ. ನಾವು ಎಷ್ಟರ ಮಟ್ಟಿಗೆ ಅದನ್ನ ಪದೇ ಪದೇ ಕಟ್ತಾ ಇರ್ತೇವೋ ನಮ್ಮ ಅನುಭವಗಳ ಮೂಲಕ ಅಲ್ಲಾಗಿದೆ ಆತನು ಥ್ಯಾಂಕ್ ಗಾಡ್ ಯೇಸುವಿನ ಅನ್ಯೋನ್ಯತೆಯಲ್ಲಿ ಬಲಗೊಳ್ಳೋದು ಮಾತ್ರವಲ್ಲ, ಯೇಸುವಿನಲ್ಲಿ ಈವನ್ ಆ ಒಂದು ದೃಢ ಭರವಸೆನ ಹೊಂದೋದು ಮಾತ್ರವಲ್ಲ, ಆ ವ್ಯಕ್ತಿಯು ಯೇಸುವಿನ ಜೀವನ್ನ ಅವನು ಅನುಭವಿಸುವಂತ ವ್ಯಕ್ತಿ ಆಗಿರ್ತಾನೆ. So we have been studying the word of God for so many years. ಸೊ ನಾವು ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. Is the faith the same? ಸೊ ನಮ್ಮ ವಿಶ್ವಾಸ ಅದೇ ರೀತಿಯಲ್ಲಿ ಇದೆಯಾ? ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇದೆಯಾ? You are applying it in your life. ಸೊ ನಾನು ನನ್ನ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡೆ. Somebody gave you a call on the helpline, you are talking to them, teaching them, they are coming with testimonies. Now what happens to your experience? A cling wrap is taking place. Okay. And the more and more it's taking place, that scripture is becoming more and more flesh in you. ಸೊ ಈಗ ಆ ವಾಕ್ಯವನ್ನ ನನ್ನ ಜೀವನಕ್ಕೆ ತೆಗೆದುಕೊಂಡು ನಾನು ಅದನ್ನ ಅನುಭವಿಸಿದಾಗ ಅದರ ಸುತ್ತ ಒಂದು ರೌಂಡ್ ಆ ಪೇಪರ್ ಸುತ್ತಿದ ರೀತಿಯಲ್ಲಿ ಆಯ್ತು. ಯಾರಾದ್ರೂ ಅದೇ ರೀತಿ ಸಮಸ್ಯೆ ಇರೋ ವ್ಯಕ್ತಿಗಳು ಫೋನ್ ಮಾಡಿದಾಗ ನನಗಾಗಿರುವಂತ ಅನುಭವವನ್ನ ಆ ವಾಕ್ಯದೊಂದಿಗೆ ಅವರು ಕೊಡುವಾಗ, ಅವರು ಅದನ್ನ ಅಳವಡಿಸ್ಕೊಡುವಾಗ, ಅವರು ಆ ಕಡೆಯಿಂದ ಜಸ್ಟ್ ಕೆಲವು ದಿನಗಳಾದ್ಮೇಲೆ ಅವರ ಅನುಭವವನ್ನ ಅವರ ಸಾಕ್ಷಿಗಳನ್ನ ಪಡಿಸುವಾಗ ಆ ಒಂದು ಸುತ್ತಾಗಿರುವಂತದ್ರ ಮೇಲೆ ಮತ್ತೆ ಆ ಅನುಭವದ ಸುತ್ತುಗಳನ್ನ ಹಾಕುವಾಗ ನನ್ನ ವಿಶ್ವಾಸ
ಇನ್ನು ಅಧಿಕವಾಗಿ ಬಲಗೊಳ್ಳುವಂಥದ್ದು, ಇನ್ನೂ ಕೂಡ ಯೇಸುವನ್ನ ಯಥೇಚ್ಛವಾಗಿ ಅನುಭವಿಸಲಿಕ್ಕೆ ಸಹಾಯ ಮಾಡುವಂಥದ್ದು. So in all circumstances, you are growing in your relationship with the king, and because you are now applying the principles of the kingdom, you are now experiencing a one-to-one experience with the king, and at the same time, because you are following the system, you are becoming an expert in the system, and that's why you are sitting here and teaching others how they can be expert in the kingdom. Now I'm the same person who was in depression. I was the same person who had a lot of problems in my life. But as I began to apply the word of God with a cling wrap, after years, the Lord has made me expert, not in the whole Bible, but a small part. But wherever I'm expert, I can teach somebody else and make them expert in their life. ಸೊ ಹೌದು, ನಾವು ಹಿಂದೊಮ್ಮೆ ಎಲ್ಲವನ್ನ ಕಳ್ಕೊಂಡು ಡಿಪ್ರೆಷನ್ ಅಲ್ಲಿ ಖಿನ್ನತೆಗೊಳಗಿದ ವ್ಯಕ್ತಿಗಳು. ಬಟ್ ಆದ್ರೆ ಪ್ರೈಸ್ ಗಾಡ್, ದೇವರ ವಾಕ್ಯದ ಮೂಲಕ ದೇವರ ತತ್ವವನ್ನ, ದೇವರ ಹಾದಿಯನ್ನ ಕಲ್ತ್ಕೊಂಡಿದ್ ಮಾತ್ರವಲ್ಲ, ಅದನ್ನ ಅಳವಡಿಸ್ಕೊಳ್ಳುವಾಗ ಆಗ ಅಲ್ಲಿ ಆದಂತ ಅನುಭವಗಳು ಅದಕ್ಕೆ ಸುತ್ತಲೂ ಒಂದು ಆ ಪೇಪರ್ನ ಆ ಪ್ಲಾಸ್ಟಿಕ್ ಅವರನ್ನ ಸುತ್ತುವ ರೀತಿಯಲ್ಲಿ ಒಂದ್ರ ಮೇಲೆ ಒಂದು ಎಂತ ಪರಿಸ್ಥಿತಿ ಬಂದ್ರು ಕೂಡ ಅದೇ ರೀತಿಯ ಕಾರ್ಯವನ್ನ ಅಳವಡಿಸ್ಕೊಂಡು ಮುನ್ನಡೆದ್ರಿಂದ ಆಗ ಯೇಸುವಿನೊಂದಿಗಿರುವಂತಹ ಅನ್ಯೋನ್ಯತೆಯನ್ನ ಅನುಭವಿಸಿದ ಮಾತ್ರವಲ್ಲ, ಅದನ್ನೇ ಇವತ್ತು ನಿಮ್ಮ ಮುಂದೆ ಕುಳಿತುಕೊಂಡು ನಮಗಂತ ಅನುಭವನ ನಿಮ್ಮೊಂದಿಗೆ ಹಂಚಿಕೊಳ್ತದವೆ. ನೀವು ಅದನ್ನ ಸಾಕ್ಷೀಕರಿಸುವಾಗ, ನಿಮ್ಮ ಜೀವನದಲ್ಲೂ ಕೂಡ ಅದನ್ನ ಅಳವಡಿಸಿಕೊಂಡು ಅದನ್ನ ಸಾಕ್ಷೀಕರಿಸುವಾಗ ಖಂಡಿತವಾಗಿಯೂ ಆ ಸಂದರ್ಭದಲ್ಲಾಗಿದೆ ಹೆಚ್ಚೆಚ್ಚಾಗಿ ನಮ್ಮ ಅನುಭವದ ಮೂಲಕ ಆ ವಾಕ್ಯವನ್ನ ಸುತ್ತುವರಿಯುವಾಗ ಸಂಪೂರ್ಣವಾಗಿ ಇಡೀ ಬೈಬಲ್ ಎಲ್ಲಾ ಭಾಗಗಳನ್ನೆಲ್ಲ ನಾವು ಯಾವ ಏರಿಯಾದಲ್ಲಿ ನಾವು ಅದರಲ್ಲಿ ಪರಿಣತರಾಗಿದ್ದೇವೋ ಆ ಏರಿಯಾದಲ್ಲಿ ಆ ಪರಿಣತಿಯನ್ನ ಜನಗಳಿಗೆ ಪ್ರಕಟಪಡಿಸುವಾಗ ಅವರು ಕೂಡ ಆ ಏರಿಯಾದಲ್ಲಿ ಅದೇ ರೀತಿಯ ಒಂದು ಯೇಸುವಿನ ಜೀವದ ರುಚಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. Praise God. Hallelujah. Hallelujah. Thank you, Jesus. Thank you, Jesus. Thank you, Jesus. Thank you, Jesus. Hallelujah. Hallelujah. So now, when I go through this journey, ನಾನು ಈ ಪಯಣದಲ್ಲಿ ಮುನ್ನಡೆಯುವಾಗ I reach the climax of this journey. ನಾನು ಆ ಗುರಿಯ ಉತ್ತುಂಗವನ್ನ Now ಅನುಭವಿಸ್ತಾನೆ. my relationship with God, with the King, is no longer on emotions. It is spirit to spirit, and I become a true worshipper of God, that I'm worshiping him in spirit and in truth, not with my soulish mind, but with the heart, with the spirit, and in truth. Truth is the word of God, not with my own understanding, but with God's understanding. ಸೊ ನಾನು ಈ ಒಂದು ಅನ್ಯೋನ್ಯತೆಯಲ್ಲಿ ನಾನು ಮುನ್ನಡೆಯುವಾಗ ನಾನು ಯಾವ ಕಾರಣಕ್ಕೂ ನನ್ನ ರಾಜನೊಂದಿಗೆ, ಪ್ರಭು ಯೇಸುವಿನೊಂದಿಗೆ ಇರುವಂತಹ ಒಂದು ಸಂಬಂಧ ಯಾವ ಕಾರಣಕ್ಕೂ ಅದು ಭಾವನಾತ್ಮಕವಾದ ಸಂಬಂಧವಾಗಿರೋದಿಲ್ಲ. ಬದಲಾಗಿ ಅದು ದೇವರ ಹೃದಯದೊಂದಿಗೆ ನನ್ನ ಹೃದಯವು ಕೂಡ ಹೊಂದಿರುವಂತಹ ಸಂಪರ್ಕದ ಅನುಭವ ಆಗಿರ್ತದೆ. ಆ ಒಂದು ಸಂಪರ್ಕದಲ್ಲಿ ಮುನ್ನಡೆಯುವಾಗ ನಾನು ಯಾವ ಕಾರಣಕ್ಕೂ ದೇವರನ್ನ ನನ್ನ ಭಾವನೆಗಳ ಮೂಲಕ ಆರಾಧಿಸುವ ವ್ಯಕ್ತಿ ಅಲ್ಲ, ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವ ವ್ಯಕ್ತಿ ಆಗಿರ್ತಾನೆ. ಸತ್ಯ ಅಂತಂದ್ರೆ ನನ್ನ ಪಂಚೇಂದ್ರಿಯ ಹೇಳುವಂಥದ್ದು ಅಲ್ಲ ಸತ್ಯ, ಬದಲಾಗಿ ದೇವರ ವಾಕ್ಯ ಏನ್ ಹೇಳ್ತದೋ ಆ ವಾಕ್ಯವನ್ನ ಅಳವಡಿಸಿಕೊಂಡು ಮುನ್ನಡೆಯುವಂತದ ಕಾರ್ಯವಾಗಿದೆ. So what is this heart relationship? ಹಾಗಾದ್ರೆ ಒಂದಿಗಿನ ಹೃದಯದ ಸಂಬಂಧ ಅಂದ್ರೆ ಏನು? You must have watched many of the videos where we are teaching people how to have heart relationship. Yeah. You must have watched many videos from the channel where we are teaching the simple people how to have heart relationship with God. ಸೊ ಹೌದು, ನಾವು JCLM ಯೂಟ್ಯೂಬ್ ಅಲ್ಲಿ ನಾವು ನೋಡಿರ್ಬೋದು. ನಾವು ನೋಡೋದಾದ್ರೆ ನಮ್ಗೆ ಸಿಗ್ತದೆ ಒಂದು ವ್ಯಕ್ತಿ ಯಾವ ರೀತಿ ದೇವರೊಂದಿಗೆ ಹೃದಯದ ಸಂಪರ್ಕವನ್ನು ಹೊಂದಿದ್ದಾನೆ ಎಂಬುದಾಗಿ ಅನೇಕ ವಿಡಿಯೋಗಳಿದೆ. ನಿಮ್ಗೆ ನೀವು ಅದನ್ನ ನೋಡಬಹುದು. Let me give you an example. ಒಂದು ಉದಾಹರಣೆಯನ್ನು ಕೊಡ್ತೇನೆ. When you hold a Bible in your hand, ನೀವು ನಿಮ್ಮ ಕೈಯಲ್ಲಿ ಪವಿತ್ರ ಬೈಬಲ್ ನ ಹಿಡಿದುಕೊಂಡಿದ್ದೀರಿ. and I say, what do you see? ಆಗ ನಾವು ಕೇಳ್ತದವೆ, ನೀವು ನಿಮ್ಮ ಕೈಯಲ್ಲಿ ಏನನ್ನು ನೋಡ್ತಾ ಇದ್ದೀರಿ? The person says, I can see a book. ಆಗ ಒಂದು ವ್ಯಕ್ತಿ ಹೇಳ್ತಾನೆ, ನಾನು ನನ್ನ ಕೈಯಲ್ಲಿ ಒಂದು ಪುಸ್ತಕವನ್ನು ನೋಡ್ತಾ ಇದ್ದೇನೆ ಎಂಬುದಾಗಿ. I can open the book and I can see the scriptures written. My voice is not coming. Yeah, it's not coming. His voice. My voice is not coming at all. No, just It's coming here.
ಪವರ್ಫುಲ್. Just see on the YouTube. Hallelujah. Hallelujah. Because my voice is coming on the system. And now Praise God. it is somebody saying it's coming on the YouTube. Brother William. It's coming, Papa. Yeah. Hallelujah. Just I'll check. Is it coming? Yeah. It's coming on the YouTube, right? Okay. Praise God. Praise God. Yeah. Now the example. Somebody is saying it's not coming on the YouTube, right? ಈಗ ಉದಾಹರಣೆಗೆ ಈಗ ಕೆಲವರು ಹೇಳ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ಯಾವ ಕಾರಣಕ್ಕೂ ಪಪ್ಪನ ಸ್ವರ ಬರ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದಾರೆ. But I can see on the screen my volume is going up and down. ಆದ್ರೆ ನಾವು ಇಲ್ಲಿ ನೋಡ್ತಿರುವಂತ ಝೂಮ್ ಅಲ್ಲಿ ಇರುವಂತ ಮೈಕ್ ನ ಸಿಂಬಲ್ ನೋಡುವುದಾದ್ರೆ ಇಬ್ಬರು ವಾಯ್ಸ್ ಕೂಡ ಹೈಯರ್ ಲೆವೆಲ್ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಂಬುದಾಗಿ. And it shows quite a good signal. ಸೊ ಅಷ್ಟು ಮಾತ್ರ ಅಲ್ಲ, ಅದು ಕೂಡ ಒಳ್ಳೆಯ ಸಿಗ್ನಲ್ ಗಳನ್ನ ತೋರಿಸ್ತಾ ಇದೆ. So now there comes a question mark. ಆದ್ರೆ ನಾವು Praise God. Praise God. Yeah. So now there comes a question mark. Should I believe what I see on the screen? ಸೊ ಈಗ ಕೆಲವರು ಹೇಳ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಸ್ವರ ಬರ್ತಾ ಇಲ್ಲ ಎಂಬುದಾಗಿ, ಬಟ್ ಆದ್ರೆ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದಾವೆ ಜಸ್ಟ್ ನಮ್ಮ ಇಬ್ಬರ ಸ್ವರ ಜಸ್ಟ್ ತುಂಬಾ ಅತ್ಯುತ್ತಮವಾದ ರೀತಿಯಲ್ಲಿ ಬರ್ತದೆ ಎಂಬುದಕ್ಕೆ ಸಿಗ್ನಲ್ ತೋರಿಸ್ತದೆ. ಈಗ ಯಾರು ಏನ್ ಹೇಳಿದ್ರು ಕೂಡ ಇಲ್ಲಿ ನಮ್ಮ ಸ್ಕ್ರೀನ್ ಅಲ್ಲಿ ಏನ್ ತೋರ್ತಾ ಇದೆಯೋ ಚೆನ್ನಾಗಿ ಬರ್ತದೆ ಎಂಬುದಾಗಿ ಇದು ನಾವು ನಂಬ್ತೇವ ಅಥವಾ ಜನರು ಹೇಳಿ ನಂಬ್ತೇವ? Or somebody just reported my voice is not heard on the YouTube. ಸೊ ಕೆಲವರು ಅಲ್ಲಿ ಹಾಕಿರ್ಬೋದು, ರಿಪೋರ್ಟ್ ಮಾಡ್ತಾ ಇರ್ಬೋದು ಯೂಟ್ಯೂಬ್ ಅಲ್ಲಿ ಇವರ ವಾಯ್ಸ್ ಬರ್ತಾ ಇಲ್ಲ, ಇವರ ಸ್ವರ ಬರ್ತಾ ಇಲ್ಲ ಎಂಬುದಾಗಿ. Praise God. Praise God. So when I rely on somebody else, ಈಗ ಅವರಿಗೆ ತಕ್ಕ ಹಾಗೆ ಅದನ್ನ ಇವರು ನಂಬೋದಾದ್ರೆ, ಅದನ್ನ ಸ್ವೀಕರಿಸಿಕೊಳ್ಳೋದಾದ್ರೆ, even though the gadget is saying it's all clear. ಸೊ ಇಲ್ಲಿ ಆ ಮೈಕ್ ನ ತರಂಗಾಂತರ ಫ್ರೀಕ್ವೆನ್ಸಿ ತೋರಿಸ್ತದೆ, ಕ್ಲಿಯರ್ ಆಗಿ ಬರ್ತದೆ ಎಂಬುದಾಗಿ. Now I am operating on my heart. ಓಕೆ, ಈವನ್ ಅವರು ಬೇರೆ ಬೇರೆ ರೀತಿ ಪ್ರತಿಕ್ರಿಯೆ ತೋರಿದ್ರು ಕೂಡ ಜನರು, ಬಟ್ ಆದ್ರೆ ಇಲ್ಲಿರುವಂತ ಸಿಸ್ಟಮ್ ನಿಮ್ಮ ಸ್ವರ ಕ್ಲಿಯರ್ ಆಗಿದೆ ಎಂಬುದು ತೋರಿಸುವಾಗ ಈ ಸಿಸ್ಟಮ್ ಅನ್ನ ನಾನು ನಂಬದಾದ್ರೆ ನಾನು ಹೃದಯದಲ್ಲಿ ಅದನ್ನ ನಂಬ್ತಾ ಇದ್ದೇನೆ ಎಂಬುದಾಗಿ. So when I believe in the system, ನಾನು ಈ ತತ್ವಕ್ಕೆ ಅನುಗುಣವಾಗಿ ಸಿಸ್ಟಮ್ಗೆ ಅನುಗುಣವಾಗಿ ನಾನು ನಂಬೋದಾದ್ರೆ, and the system is saying everything is okay. ಈ ಸಿಸ್ಟಮ್ ಹೇಳ್ತಾ ಇದೆ ಎಲ್ಲವೂ ಕೂಡ ಚೆನ್ನಾಗಿದೆ ಎಂಬುದಾಗಿ. So if the system is okay, it has to come. ಈ ಸಿಸ್ಟಮ್ ಕರೆಕ್ಟ್ ಆಗಿದ್ಮೇಲೆ, ಸರಿಯಾಗಿದ್ಮೇಲೆ ಯೂಟ್ಯೂಬ್ ಅಲ್ಲಿ ಕೂಡ ಸ್ವರ ಬರಲೇಬೇಕು. Let me give an example. ಒಂದು ಉದಾಹರಣೆಯನ್ನು ಕೊಡ್ತೇವೆ. As I was saying, the Bible, somebody says it's a book. ಸೊ ಕೆಲವರು ಹೇಳ್ಬೋದು ನಿಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳುವಾಗ ಇದೊಂದು ಪುಸ್ತಕ ಎಂಬುದಾಗಿ ಹೇಳ್ಬೋದು. There are pages. ಅಲ್ಲಿ ಪುಟಗಳಿವೆ. I am reading a Bible in English, he is reading a Bible in Kannada. ಸೊ ಆ ಪುಸ್ತಕದಲ್ಲಿ ಬರೆದಿರುವಂತಹ ಅಕ್ಷರಗಳನ್ನ ಇವರು ಇಂಗ್ಲಿಷ್ ಭಾಷೆಯಲ್ಲಿ ಓದ್ತಾ ಇದಾರೆ, ನಾನು ಕನ್ನಡ ಭಾಷೆಯಲ್ಲಿ ಓದ್ತಾ ಇದ್ದೇನೆ. I can touch it. ನಾನು ಅದನ್ನ ಮುಟ್ಟಬಹುದು, I can feel it. ನಾನು ಅದನ್ನ ಅನುಭವಿಸಬಹುದು, I can use it. ನಾನು ಅದನ್ನ ಉಪಯೋಗಿಸಬಹುದು, I can carry it. ನಾನು ಅದನ್ನ ಹೊತ್ಕೊಂಡು ಹೋಗ್ಬೋದು. And I can say the Bible is it is a book. ಸೊ ನಾವಾಗ ಆ ಬೈಬಲ್ ಅನ್ನ ಇದು ಒಂದು ಪುಸ್ತಕ, ಇದು ಎಂಬುದಾಗಿ ಹೇಳ್ತೇವೆ. But now when you go to Gospel of John 1:14, ಆದ್ರೆ ನೀವು ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ 14 ಹೋಗಿ ನೋಡೋದಾದ್ರೆ 1:14. 1:14 ಗಾಸ್ಪಲ್ ಆಫ್ ಜಾನ್ 1:14. 1:14. ಯೋಹಾನ 1:14 ಹಾಕಿ. ಯಾರೆಲ್ಲ ಬರ್ತಾ ಇದಾರೆ ಬೇಗ ಕೋಸ್ಟ್ ಇದ್ದೀರಿ, ಅಡ್ಮಿಟ್ ಮಾಡ್ಕೊಳ್ಳಿ. ದಾಟಿದ ತೊಂದರೆ ಇಲ್ಲ, ಎಷ್ಟು ಜನ ಹೋಗ್ಬೋದು. ನಾಟ್ 100, 250, 300. What? Participants, no. 300. No, not a problem. We'll just focus on this. Yeah. And the word was made flesh. So, ವಾಕ್ಯ ಎಂಬುವರು ಮನುಷ್ಯರಾದ್ರು, ಮಾಂಸಧಾರಿಯಾದ್ರು. Just put the Kannada version. And please underline that. And the word was made flesh. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾದನು. No, not one word. Put that. Full. The word was made flesh. Yeah. Good. Now, the Bible is saying the word was made flesh. ಸೊ ದೇವರ ವಾಕ್ಯ ಹೇಳ್ತದೆ ವಾಕ್ಯವಾಗಿರುವ ಆತನು ಶರೀರಧಾರಿಯಾದನು ಎಂಬುದಾಗಿ. Now there is a tussle. There's a fight. There's a conflict. ಓಕೆ, ಇಲ್ಲಿ ಈಗಿರುವಂತದ್ದು ಒಂದು ದೊಡ್ಡ ಯುದ್ಧ. I can see with my eyes it's a book. ಸೊ ನಾವು ಬೈಬಲ್ ನೋಡುವಾಗ ಅದು ಒಂದು ಪುಸ್ತಕ ಎಂಬುದಾಗಿ ನೋಡ್ತಾ ಇದ್ದೇವೆ ಕಣ್ಣಾರೆ. But the system says this is not a book, this is the flesh of Jesus. ಸೊ ಆದ್ರೆ ತತ್ವ ಹೇಳ್ತದೆ, ಸಿಸ್ಟಮ್ ಹೇಳ್ತದೆ ಅದು ಯಾವ ಕಾರಣಕ್ಕೂ ಇದು ಒಂದು ಪುಸ್ತಕ ಅಲ್ಲ, ಬದಲಾಗಿ ಅದು ಪ್ರಭು ಯೇಸು ಎಂಬುದಾಗಿ. So when a person believes that the Bible
is the real flesh of Jesus, the person is having heart to heart relationship with God. ಸೊ ಈವನ್ ತನ್ನ ಕಣ್ಣಾರೆ ಅದು ಒಂದು ಪುಸ್ತಕ ರೀತಿಯಲ್ಲಿ ಕಂಡ್ರು ಕೂಡ ಬಟ್ ಆದ್ರೆ ಆ ಸಿಸ್ಟಮ್ ಹೇಳ್ತದೆ ಈ ಪುಸ್ತಕವು ಶರೀರಧಾರಿಯಾಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ಎಂಬುದಾಗಿ ಹೇಳುತ್ತಿರುವಂತಹ ಸಿಸ್ಟಮ್ಗೆ ಅನುಗುಣವಾಗಿ ನಂಬುವುದಾದ್ರೆ ಆ ವ್ಯಕ್ತಿಯು ಹೃದಯದ ಮತ್ತು ಹೃದಯದೊಂದಿಗಿನ ಅನ್ಯೋನ್ಯತೆಯ ಸಂಬಂಧದಲ್ಲಿದ್ದಾನೆ ಎಂಬುದಾಗಿ. Conflict is in the mind. ಸೊ ಈಗಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಥವಾ ತಿಕ್ಕಾಟ ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ನೆರವೇರುವಂತದ್ದು. The mind of a person always operates in the natural world. ಸೊ ಒಂದು ವ್ಯಕ್ತಿಯ ಮನಸ್ಸು ಯಾವಾಗಲೂ ಕೂಡ ಈ ಸ್ವಾಭಾವಿಕ ಲೋಕಕ್ಕೆ ಅನುಗುಣವಾಗಿ ಆಲೋಚಿಸುವಂತದ್ದು. And the person who is believing is not operating with his mind, is operating with the spirit, is operating in the supernatural, in the spiritual world, the unseen world. ಸೊ ಆದ್ರೆ ಒಂದು ವ್ಯಕ್ತಿ ಆತನು ಈವನ್ ತನ್ನ ಮನಸ್ಸಿನಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ಏನ್ ಹೇಳಿದ್ರು ಕೂಡ ಆ ವ್ಯಕ್ತಿ ಸಿಸ್ಟಮ್ ಏನ್ ಹೇಳ್ತದೋ ದೇವರ ವಾಕ್ಯ ಹೇಳ್ತದೋ ಅದನ್ನ ನಂಬಿ ಅದರ ಪ್ರಕಾರ ಆಲೋಚಿಸುವುದಾದ್ರೆ ಆತನು ಅಲೌಕಿಕವಾದ ರೀತಿಯಲ್ಲಿ ಹೃದಯದ ಸಂಬಂಧದ ಅನ್ಯೋನ್ಯತೆಯಲ್ಲಿ ಜೀವಿಸುವ ವ್ಯಕ್ತಿಯಾಗಿರ್ತಾನೆ, ಅಲೌಕಿಕವಾದ ರೀತಿಯಲ್ಲಿ ಜೀವಿಸುವ ವ್ಯಕ್ತಿಯಾಗಿರ್ತಾನೆ. So there are two things. ಎರಡು ಕಾರ್ಯಗಳಿವೆ. I have a relationship with God, heart to heart. ನಾನು ದೇವರೊಂದಿಗೆ ಪ್ರಭುವಿನೊಂದಿಗೆ ಹೃದಯದ ಸಂಬಂಧವನ್ನ ಅನುಭವಿಸುವಂತದ್ದು. And because I'm become the expert in the system, now my mind is renewed to that of the word of God. ಸೊ ಅಷ್ಟು ಮಾತ್ರವಲ್ಲ, ಆ ಒಂದು ಅನ್ಯೋನ್ಯತೆಯ ಆ ಒಂದು ಸಂಬಂಧದಲ್ಲಿ ನಾನು ದೇವರ ಸಿಸ್ಟಮ್ ಅನ್ನ ಕಲ್ತ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ನಾನು ಯಾವಾಗ ಪರಿಣತನಾಗ್ತಾನೋ ಅನುಭವಿಸ್ತೇನೋ ಆಗ ನನ್ನ ಮನಸ್ಸು ಅದಕ್ಕೆ ಅನುಗುಣ ನವೀಕರಣ ಹೊಂದಿ ಅದು ಕೂಡ ಅದನ್ನ ಒಪ್ಪಂದ ಮಾಡಿಕೊಳ್ಳುವಂತದ್ದಾಗಿರ್ತದೆ. So my relationship with Jesus, ಸೊ ನನಗೂ ನನ್ನ ಯೇಸುವಿಗಿರುವಂತ ಸಂಬಂಧ, which is spirit to spirit, ಅದು ಆತ್ಮದಿಂದ ಆತ್ಮದೊಂದಿಗಿನ ಸಂಬಂಧ, is now helping me ಅದು ಈಗ ನನಗೆ ಸಹಾಯ ಮಾಡ್ತಾ ಇದೆ. to renew my mind ನನ್ನ ಮನಸ್ಸು ನವೀಕರಣ ಮಾಡಿಕೊಳ್ಳಿ ಸಹಾಯ ಮಾಡ್ತದೆ. and make my mind agree to the word of God. ನನ್ನ ಮನಸ್ಸನ್ನ ದೇವರ ವಾಕ್ಯ ಏನ್ ಹೇಳ್ತದೋ ಅದಕ್ಕೆ ಅಧೀನತೆಯನ್ನ ತೋರ್ಲಿಕ್ಕಾಗಿ ಸಹಾಯ ಮಾಡುವಂತದ್ದು. Now the person is operating in the supernatural. ಇಂತಹ ವ್ಯಕ್ತಿಯಾಗಿದ್ದಾನೆ. ಈಗ ಆತನು ಅಲೌಕಿಕವಾದ ರೀತಿಯಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿರ್ತಾನೆ. So now let's come back to Joseph where we left. ಈಗ ನಾವು ಎಲ್ಲಿ ನಿಲ್ಸಿದ್ವಿ, ಈಗ ಜೋಸೆಫ್ರ ವಿಷಯಕ್ಕೆ ನಾವು ಬರೋಣ. Look at the verse number 2. ಸೊ ಈಗ ಆದಿಕಾಂಡ 39 verse number 2. 39ನೇ ಅಧ್ಯಾಯ 2ಕ್ಕೆ ಬರೋಣ. In English first and then in Kannada. ಮೊದಲು ಇಂಗ್ಲಿಷ್ ಅಲ್ಲಿ ಹಾಕಿ. Thank you, brother William. Please put it in English first, Baba. Yeah. And the Lord was with Joseph. ದೇವರು ಜೋಸೆಫನೊಂದಿಗಿದ್ದರು. And he was a prosperous man. ಆತನು ಸಮೃದ್ಧಿಯಾಗಿದ್ದ. And he was in the house of his master, the Egyptian. ಆತನು ಪೋಟಿಫರ್ನ ಮನೆಯಲ್ಲಿದ್ದ. ಕನ್ನಡ ಹಾಕಿ. The Lord was with Joseph. ಕನ್ನಡ. ಕರ್ತನು ಯೋಸೆಫನ ಸಂಗಡ ಇದ್ದುದರಿಂದ ಅವನು. Please highlight the Lord was with Joseph, please, the whole line. ಕರ್ತನು ಜೋಸೆಫನ ಸಂಗಡ ಇದ್ದರು, ಅಷ್ಟು ಮಾತ್ರ ಹೈಲೈಟ್ ಮಾಡಿ. Sangada, the Lord was with Joseph. ಕರ್ತನು ಯೋಸೆಫನ ಸಂಗಡ ಇದ್ದನು. So did Joseph have heart to heart relationship with God? ಹಾಗಾದ್ರೆ ಜೋಸೆಫನು ದೇವರೊಂದಿಗೆ ಹೃದಯದ ಸಂಬಂಧನ ಹೊಂದಿದಾನ. So that means for Joseph to have heart to heart relationship with God, he did not allow his current situation, his brother's action, the negative things that were speaking to him to have a hold on him. He continued to have a relationship with God based on the dream that God had given him. So even ಈತನು ದೇವರೊಂದಿಗೆ ಹೃದಯದ ಸಂಪರ್ಕವನ್ನು ಹೊಂದಿದ್ದರಿಂದ, ಹೃದಯದ ಅನ್ಯೋನ್ಯತೆಯನ್ನು ಹೊಂದಿದ್ದರಿಂದ ಈವನ್ ಆತನ ನಕಾರಾತ್ಮಕವಾದ ಯಾವುದೇ ಪರಿಸ್ಥಿತಿಗಳು, ಈವನ್ ಆತನ ಸಹೋದರರು ಆತನನ್ನ ಮಾರಿದ್ರು ಕೂಡ ಹೊರಗಿನ ಯಾವುದೇ ಪರಿಸ್ಥಿತಿಗಳು ಕೂಡ ಆತನ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಅನುಮತಿ ಕೊಡದೆ ಆತನು ಸಂಪೂರ್ಣವಾಗಿ ತನ್ನ ಕನಸಿನಲ್ಲಿ ದೇವರು ಏನಂತ ಮಾತನಾಡಿದ್ರು, ನುಡಿದ್ರು, ವಾಗ್ದಾನ ಮಾಡಿದ್ರು ಅದಕ್ಕೆ ಸಂಪೂರ್ಣವಾಗಿ ಅವನು ಹಂಟಿಕೊಂಡು ಅದನ್ನ ನಂಬಿ ಮುನ್ನಡಿತಾ ಇದ್ದಾನೆ. So here is a beautiful truth that God wants to teach us is, even though his brothers hated him and did wrong to him, there was a choice for Joseph. The choice was either I react or respond. So ಇಲ್ಲಿ ಈವನ್ ಜೋಸೆಫನ ಸಹೋದರರು ಈತನಿಗೆ ನಕಾರಾತ್ಮಕವಾದ ಕಾರ್ಯವನ್ನು ಮಾಡಿದ್ರು ಕೂಡ ಈಗ ಜೋಸೆಫನಿಗೆ ಎರಡು ಆಯ್ಕೆಗಳಿವೆ. ಒಂದು,
ಮುಯಿ ತೀರಿಸಬಹುದು, ಅಥವಾ ಇಲ್ಲಾಂದ್ರೆ ಆತನು ದೇವರು ಆತನೊಂದಿಗೆ ಇರೋದ್ರಿಂದ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ತೋರಬಹುದು. ಎರಡು ಆಯ್ಕೆಗಳಿವೆ. Others had the first hand chance to go against Joseph. His brothers had the first opportunity to do bad to Joseph. ಸೊ ಇಲ್ಲಿ ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಜೋಸೆಫ್ನ ವಿರುದ್ಧವಾಗಿ ಆತನ ಸಹೋದರರು ಆತನಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ. But Joseph had a choice to react or respond. ಸೊ ಇಲ್ಲಿ ನೋಡ್ತಾ ಇದ್ದೇವೆ, ಆದ್ರೆ ಜೋಸೆಫನಿಗೆ ಎರಡು ಆಯ್ಕೆಗಳಿವೆ. ಒಂದು, ಮುಯಿ ತೀರಿಸುವಂತದ್ದ, ಅಥವಾ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ತೋರುವಂತದ್ದ. So react would be what they did, I will do the same to them. ಸೊ ಮುಯಿ ತೀರಿಸುವುದು ಅಂತಂದ್ರೆ ಅವ್ರು ಏನ್ ಮಾಡಿದ್ರು ಅದ್ರ ಪ್ರಕಾರ ಅದಕ್ಕನುಗುಣವಾಗಿ ನಾನು ಕೂಡ ಅದೇ ರೀತಿ ಕಾರ್ಯನಿರ್ವಹಿಸುವಂಥದ್ದು. But respond would be, I'm going to respond God's way, not retaliate, but respond with forgiveness, kindness, mercy and love. ಮತ್ತೊಂದು ಆಯ್ಕೆ ಯಾವುದು ಅಂದ್ರೆ ಪ್ರತಿಕ್ರಿಯೆ ತೋರುವಂಥದ್ದು ಅಂತಂದ್ರೆ, ಹೌದು, ಆ ವ್ಯಕ್ತಿಗಳನ್ನ ನನಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ಕೂಡ ಆ ವ್ಯಕ್ತಿಗಳನ್ನ ಕ್ಷಮಿಸಿ ಅವರ ಮೇಲೆ ದಯೆ ತೋರಿ ಅವರಿಗೆ ಕನಿಕರ ತೋರಿ ಅವರನ್ನ ಪ್ರೀತಿಸುವಂಥದ್ದು. How did Joseph get this relationship with God? ಹಾಗಾದ್ರೆ ಇಂತಹ ಪರಿಸ್ಥಿತಿ ಬದಲು ಕೂಡ ನೋಡ್ತಿದ್ದೇವೆ, ಹೇಗೆ ಜೋಸೆಫನು ದೇವರೊಂದಿಗೆ ಅಂತ ಒಂದು ನಿಕಟವಾದಂತಹ ಒಂದು ಅನ್ಯೋನ್ಯತೆಯ ಸಂಬಂಧವನ್ನ ಅನುಭವಿಸಿದ. Do you know how he got it? How did Joseph get this relationship? ಹೇಗೆ ಜೋಸೆಫನು ಈ ರೀತಿಯ ಒಂದು ಸಂಬಂಧವನ್ನ ಅನುಭವಿಸಿದ? The Bible says in the chapter 37, you can read it, Joseph had a fantastic relationship with his father. ಸೊ ನಾವು ನೋಡ್ತೇವೆ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಜೋಸೆಫನು ತನ್ನ ತಂದೆಯೊಂದಿಗೆ ಅತ್ಯುನ್ನತವಾದ ಅನ್ಯೋನ್ಯತೆಯ ಸಂಬಂಧವನ್ನ ಬಾಂಧವ್ಯವನ್ನು ಹೊಂದಿದ್ದ. Jacob was an anointed man of God. ಸೊ ಆತನ ತಂದೆಯಾಗಿರುವಂತಹ ಯಾಕೋಬನು ಅಭಿಷೇಕಗೊಳ್ಳುವಂತಹ ವ್ಯಕ್ತಿಯಾಗಿದ್ದ. He was a cheater. ಆತನು ಮೋಸಗಾರನಾಗಿದ್ದ. But after he met the Lord, ಆದರೆ ಆತನು ದೇವರನ್ನ ಸಂಧಿಸಿದಾಗ, ಭೇಟಿ ಮಾಡಿದಾಗ, God came to his rescue when he himself got cheated by his own uncle. Laban cheated him, no? Yeah. To get married to his daughter. ಈವನ್ ಆತನ ಮಾವ ಈತನಿಗೆ ಅವನು ಮೋಸವನ್ನ ಮಾಡಿದ್ರು ಕೂಡ. So when Jacob cheated Esau, his brother, his uncle cheated Jacob for 14 years and plus. So that's the time Jacob came to his senses. ಸೊ ಈತನು ತನ್ನ ಸಹೋದರನಿಗೆ ಮೋಸ ಮಾಡಿದ್ರು ಕೂಡ, ಅಷ್ಟು ಮಾತ್ರ ಅಲ್ಲ, ಆತನ ಮಾವ ಈತನಿಗೆ 14 ವರ್ಷಗಳ ಕಾಲ ಮೋಸದಲ್ಲಿ ಬೀಳಿಸಿದ್ರು ಕೂಡ ಆತನು ಒಂದು ದಿನ ದೇವರನ್ನ ಭೇಟಿ ಮಾಡಿದಾಗ ಅವನಿಗೆ ಪ್ರಜ್ಞೆ ಬಂತು. And God introduced himself and saved Jacob. ಸೊ ಆ ಪರಿಸ್ಥಿತಿಯಲ್ಲಿ ದೇವರು ತಾವೇ ಅಲ್ಲಿ ಬಂದು ಯಾಕೋಬನನ್ನ ಆ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿದ್ರು. Jacob had a full experience of God for all these years. ಸೊ ಆದ್ರೆ ಈ ಇಡೀ ಜೀವನ ಪರ್ಯಂತ ಆದ ನಂತರ ಆತನು ದೇವರ ಆ ಪ್ರಸನ್ನತೆಯನ್ನು ಆತನ ಅನುಭವಿಸ್ತಾ ಇದ್ದಾನೆ. So when Joseph is spending more and more time with his father, surely his father would have told him all his experience that he had with God, and how supernaturally God had blessed him, how supernaturally God had rescued him from his uncle's hand, and how God had saved him from his own brother Esau. So he would have surely shared it with Joseph, and his brothers were not interested in that, but Joseph was interested in that. ಸೊ ಜೋಸೆಫನು ಸದಾಕಾಲ ತನ್ನ ತಂದೆಯೊಂದಿಗೆ ಇದ್ದುದರಿಂದ ತಂದೆಯು ತನ್ನ ಹಿಂದೆ ಆದಂತ ಅನುಭವಗಳನ್ನ ಆತನ ಬಳಿಯಲ್ಲಿ ಹಂಚಿಕೊಂಡಿದ್ದಾನೆ. ಆತನು ಒಂದು ವೇಳೆ ತನ್ನ ಸಹೋದರನಿಗೆ ಆತನು ಮೋಸವನ್ನ ಮಾಡಿದ್ರು ಕೂಡ ಅದರಿಂದ ಆದ ಪರಿಣಾಮ ಆತನ ಮಾವನು ಕೂಡ 14 ವರ್ಷಗಳ ಕಾಲ ಮೋಸದಲ್ಲಿ ಆತನ ಇಟ್ಟುಕೊಂಡಿದ್ರು ಕೂಡ ದೇವರು ಯಾವ ರೀತಿ ಆತನ ಸಹಾಯಕ್ಕೆ ಒಂದು ಆತನ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿದ್ರು. ತದನಂತರ ಈ ನಿಮಿಷದವರೆಗೂ ಅವನಿಗೂ ದೇವರಿಗಿರುವಂತಹ ಒಂದು ಅನುಭವವನ್ನ, ಅನ್ಯೋನ್ಯ ಸಂಬಂಧವನ್ನ ಯೋಸೆಫನ ಜೊತೆಯಲ್ಲಿ ಹಂಚಿಕೊಂಡಿರ್ತಾನೆ. ಕಿರಿಯ ಮಗ. No, because of his obedience. Okay. Now, you are electrician by profession. ನಾನು ಎಲೆಕ್ಟ್ರಿಕಲ್ ಕೆಲಸವನ್ನ ಮಾಡ್ತಿದ್ದೆ, ಎಲೆಕ್ಟ್ರಿಷಿಯನ್ ಆಗಿದೆ. Have you ever taken electric shock? ಸೊ ಖಂಡಿತವಾಗಿಯೂ ನಾನು ಎಲೆಕ್ಟ್ರಿಕ್ ಶಾಕ್ ತೆಗೆದುಕೊಂಡಿದೆ ಎಂಬುದು ಕೇಳ್ತಾರೆ. ಹೌದು, ಎಷ್ಟೋ ಸರಿ ಕರೆಂಟ್ ಹೊಡೆದಿದೆ. But did you stop? ಆದ್ರೆ ನಾನು ಅದನ್ನೇನಾದ್ರೂ ಆ ಕೆಲಸನೇ ಬೇಡ ಅಂತ ಹೇಳಿ ಬಿಟ್ಬಿಟ್ನ. After taking so many shocks, you know the effect of it. Now you are fearless and you are able to work, but
you're cautious. ಹೌದು, ಅಷ್ಟೊಂದು ಸಲ ಕರೆಂಟ್ ಹೊಡ್ಸ್ಕೊಂಡಿದ್ರು ಕೂಡ ಆ ಉದ್ಯೋಗನ ಬಿಡ್ಲಿಲ್ಲ. ಆದ್ರೂ ಕೂಡ ಅಷ್ಟೊಂದು ಎಲೆಕ್ಟ್ರಿಕಲ್ ಕರೆಂಟ್ ಹೊಡ್ಸ್ಕೊಂಡಿದ್ರು ಕೂಡ ಈಗ ಅದರಲ್ಲಿ ಅನುಭವ ಪಡೆದುಕೊಂಡು ಈವನ್ ಆ ಕೆಲಸ ಮುಂದುವರ್ಸ್ಕೊಂಡು ಹೋಗುವಂತ ವ್ಯಕ್ತಿಯಾಗಿದ್ದೆ. ಬಟ್ ಆದ್ರೆ ಈಗ ಎಚ್ಚರಿಕೆಯಿಂದ ಕಾರ್ಯ ಮಾಡುವಂತ ವ್ಯಕ್ತಿಯಾಗಿದ್ದೇನೆ. So I got a job. You offered me a job and I'm working under you. ಸೊ ಈಗ ನಾನು ಇವರಿಗೆ ಉದ್ಯೋಗನ ಕೊಟ್ಟಿದ್ದೇನೆ, ನನ್ನ ಕೈ ಕೆಳಗಿರೋ ಕೆಲಸ ಮಾಡ್ತಾ ಇದಾರೆ. So first you give me the holder and 2 wire and you plug it and you say, now connect this, I'll just come back. ಸೊ ಈಗ ನಾನು ಇವ್ರಿಗೆ ಹೇಳಿದೆ, ಒಂದು ಹೋಲ್ಡರ್ ಕೊಟ್ಬಿಟ್ಟು 2 ವೈರ್ ಕೊಟ್ಟು ಟೆಸ್ಟರ್ ಕೊಟ್ಟು ಎಲ್ಲ ಕನೆಕ್ಟ್ ಮಾಡ್ತಾರೆ, ನಾನು ಬರ್ತೇನೆ ಎಂಬುದಾಗಿ ಹೊರಗಡೆ ಹೋದೆ. I did this once. ಸೊ ಇದನ್ನ ಇವರು ಈ ರೀತಿ ಒಂದ್ಸಲ ಮಾಡಿ ಅನುಭವಿಸಿದ್ದಾರೆ. I connected and the bulb started working. ಸೊ ಆಗ 2 ಕನೆಕ್ಟ್ ಮಾಡಿದ್ರು, ಕನೆಕ್ಟ್ ಮಾಡಿ ಬಲ್ಬ್ ಹಾಕಿದ ತಕ್ಷಣ ಬಲ್ಬ್ ಕೆಲಸ ಮಾಡ್ತಾ ಉರಿತದೆ. So I called one friend. ಆಗ ಇವರ ಫ್ರೆಂಡ್ ಅನ್ನು ಒಬ್ಬರನ್ನ ಕರೆದ್ರು. And I opened the bulb. ಆಗ ಬಲ್ಬ್ ಅನ್ನು ಓಪನ್ ಮಾಡಿದ್ರು. I told him, holder. ಈ ಹೋಲ್ಡರ್ ನ ಕೈಲಿ ಹಿಡ್ಕೋ ಎಂಬುದಾಗಿ ಹೇಳಿದ್ರು. And I said, touch only one, don't touch 2. ಆಗ ಇವ್ರು ಹೇಳಿದ್ರು, ಆ ಹೋಲ್ಡರ್ ಒಳಗಡೆ 2 ಪಿನ್ಗಳಿದೆ, ಅದ್ರಲ್ಲಿ ಒಂದನ್ನು ಟಚ್ ಮಾಡು ಅಂತ ಹೇಳಿದ್ದಾರೆ. And I was near the switch. ಇವರು ಸ್ವಿಚ್ ಹತ್ರ ನಿಂತ್ಕೊಂಡಿದ್ದಾರೆ. And I put it on. ಅವ್ರ ಸ್ವಿಚ್ ಅನ್ನು ಸಡನ್ ಆಗಿ ಆನ್ ಮಾಡಿದ್ದಾರೆ. He was screaming. ಆ ಸಂದರ್ಭದಲ್ಲಿ ಫ್ರೆಂಡ್ ಕಿರ್ಚಾಡ್ತಾ ಇದಾರೆ. I've never forgotten that. ಯಾವ ಕಾರಣಕ್ಕೂ ಅದ್ರ ಮರಿಲಿಕ್ಕೆ And ಸಾಧ್ಯ then ಇಲ್ಲ. I got good pasting from daddy. ಸೊ ಅದಾದ್ಮೇಲೆ So you ತಂದೆಯಿಂದ understand ಒಳ್ಳೆ what a mischievous boy I was. ತಂದೆಯಿಂದ ಅನುಭವವನ್ನು ಪಡ್ಕೊಂಡಿದ್ದಾರೆ. ಓಕೆ, Praise God. ಪ್ರೈಸ್ ಗಾಡ್. So with this, if I'm working under you, ಈಗ ಇವರು ಎಲೆಕ್ಟ್ರಿಷಿಯನ್ ಆಗಿರುವಂತಹ ನನ್ನ ಕೈ ಕಡೆ ಕೆಲಸ ಮಾಡುವಾಗ you got a license. ನನಗೆ ಲೈಸೆನ್ಸ್ ಇದೆ, I don't have a license. ಇವ್ರಿಗೆ ಲೈಸೆನ್ಸ್ ಇಲ್ಲ. But if I sit with you, ಆದ್ರೆ ಇವರು ನನ್ನೊಂದಿಗೆ ಕುಳಿತುಕೊಂಡು ಕಾಲ ಕಳೆಯುವಾಗ after 5 years, I'll learn something from you. 5 ವರ್ಷಗಳ ಕಾಲ ನನ್ನ ಜೊತೆ ಕುತ್ಕೊಂಡು ಕಾಲ ಕಳೆಯಾದ್ರೆ, ನನ್ನೊಂದಿಗೆ ಕಾರ್ಯನಿರ್ವಹಿಸೋದಾದ್ರೆ 5 ವರ್ಷಗಳ ನಂತರ ಅಲ್ಪ ಸ್ವಲ್ಪ ಕಲ್ತ್ಕೊಳ್ಬೋದಲ್ಲ? Yes or no? In the same way, when Joseph is connected to his father, he is learning the ways of God from his father. ಈತನು ಜೋಸೆಫನು ತನ್ನ ತಂದೆಯೊಂದಿಗೆ ಸಮಯವನ್ನು ಕಾಲ ಕಳೆಯುವಾಗ, ದೀರ್ಘಕಾಲ ಕಾಲ ಕಳೆಯುವಾಗ ತನ್ನ ತಂದೆಯ ಮೂಲಕ ಆಗಿದೆ ದೇವರೊಂದಿಗಿನ ಆ ಒಂದು ಅನ್ಯೋನ್ಯತೆಯ ಆ ಸಂಬಂಧವನ್ನ, ಅನುಭವವನ್ನ ಆತನು ಸ್ವೀಕರಿಸಿಕೊಂಡಿದ್ದು. And one thing he learned from the father is that God is all powerful and there's nothing impossible to him. ಆದ್ರೆ ತನ್ನ ತಂದೆಯಿಂದ ಒಂದು ವಿಷಯವಂತೂ ಆತನು ಕಲ್ತಿದ್ದಾನೆ, ಅದೇನೆಂದ್ರೆ ದೇವರು ಸರ್ವಶಕ್ತರಾಗಿದ್ದಾರೆ, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ ಎಂಬುದಾಗಿ. Surely he has learned from his father. ಖಂಡಿತವಾಗಿ ಅದನ್ನ ತನ್ನ ತಂದೆಯಿಂದ ಕಲ್ತ್ಕೊಂಡಿದ್ದಾನೆ. How he forgave his uncle. ಸೊ ಯಾವ ರೀತಿ ಯಾಕೋಬನು ತನ್ನ ಪತ್ನಿಯ ತಂದೆಯನ್ನಂದ್ರೆ ಮಾವನನ್ನ ಯಾವ ರೀತಿ ಕ್ಷಮಿಸಿದ್ರು, How he asked forgiveness from his brother Esau. ಅಷ್ಟು ಮಾತ್ರವಲ್ಲ ತನ್ನ ಸಹೋದರಿಂದ ಯಾವ ರೀತಿ ಕ್ಷಮಾಪಣೆಯನ್ನ ಪಡ್ಕೊಂಡ್ರು. So all that forgiveness he learned from his father. ಸೊ ಈಗ ಇಲ್ಲಿ ತನ್ನ ತಂದೆ ಯಾವ ರೀತಿ ತನ್ನ ಮಾವನ್ನ ಕ್ಷಮಿಸಿದ್ರು, ಅದೇ ರೀತಿ ಇಲ್ಲೂ ಕೂಡ ತಂದೆಯ ಮೂಲಕ ಕಲ್ತಂತ ಅದೇ ಕ್ಷಮೆಯನ್ನ ಇಲ್ಲಿ ಆತನು ತನ್ನ ಸಹೋದರನ And ಕ್ಷಮಿಸಿದ್ರು. his father would have definitely taught him, Joseph, the only way to be connected to God all the time is operating in forgiveness and unconditional love. ಸೊ ಖಂಡಿತವಾಗಿಯೂ ಜೋಸೆಫನ ಇನ್ನೊಂದು ಕಾರಣ ಕೂಡ ಕಲ್ತಿದ್ದಾನೆ, ಅದೇನಂತಂದ್ರೆ ತನ್ನ ತಂದೆಯ ಮೂಲಕನೇ ಕಲ್ತಿರುವಂತದ್ದು ಜೋಸೆಫನೇ. ಖಂಡಿತವಾಗಿಯೂ ನಾವು ಸಂಪೂರ್ಣವಾಗಿ ವ್ಯಕ್ತಿಯನ್ನ ಕ್ಷಮಿಸೋದ್ರಿಂದ ಮತ್ತು ನಿರಂತರವಾದಂತಹ ದೇವರ ಪ್ರೀತಿಯಿಂದ ನಾವು ಪ್ರೀತಿಸುವುದರಿಂದ ಮಾತ್ರ ನಾವು ಖಂಡಿತವಾಗಿಯೂ ದೇವರೊಂದಿಗೆ ಮುನ್ನಡೆಯಬಹುದು ಎಂಬುದಾಗಿ ಕಲ್ತಿದ್ದಾನೆ. Before the big day could come, when you would be sold as a slave, Joseph had first class training in his own home. When none of his brothers were talking to him, they were irritated, they were jealous, they were angry, they were bitter with him and gave him all kind of poison, and Joseph was getting trained for a bigger battle. ಸೊ ಜೋಸೆಫನು ತನ್ನ ಸ್ವಂತ ಕುಟುಂಬದಲ್ಲೇ ತನ್ನ ಸಹೋದರರ ಜೊತೆಯಲ್ಲಿ ತನ್ನ ಸಹೋದರರು ಈತನೊಂದಿಗೆ ಮಾತನಾಡ್ತಾ ಇಲ್ಲ, ಈತನೊಂದಿಗೆ ಹೊಟ್ಟೆಕಿಚ್ಚು ಪಡ್ತಾ ಇದಾರೆ, ಈತನೊಂದಿಗೆ ಕೋಪ ಮಾಡ್ಕೊಂಡಿದ್ದಾರೆ, ಸಿಟ್ಟು ಮಾಡ್ಕೊಳ್ತಾ ಇದಾರೆ. ಈತನ ಕುಟುಂಬದಲ್ಲೇ ಜೋಸೆಫನು ತನ್ನ ಮುಂದಿನ ದೊಡ್ಡ ಯುದ್ಧಕ್ಕಾಗಿ ತನ್ನ ಕುಟುಂಬದಲ್ಲೇ ತನ್ನ ಪ್ರೀತಿ ಪಾತ್ರದ ಮೂಲಕವೇ ಒಳ್ಳೆಯ ತರಬೇತಿನ ಆತನು ಪಡ್ಕೊಂಡಿದ್ದಾನೆ. So before success come, there is a time of learning. ಸೊ ದೊಡ್ಡ ಒಂದು ಏಳಿಗೆ ಯಶಸ್ಸನ್ನ ಕಾಣುವಂತ ಅದಕ್ಕಿಂತ ಮೊದಲು ಒಂದು ಬಿಗರ್ ಬ್ಯಾಟಲ್. Before the bigger battle coming, God wants you to go through the learning period. ಸೊ ಖಂಡಿತವಾಗಿಯೂ ಒಂದು ದೊಡ್ಡ ಯುದ್ಧಕ್ಕೆ ಹೋಗಿ ಅಲ್ಲಿ ಏಳಿಗೆನ ಕಾಣುವಂತ ಮೊದಲು ನಮಗೆ ಇಲ್ಲಿ ಒಂದು ಕಲಿಯುವಂತ ಕಾರ್ಯ ಇರ್ತದೆ. Then more and more practice and training. ಸೊ ನಾವು ಅಲ್ಲಿ ತರಬೇತಿ ಪಡೆದುಕೊಂಡು ಪದೇ ಪ್ರಾಕ್ಟೀಸ್ ಮಾಡುವಂತ ಕಾರ್ಯ ಇರ್ತದೆ. And then will come the test.
ಅದ್ ಎಲ್ಲ ತಯಾರಿ ಆದ್ಮೇಲೆ ತದನಂತರ ಅಲ್ಲಿ ಪರೀಕ್ಷೆ ಬರುವಂತದ್ದು. The test is for you, for God to see how much you have learned and how much are you going to operate. ಸೊ ಆ ಟೆಸ್ಟ್ ಅಲ್ಲಿ ನೀವು ಯಾವ್ದನ್ನ ಕಲ್ತಿದ್ದೀರೋ ಅದನ್ನ ಹೇಗೆ ಅದನ್ನ ಅಳವಡಿಸ್ಕೊಳ್ತೀರಿ ಎಂಬುದಾಗಿ. I'm not saying temptation. ಇವ್ರು ಹೇಳ್ತಲ್ಲ ಯಾವ ಕಾರಣಕ್ಕೂ ಶೋಧನೆ ಎಂಬುದಾಗಿ ಹೇಳ್ತಲ್ಲ, ಪರೀಕ್ಷೆ. Temptation comes from the devil for you to fall. ಸೊ ಶೋಧನೆಯು ದುರಾತ್ಮನಿಂದ ಬರುವಂತದ್ದು, ಅದು ನಿಮ್ಮನ್ನ ದೇವರೊಂದಿಗಿನ ಆ ಒಂದು ಜೀವಿತವನ್ನ ಕಡಿತಗೊಳಿಸಲಿಕ್ಕೆ ಬರುವಂತದ್ದು. Test comes from God to make you stand stronger and build up your spiritual muscle. ಸೊ ಪರೀಕ್ಷೆಗಳು ದೇವರಿಂದ ಬರುವಂತದ್ದು. ಎಂತ ಪರಿಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿಯ ಮಧ್ಯದಲ್ಲಿ ನೀವು ಸ್ಥಿರವಾಗಿ ನಿಂತುಕೊಂಡು ನಿಮ್ಮ ಆಧ್ಯಾತ್ಮಿಕವಾದ ಮಾಂಸಖಂಡಗಳನ್ನ ಬಲಪಡಿಸಿಕೊಳ್ಳಿಕ್ಕಾಗಿ. Let me show you how the parents test their children. ಈಗ ನೋಡೋಣ ತಂದೆ ತಾಯಿಗಳು ಯಾವ ರೀತಿ ತನ್ನ ಮಕ್ಕಳನ್ನ ಪರೀಕ್ಷೆ ಮಾಡ್ತಾರೆ ಎಂಬುದಾಗಿ. Do you know Baba? Yeah. Baba, Yes. do you know when you were small? Let me tell you the story you don't know. Let me tell you how cruel the parents were. Okay? ಸೊ ತಂದೆ ತಾಯಿಗಳು ಎಷ್ಟರ ಒಟ್ಟಿಗೆ ಕ್ರೂರತನದಿಂದ ವರ್ತಿಸ್ತಾರೆ ಎಂಬುದಾಗಿ, ತಮ್ಮ ಮಕ್ಕಳನ್ನ ಯಾವ ತರ ಪರೀಕ್ಷೆಗೆ ಒಳಪಡಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದಾರೆ. Because I can see about my grandson. ಸೊ ಇವರು ತಮ್ಮ ಮೊಮ್ಮಗನ ಕಾರ್ಯವನ್ನ ನೋಡ್ತಾ ಇದಾರೆ. Now the grandson is only sitting. There will be a time when he will be standing. ಮಗ ಇವರು ಮೊಮ್ಮಗನ ಬಗ್ಗೆ ಹೇಳ್ತಾ ಇದಾರೆ. ಈಗ ಅವ್ನು ಕುಳಿತುಕೊಳ್ತಾ ಇದ್ದಾನೆ, ಮುಂದೆ ಒಂದಿನ ನಿಂತ್ಕೊಳ್ತಾನೆ. And the day he will stand in a drunken style. ಸೊ ಖಂಡಿತವಾಗಿ ಯಾವಾಗ ಅವನು ತನ್ನ ಎರಡು ಕಾಲ ಮೇಲೆ ನಿಂತ್ಕೊಳ್ತಾನೋ ಆಗ ಆ ಮೊದಲನೇ ದಿನ ನೋಡೋದಾದ್ರೆ ಖಂಡಿತ ಒಂದು ಕುಡುಕನ ರೀತಿಯಲ್ಲಿ ಆ ಕಡೆಗೆ ಓಲಾಡೋದು And he ನೋಡ್ತಾನೆ. will fall. ಆ ಸಂದರ್ಭದಲ್ಲಿ ಆ ಮಗು ನಿಂತ್ಕೊಂಡ ಮಗು ಕೆಳಗಡೆ ಬೀಳ್ತದೆ. And do you know, Baba, the same mama, even though you fell on your buttock, she did not give up. She made you stand again and said, "Allelele kuttu," again you fell. Then again you fell. Then she did, she stood one step behind. "Allele, calm. And you stood, she went behind and again you fell. You fell so many times, but she had no mercy on you. ಸೊ ಇವನ್ ಆ ಸಂದರ್ಭದಲ್ಲಿ ಆ ಮಗು ಬಿದ್ರು ಕೂಡ ಇವನ್ ತಂದೆ ತಾಯಿಗಳು ನೋಡುವಾಗ ಜಸ್ಟ್ ನೀನು ಎದಳೋದು ಬೇಡ, ನೀನು ಅಲ್ಲೇ ಕುಳಿತುಕೊಂಬುದಾಗಿ ಹೇಳೋದಿಲ್ಲ, ಮತ್ತೆ ಎದಳು ಅಂತೇಳಿ ಮುಂದೆ ನಿಂತ್ಕೊಂಡು ಆ ಮಗುನ ಮುಂದೆ ಕರೆಯುವಂಥದ್ದು, ಪುನಃ ಹತ್ರ ಬಂದು ಆ ಮಗು ಹಿಡ್ಕೊಳಕ್ ಬಂದಾಗ ಪುನಃ ಹಿಂದೆ ಹೋಗುವಂಥದ್ದು, ಮತ್ತೆ ಬೀಳುವಂಥದ್ದು. ಇದೇ ತರ ಎಷ್ಟೋ ಸಲ ಬಿದ್ರು ಕೂಡ ತಾಯಿ ನೋಡಿದ್ರೆ ಮಗು ಮೇಲೆ ಕನಿಕರ ತೋರೋದಿಲ್ಲ. ಅಷ್ಟು ಕ್ರೂರತನ ತಾಯಿನ. ಇವನು ಒಂದು ಚಾಕ್ಲೇಟ್ ಅನ್ನು ತೋರಿಸಿ ಚಾಕ್ಲೇಟ್ ತೋರಿಸಿ ಜಸ್ಟ್ ಆ ಮಗುಗೆ ಚಾಕ್ಲೇಟ್ ಕೊಡ್ತೀನಿ ಬಾಬಾ ಅಂತ ಕರೆಯುವಾಗ ಆ ಮಗು ಹತ್ರ ಬರ್ತದೆ, ಕೊಡೋದಿಲ್ಲ, ಮತ್ತೆ ಬೀಳುವಂಥದ್ದು. Now why is the mother making him stand again and again? ಯಾಕೆ ತಾಯಿ ಆ ಮಗುವನ್ನ ಎಷ್ಟೇ ಬಿದ್ರು ಕೂಡ ಮತ್ತೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ? The mother knows the potential of the child. ಯಾಕಂದ್ರೆ ತಾಯಿ ಗೊತ್ತು ತನ್ನ ಮಗುಗಿರುವಂತಹ ಆ ಸಾಮರ್ಥ್ಯದ ಬಗ್ಗೆ. God knows your potential. ಅದೇ ತರ ದೇವರಿಗೂ ನಿಮ್ಮ ತಂದೆಗೂ ಕೂಡ ನಿಮ್ಮಲ್ಲಿರುವ ಸಾಮರ್ಥ್ಯ ಗೊತ್ತಿದೆ. He has created you. ಆತರು ನಿಮ್ಮನ್ನು ಸೃಷ್ಟಿ ಮಾಡುವ ಸೃಷ್ಟಿಕರ್ತರಾಗಿದ್ದಾರೆ. You are born of God. ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ. The spirit of God dwells in you. ದೇವರ ಆತ್ಮ ನಿಮ್ಮ ಒಳಗಡೆ ಇದ್ದಾರೆ. He has put that potential in you. ಅವರು ನಿಮ್ಮ ಒಳಗಡೆ ಅವರ ಶಕ್ತಿ ಸಾಮರ್ಥ್ಯ And the ನೆಲೆಗೊಳಿಸಿದ್ದಾರೆ. real potential that God has put in you, we have never tapped that power in our life. ಆದ್ರೆ ದೇವರು ನಮ್ಮ ಒಳಗಡೆ ಇಟ್ಟಿರುವಂತಹ ಆ ಸಾಮರ್ಥ್ಯವನ್ನ ನಾವು ಯಾವ ಕಾರಣಕ್ಕೂ ಅದರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಳದೆ ಇರೋದ್ರಿಂದ ಈ ರೀತಿಯ And ಪರಿಸ್ಥಿತಿ that's why we ಅನುಭವಿಸ್ತಿದ್ದೇವೆ. live a defeated life. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಸೋಲಿನ ಜೀವಿತವನ್ನು So there ಅನುಭವಿಸ್ತೇವೆ. has to be a test. ಖಂಡಿತವಾಗಿ ಅಲ್ಲಿ ಪರೀಕ್ಷೆ ಇದ್ದೇ ಇರ್ತದೆ. And in the test, when you pass the test, ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೆ by following the system, ಅದನ್ನು ಹೇಗೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ದೇವರ ರಾಜ್ಯದ ತತ್ವಗಳನ್ನು ಅಳವಡಿಸಿಕೊಳ್ಳೋದ್ರಿಂದ. you are in the presence of God. ನೀವು ದೇವರ ರಾಜ್ಯ ತತ್ವ ಅಳವಡಿಸಿಕೊಂಡ ಪರೀಕ್ಷೆ ಪಾಸ್ ಮಾಡೋದಾದ್ರೆ Every time you got ನೀವು ದೇವರ worried. ಪ್ರಸನ್ನತೆಯಲ್ಲಿದ್ದೀರಿ. Every time you got worried, ನೀವು ಆದ್ರೆ ಆ ಪರಿಸ್ಥಿತಿ ಮಧ್ಯದಲ್ಲಿ ನೀವು ಸದಾ ನೀವು ಚಿಂತೆ ಮಾಡುವಂತ ಪ್ರತಿ ಬಾರಿಯೂ it means you have not studied well. ಅದರ ಅರ್ಥ ನೀವು ದೇವರ ತತ್ವಗಳನ್ನ ಸರಿಯಾಗಿ ಕಲ್ತ್ಕೊಂಡಿಲ್ಲ Your ಎಂಬುದಾಗಿ. spirit is still weak. ನಿಮ್ಮ ಆತ್ಮ ಇನ್ನೂ ಕೂಡ ಶಕ್ತಿಹೀನವಾಗಿದೆ. You need more practicing. ಆಗ ನಿಮಗೆ ಮತ್ತೆ ಇನ್ನೂ ಕೂಡ ಅತಿ ಹೆಚ್ಚಿನ ತರಬೇತಿ ಬೇಕಾಗಿದೆ. The more and more you practice, ನೀವು ಹೆಚ್ಚಾಗಿ ಅದನ್ನ ತರಬೇತಿ ಪಡ್ಕೊಳ್ಳುವಾಗ on the day of test, ಆ ಪರೀಕ್ಷೆ ದಿನ you're confident. ನೀವು ಆಗ ನಿಮ್ಮಲ್ಲಿ ದೃಢತೆ ಇರ್ತದೆ. Imagine today I have to take your oral test. ಸೊ ನಿಮಗೆ ಇಂದು ಜಸ್ಟ್ ಒಂದು ಮೌಖಿಕವಾದಂತಹ ಒಂದು ಪರೀಕ್ಷೆ ತೆಗೆದುಕೊಳ್ಳೋದಾದ್ರೆ And the test is say Jack and Jill. ಜಾಕೆಟ್ ಜೆಲ್ ಎಂಬುದಾಗಿ ಆ ಒಂದು ಕಾರ್ಯವನ್ನ ಪರೀಕ್ಷೆ ಮಾಡೋದಾದ್ರೆ In your this thing, what is that in Kannada? No, English, that is in English. Kannada. ಸೇಮ್ ಕರಡಿ ಬೆಟ್ಟಕ್ಕೆ ಹೋಯ್ತು. Okay. Now
That test, when we were small, we were panicking. ಸೊ ಆ ಸಂದರ್ಭದಲ್ಲಿ ಆ ಒಂದು ಪದ್ಯಕ್ಕೆ ಅನುಗುಣವಾಗಿ ಪರೀಕ್ಷೆ ಕೊಡುವಾಗ ನಮ್ಗೆಲ್ಲರೂ ಕೂಡ ಭಯ ಆಗ್ತಾ ಇತ್ತು. ಪಾಸ್ ಆಗ್ತೀವಿ, ಫೇಲ್ ಆಗ್ತೀವೋ, ಮಾರ್ಕ್ಸ್ ಸಿಗ್ತದೆ ಸಿಗಲ್ಲ ಎಂಬುದು ಭಯ ಆಗ್ತಾ ಇತ್ತು. Today, if you are sleeping and somebody says, "Hey, Jackie," you are confident. ಆದ್ರೆ ಇವತ್ತು ಅದೇ ನಾವು ಮಲಗಿರುವಾಗಲೂ ಯಾರಾದ್ರೂ ಒಂದು ಕರಡಿ ಬೆಟ್ಟಕ್ಕೆ ಹೋಯ್ತು ಅಂತ ಹೇಳುವಾಗ ಇಡೀ ಫುಲ್ ಎಲ್ಲವನ್ನು ಕೂಡ ನಾವು ನಿದ್ದೆಗಳನ್ನು ಕೂಡ ಹೇಳ್ತೇವೆ. In the same way, ಅದೇ ರೀತಿ a person who becomes expert in the kingdom principles, ದೇವರ ರಾಜ್ಯದ ತತ್ವಗಳಲ್ಲಿ ಒಂದು ವ್ಯಕ್ತಿ ಪರಿಣತನಾದಾಗ, ಅನುಭವಿತನಾದಾಗ, is constantly, consistently abiding in the presence of God. ಆತನು ನಿರಂತರವಾಗಿ ಎಲ್ಲೇ ಇಲ್ಲದೆ ದೇವರ ಪ್ರಸನ್ನತೆಯಲ್ಲಿ ಆತನು ನೆಲೆಗೊಂಡಿರುವ ವ್ಯಕ್ತಿಯಾಗಿರ್ತಾನೆ. And those who abide in the presence of God, Psalms 97:5 says, mountains and hills melt like wax in the presence of God. ದೇವರ ವಾಕ್ಯ ಹೇಳ್ತದೆ, ಕೀರ್ತನ 97ನೇ ದೇವಕ್ಕೆ 5ರಲ್ಲಿ, ಯಾರು ನಿರಂತರವಾಗಿ ದೇವರ ಪ್ರಸನ್ನತೆ ನೆಲೆಗೊಂಡಿರ್ತಾರೋ ಅವರ ಜೀವನದಲ್ಲಿರುವಂತಹ ಬೆಟ್ಟ ಗುಡ್ಡಗಳೆಲ್ಲವೂ ಮೇಣದ ಹಾಗೆ ಕರಗಿ ಹೋಗ್ತದೆ ಎಂಬುದಾಗಿ. Many people want the mountains to move. ಅನೇಕರು ಬಯಸ್ತಾರೆ, ನನ್ನ ಜೀವನದಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಕದಲಬೇಕು, Sickness to move. ರೋಗಗಳು ಬಿಟ್ಟು ಹೋಗ್ಬೇಕು, There are situations to move. ಅವರ ಕೆಟ್ಟ ಪರಿಸ್ಥಿತಿಗಳು ಬದಲಾವಣೆ ಆಗ್ಬೇಕೆಂಬುದಾಗಿ. But the question is, are you in the presence of God? ಅದೇ ಪ್ರಶ್ನೆ ಏನಂತಂದ್ರೆ, ನೀವು ದೇವರ ಪ್ರಸನ್ನತೆಯಲ್ಲಿ ನಿರಂತರವಾಗಿ Are ನೆಲೆಗೊಂಡಿದ್ದೀರಾ? you ready to take the test and pass the test? ಆದ್ರೆ ನೀವು ಸದಾಕಾಲ ಸಿದ್ಧರಾಗಿದ್ದೀರಾ ಪರೀಕ್ಷೆಗಳನ್ನು ತೆಗೆದುಕೊಂಡು ಅದನ್ನ ಪಾಸ್ ಮಾಡ್ಲಿಕ್ಕಾಗಿ? And that's what happened to Joseph. ಅದಾಗಿದೆ ಜೋಸೆಫನ ಜೀವನದಲ್ಲಿ ನೆರವೇರುವಂತದ್ದು. He passed the test. ಆತನು ಪರೀಕ್ಷೆಗಳನ್ನ ಪಾಸ್ ಮಾಡಿದ. Let me give an example. ಮತ್ತೊಂದು ಉದಾಹರಣೆಯನ್ನು ಕೊಡ್ತೇವೆ. 1 John chapter 3 verse 13. 1 ಯೋಹಾನ 3:13. 1 ಯೋಹಾನ Give me in 3:13. English, please. You got a very strong man. I think, the person on the screen, God bless you. Praise God. Marvel not, my brethren, if the world hate you. ಇಲ್ಲಿ ವಾಕ್ಯ ಹೇಳ್ತದೆ, ನನ್ನ ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡ್ರಿ. So all our life we say, I'm a Christian and therefore everybody should love me. ಸೊ ನಾವ್ ಹೇಳ್ತೇವೆ, ನಾನು ಈ ದೇವರೊಂದಿಗೆ ಇರುವಂತಹ ವ್ಯಕ್ತಿಯಾಗಿರೋದ್ರಿಂದ, ನಾನು ಕ್ರಿಶ್ಚಿಯನ್ ಆಗಿರೋದ್ರಿಂದ ಎಲ್ಲರೂ ಕೂಡ ನನ್ನನ್ನು ಪ್ರೀತಿಸಬೇಕು ಎಂಬುದಾಗಿ ಬಯಸ್ತೇವೆ. But the Bible says, don't get surprised when somebody hates you. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಕ್ರೈಸ್ತ ವ್ಯಕ್ತಿ ಆಗಿರುವಾಗ ಯಾರಾದ್ರೂ ನಿನ್ನ ದ್ವೇಷಿಸಿದ್ರೆ ನೀನು ಆಶ್ಚರ್ಯ ಪಡಬೇಡ ಎಂಬುದಾಗಿ. So if you are truly walking in the light, then there has to be opposition that comes to hate you for no reason. ಸೊ ನೀವು ಬೆಳಕಿನಲ್ಲಿ ನಡೆಯುವಂತ ಮಕ್ಕಳಾಗಿರೋದ್ರಿಂದ, ಬೆಳಕಿನಲ್ಲಿ ನಡೆಯುವಾಗ ನಿಮಗೆ ವಿರೋಧವಾಗಿ ಯಾರಾದ್ರೂ ಬಂದು ನಿಮಗೆ ತೊಂದರೆ ಕೊಡುವಾಗ, ಖಂಡಿತ ಕತ್ತಲಿನ ಕಾರ್ಯಗಳು ಮಾಡುವಾಗ ನೀವು ಯಾವ ಕಾರಣಕ್ಕೂ ಆಶ್ಚರ್ಯ ಪಡಬೇಕಾಗಿಲ್ಲ. And we know that we have passed from death unto life. ಇಲ್ಲಿ ವಾಕ್ಯ 14 ವಾಕ್ಯ ಹೇಳ್ತದೆ, ನಾವಂತೂ ಕ್ರೈಸ್ತ ಸಹೋದರನ ಪ್ರೀತಿಸುವವರಾಗಿರುವುದರಿಂದ, Because we love the brethren. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ನಾವು ಪಾರಾಗಿದ್ದೇವೆ. He that loveth not his brother abides in death. ಆದ್ರೆ ತನ್ನ ಸಹೋದರನ ಪ್ರೀತಿಸದೆ ಇರುವವನು ಸದಾಕಾಲ ಮರಣದಲ್ಲೇ ಇದ್ದಾನೆ. So when Joseph made that decision to forgive his brothers, ಯೋಸೆಫನು ಆ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದರಿಂದ, ತನ್ನ ಸಹೋದರರನ್ನ ಕ್ಷಮಿಸಲು ನಿರ್ಧಾರ ತೆಗೆದುಕೊಂಡಿದ್ದರಿಂದ, his mind was focused on the dream that God had given him. ಆತನ ಮನಸ್ಸಿನಲ್ಲಿ ಸಹೋದರರು ಏನ್ ಕಾರ್ಯ ಮಾಡಿದ್ರು ಅದರ ಕಡೆ ಇಲ್ಲ, ಬದಲಾಗಿ ದೇವರು ಕನಸಿನಲ್ಲಿ ಯಾವುದನ್ನ ತೋರಿಸಿದ್ರೋ ಅದರ ಕಡೆ ಕೇಂದ್ರೀಕೃತವಾಗಿರೋದ್ರಿಂದ, So Joseph was not living in death, he was living in life. ಅದಕ್ಕಾಗಿ ಜೋಸೆಫನು ಯಾವ ಕಾರಣಕ್ಕೂ ಮರಣದಲ್ಲಿರಲಿಲ್ಲ, ಬದಲಾಗಿ ಆತನು ಜೀವದಲ್ಲಿದ್ದ. Hallelujah. Hallelujah. And that is a proof ಅದಾಗಿದೆ ಒಂದು ಸಾಕ್ಷಿ ಆಧಾರ. that Joseph was abiding in the presence of God. ಅದಾಗಿದೆ ಜೋಸೆಫನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದೆ ಎಂಬುದಕ್ಕೆ ಸಾಕ್ಷಿ ಆಧಾರ. Look at the verse 15. 15ನೇ ವಾಕ್ಯ ನೋಡಿ, ತೆಗಿರಿ ಬದ. The one who hates his brother is a murderer. ತನ್ನ ಸಹೋದರನನ್ನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. Whoever hates his brother is a murderer, and you know that no murderer has eternal life abiding in him. ಒಂದು ಯೋಹಾನ 3:15 ಹೇಳ್ತದೆ, ತನ್ನ ಸಹೋದರನನ್ನ ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂದು ನಿಮಗೆ ಗೊತ್ತಾಗಿದೆ. How many years we were living like murderers? ಸೊ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ನಾವು ನಮ್ಮ ಜೀವಿತದಲ್ಲಿ ಎಷ್ಟು ಕಾಲದವರೆಗೆ ನಾವು ಕೊಲೆಗಾರರಾಗಿ ಜೀವಿಸ್ತಾ ಇದ್ದೀವಿ. And murderers came to church every Sunday and said all the prayers and walked out of the church still a murderer.
ಸೊ ನಾವು ದೇವರ ಆಲಯಕ್ಕೆ ಹೋಗಿ ಅಲ್ಲಿರುವಂತ ಎಲ್ಲ ಸಂಸ್ಕಾರಗಳನ್ನ ಸ್ವೀಕರಿಸಿಕೊಂಡು ದೇವರ ಆಲಯದಿಂದ ಹೊರಗಡೆ ಬರುವಾಗ್ಲೂ ಕೂಡ ಕ್ರಿಸ್ತ ಯೇಸುವನ್ನ ಸ್ವೀಕಾರ ಮಾಡಿದ್ರು ಕೂಡ ಕೊಲೆಗಾರರಾಗಿ ಹೊರಗಡೆ ಬರ್ತಾ ಇದ್ವಿ. So Joseph refused to be a murderer by his choice. ಸೊ ಜೋಸೆಫನು ತನ್ನ ಸ್ವಂತ ಆಯ್ಕೆಯ ನಿಮಿತ್ತವಾಗಿ ಆತನು ಯಾವ ಕಾರಣಕ್ಕೂ ನಾನು ಕೊಲೆಗಾರನಾಗಿ ಜೀವಿಸೋದಿಲ್ಲ ಎಂಬುದಾಗಿ ಆಯ್ಕೆ ಮಾಡಿಕೊಂಡಿದ್ದ. Whether you are a murderer or not does not depend on the person coming against you, but how you responded to that came against you. ಸೊ ನಿಮ್ಮ ವಿರುದ್ಧವಾಗಿ ಯಾವ ವ್ಯಕ್ತಿ ಬರ್ತಾನೋ ಆ ವ್ಯಕ್ತಿಯ ಮೇಲೆ ನೀವು ಕೊಲೆಗಾರರಾಗಬೇಕಾ ಆಗ್ಬಾರ್ದು ಎಂಬುದಾಗಿ ನಿರ್ಧರಿತವಾಗುವುದಿಲ್ಲ. ಬದಲಾಗಿ ಆ ವ್ಯಕ್ತಿ ನಿಮ್ಗೆ ವಿರುದ್ಧ ಬರುವಾಗ ನೀವು ಯಾವ ರೀತಿ ಪ್ರತಿಕ್ರಿಯೆ ತೋರ್ತಿರೋ ಅದಾಗಿದೆ ನೀವು ಕೊಲೆಗಾರರಾಗಬೇಕಾ ಕೊಲೆಗಾರರಾಗಬಾರ್ದ ಎಂಬುದಾಗಿ ನಿರ್ಧರಿಸುವಂತದ್ದು. And how do you operate in that love? ಸೊ ಹಾಗಾದ್ರೆ ನೀವು ಆ ಪ್ರೀತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸುವಂತದ್ದು? Verse number 16. 16ನೇ ವಾಕ್ಯದಲ್ಲಿ ನೋಡ್ತೇವೆ. Verse number 16. Hereby we perceive the love of God, because Jesus laid down his life for us. We ought to lay down our lives for the brethren. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದರಿಂದ ದೇವರ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. So how does a person experience the love of God? ಹಾಗಾದ್ರೆ ಒಂದು ವ್ಯಕ್ತಿ ಹೇಗೆ ತಾನೇ ದೇವರ ಪ್ರೀತಿಯನ್ನ ಅನುಭವಿಸಲು ಸಾಧ್ಯ? When he lays down his life. ತನ್ನ ಪ್ರಾಣವನ್ನ ಸಂಪೂರ್ಣವಾಗಿ ಕೊಡುವಾಗ ಮಾತ್ರ. What is the meaning of the laying down of his life? ಸೊ ತನ್ನ ಪ್ರಾಣವನ್ನ ಕೊಡುವಂಥದ್ದು ಎಂಬುದಾಗಿ ಹೇಳುವಂತ ಪದಾರ್ಥ ಏನು? ಪ್ರಾಣ ಎಂಬ ಪದಾರ್ಥ ಏನು? Dying to his negative emotions. ತನ್ನ ನಕಾರಾತ್ಮಕವಾದ ಆಲೋಚನೆಗಳನ್ನ ಸಾಯಿಸುವಂಥದ್ದು. Dying to his negative thoughts. ಆತ ನಕಾರಾತ್ಮಕವಾದ ಆಲೋಚನೆಗಳನ್ನ ಸಾಯಿಸುವಂಥದ್ದು. And operating in unconditional love and blessing towards his brothers who don't deserve to be blessed. ಸೊ ತನ್ನ ಸಹೋದರರ ಕಾರ್ಯ ನಿಮಿತ್ತವಾಗಿ ಬರುವಂತಹ ನಕಾರಾತ್ಮಕವಾದ ಆಲೋಚನೆಗಳನ್ನ ಭಾವನೆಗಳನ್ನ ಸಾಯಿಸಿ ಈವನ್ ಅಂತ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ತಮ್ಮ ಸಹೋದರನ ಸದಾಕಾಲ ಅಗಾಪೆ ಪ್ರೀತಿಯೊಂದಿಗೆ ಪ್ರೀತಿಸಲು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದಾಗಿದೆ. Just pause for a moment. ಒಂದು ಕ್ಷಣ ಇಲ್ಲಿಗೆ ನಾವು ನಿಲ್ಲಿಸಿ ಆಲೋಚಿಸೋಣ. And think for a moment. ಒಂದು ಕ್ಷಣ ಆಲೋಚನೆ ಮಾಡೋಣ. Do we also go through opposition in life? ನಮ್ಮ ಜೀವಿತದಲ್ಲಿ ನಾವು ಕೂಡ ಜೋಸೆಫನಂತೆ ವಿರೋಧಗಳನ್ನ ಎದುರಿಸುವಂತ ಮಕ್ಕಳಾಗಿದ್ದೇವೆ. Also go through insult, abuse and unjust suffering. ನಾವು ಕೂಡ ಹೌದು ಯಾವುದೇ ತಪ್ಪನ್ನ ಮಾಡಿದ್ರು ಕೂಡ ವಿರೋಧಗಳನ್ನ ಅವಹೇಳನಗಳನ್ನ ದೂರುಗಳನ್ನ ನಾವು ಅನುಭವಿಸುವಂತಹ ಕಾರ್ಯ ನೋಡ್ತಾ ಇದ್ದೀವಿ. Do we go through this unjust to the way that Joseph went through at that level? ನಾವು ಈ ಎಲ್ಲ ನಕಾರಾತ್ಮಕದ ಕಾರ್ಯಗಳನ್ನು ಅನುಭವಿಸಿದ್ರು ಕೂಡ ಜೋಸೆಫನು ಅನುಭವಿಸಿದಂತಹ ಆ ಕಾರ್ಯಕ್ಕೆ ನಮ್ಮ ಕಾರ್ಯವನ್ನು ಹೋಲಿಸಿಕೊಳ್ಳಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. And when we go through, what is my response? ಆದ್ರೆ ಅಂತ ಪರಿಸ್ಥಿತಿ ಮಧ್ಯೆ ಕೂಡ ಜೋಸೆಫನು ಪ್ರೀತಿಯಿಂದ ಪ್ರತಿಕ್ರಿಯಿತವಾದ. ಆದ್ರೆ ನಾವು ಈಗ ಹೋಗ್ತಿರುವಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಯಾವ ರೀತಿ ಪ್ರತಿಕ್ರಿಯಿತವಾದವೆ? Opposition coming against you, problems coming against you, situations coming against you, afflictions coming against you can do two things. It can break you or it can build you. So it can make you better or it can make you bitter. ಸೊ ಅದಕ್ಕಾಗಿ ನಮಗೆ ವಿರುದ್ಧವಾಗಿ ಯಾವುದೇ ವ್ಯಕ್ತಿಗಳು ಬರ್ಬೋದು, ಪರಿಸ್ಥಿತಿಗಳು ಬರ್ಬೋದು, ಸನ್ನಿವೇಶಗಳು ಬರ್ಬೋದು, ಯಾವುದೇ ಬಂದ್ರು ಕೂಡ ಅವುಗಳು ಬರುವಾಗ ಎರಡು ಕಾರ್ಯಗಳನ್ನ ನಮ್ಮಲ್ಲಿ ನಾವು ನೋಡುವಂಥದ್ದು. ಒಂದು, ನಮ್ಮನ್ನ ಅವುಗಳು ಮುರಿದು ಹಾಕುವಂಥದ್ದು, ಇಲ್ಲ ನಮ್ಮನ್ನ ಉತ್ತಮಗೊಳಿಸುವಂಥದ್ದು. ನಮ್ಮನ್ನ ಇಲ್ಲ ಅತ್ಯುತ್ತಮಗೊಳಿಸುವಂಥದ್ದು, ಇಲ್ಲ ಅಂದ್ರೆ ಮತ್ತೆ ನಮ್ಮನ್ನ ಬಿಟರ್ ಅಂದ್ರೆ ನೋವಿಗೆ ಗುರಿಪಡಿಸುವಂಥದ್ದು. So let's go to Genesis 39 verse 2 again. ಮತ್ತೆ ನಾವು ಆದಿಕಾಂಡ 39ನೇ ಅಧ್ಯಾಯ ವಾಕ್ಯ 2ಕ್ಕೆ ಹೋಗೋಣ. Are you all enjoying this? ನೀವೆಲ್ಲರೂ ಕೂಡ ಆನಂದ ಪಡ್ತಾ ಇದ್ದೀರಾ ಈ ಬೋಧನೆ ಆಲಿಸುವಾಗ? Look at that. Just highlight, and the Lord was with Joseph in one color. Thank you, brother. You are too quick. Praise God. And he was a prosperous man. And highlight with another color. What a fantastic man you are. Wow. Now just do that in Kannada, please. Underline Color. highlight that color in Kannada also, brother. Praise God. Kannada. So praise God. Everybody is praying for prosperity. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ
ಏಳಿಗೆಗಾಗಿ ಯಶಸ್ಸಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಸಮೃದ್ಧಿಗಾಗಿ ಪ್ರಾರ್ಥಿಸ್ತೇವೆ. Everybody is praying for blessings and goodness and good health and finances and everything. ಸೊ ಪ್ರತಿಯೊಬ್ಬರು ಕೂಡ ಹಣಕಾಸಿನ ಏಳಿಗೆಗಾಗಿ, ಆರೋಗ್ಯದ ಏಳಿಗೆಗಾಗಿ, ಬಿಡುಗಡೆಗಾಗಿ ಪ್ರತಿಯೊಂದಕ್ಕೂ ನಾವು ಪ್ರಾರ್ಥನೆ ಮಾಡ್ತೇವೆ. Today God wants to teach us, ಆದರೆ ಇಂದು ದೇವರು ನಮಗೆ ಕಲಿಸ್ಕೊಳ್ಳಿಕ್ಕಿದ್ದಾರೆ, when a person is abiding in the presence of God, ಒಂದು ವ್ಯಕ್ತಿ ದೇವರ ಪ್ರಸನ್ನತೆಯಲ್ಲಿ ಆತನು ಒಳಗಾಗುವಾಗ God anointing makes him a prosperous man. ಸೊ ದೇವರು ಆತನನ್ನು ಏಳಿಗೆ ಆಗಲು ಅಭಿಷೇಕವನ್ನು ಮಾಡ್ತಾರೆ ಎಂಬುದಾಗಿ. So I want you to please write it down. ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಕೂಡ ಬರೆದುಕೊಳ್ಳೋಣ. When we abide in God's presence, ನಾನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಾಗ, God, when we abide in God's presence, God causes us to prosper. God causes us to prosper. ಸೊ ನಾನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಾಗ ದೇವರು ನನ್ನನ್ನು ಏಳಿಗೆಯಾಗಲು ಶಕ್ತಗೊಳಿಸುತ್ತಾರೆ. Beyond our limited ability of prosperity and success, beyond our limited ability of prosperity and success. ಸೊ ನಾವು ಏಳಿಗೆಯಾಗಲು ಮತ್ತು ಅಭಿವೃದ್ಧಿಯಾಗಲು ನಮ್ಮ ಮಿತವಾದಂತ ಶಕ್ತಿಗಿಂತಲೂ ಮಿಗಿಲಾಗಿ ನಮ್ಮನ್ನು ಶಕ್ತಗೊಳಿಸುತ್ತಾರೆ. Again, when we abide in God's presence, God causes us to prosper beyond our ability, our limited ability of prosperity and success. Wow. So our whole journey is, how much pressure can I take and still be in the presence of God? The pressures of life want us to get default from the presence of God. ಜಸ್ಟ್ ಇಲ್ಲ ನೋಡ್ತಾ ಇದ್ದೇವೆ. ನಾನು Brother William, God bless you, man. You are also putting on the slide, you're putting the notes on the chat. God bless you. ಪ್ರೈಸ್ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ಒಂದು ವ್ಯಕ್ತಿ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಾಗ ಆತನು ತನ್ನ ಮಿತಿಯಾದ ಶಕ್ತಿಯಿಂದಾಗಿ ಏಳಿಗೆಯನ್ನ ಅಥವಾ ಸಮೃದ್ಧಿಯನ್ನ ಕಾಣ್ಲಿಕ್ಕೆ ಏನ್ ಬಯಸ್ತಾನೋ ಅದಕ್ಕಿಂತಲೂ ಮಿಗಿಲಾದ ಶಕ್ತಿಯೊಂದಿಗೆ ಮಿಗಿಲಾಗಿ ನಮ್ಮನ್ನ ಅಭಿವೃದ್ಧಿ ಮತ್ತು ಏಳಿಗೆಯಲ್ಲಿ ಶಕ್ತಗೊಳಿಸುತ್ತಾರೆ. Write down. Very important, just put that, very important. Prosperity is not defined. Prosperity is not defined by the amount of material things. Prosperity is not defined by the amount of material things we have. ಸೊ ಸಮೃದ್ಧಿಯು ನಾನು ಹೊಂದಿರುವಂತಹ ಯಾವುದೇ ವಸ್ತುಗಳ ಅಥವಾ ಆಸ್ತಿಪಾಸ್ತಿಗಳ ಮೇಲೆ ನಿರ್ಧರಿತವಾಗುವುದಿಲ್ಲ. Prosperity is not defined by the amount of material things that we have. ಸಮೃದ್ಧಿಯು ನಾವು ಹೊಂದಿರುವಂತಹ ಭೌತಿಕವಾದಂತಹ ಯಾವುದೇ ವಸ್ತುಗಳ ಮೇಲೆ ಅವಲಂಬಿಸಿಲ್ಲ, but by the presence of God in our lives. ಆದರೆ ನನ್ನ ಜೀವಿತದಲ್ಲಿರುವ ದೇವರ ಪ್ರಸನ್ನತೆಯ ಮೇಲೆ ಅವಲಂಬಿತವಾಗಿದೆ. But by the presence of God in our lives. ಆದರೆ ನಮ್ಮ ಜೀವಿತದಲ್ಲಿರುವ ದೇವರ ಪ್ರಸನ್ನತೆಯ ಮೇಲೆ ಆಧಾರಿತವಾಗಿದೆ. Praise God. Praise God. So write down, material possessions did not define Joseph's status. ಜೋಸೆಫನ ಸ್ಥಿತಿಯನ್ನ ಯಾವ ಕಾರಣಕ್ಕೂ ಯಾವುದೇ ಈ ಭೌತಿಕವಾದಂತಹ ವಸ್ತುಗಳು ಪ್ರಕಟಪಡಿಸಲಿಲ್ಲ. He prospered because God was with him. ದೇವರು ಆತನೊಂದಿಗೆ ಇದ್ದುದರಿಂದ ಆತನು ಏಳಿಗೆಯಾದ, ಸಮೃದ್ಧಿಯಾದ. He prospered because God was with him. ದೇವರು ಆತನೊಂದಿಗೆ ಇದ್ದುದರಿಂದ ಆತನು ಸಮೃದ್ಧಿಯಾದ. What is the proof? ಅದಕ್ಕೆ ಸಾಕ್ಷಿ ಆಧಾರ ಏನು? Joseph did not hate his brothers but forgive them. ಅದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ತನ್ನ ಸಹೋದರರನ್ನ ಯಾವ ಕಾರಣಕ್ಕೂ ದ್ವೇಷಿಸದೆ ಅವರೆಲ್ಲರನ್ನು ಕೂಡ ಕ್ಷಮಿಸಿ ದೇವರ ಪ್ರೀತಿಯಿಂದ, ಅಗಾಪೆ ಪ್ರೀತಿಯಿಂದ ಪ್ರೀತಿಸಿದ. In the natural eyes, ನಮ್ಮ ಸ್ವಾಭಾವಿಕ ಕಣ್ಣುಗಳಿಂದ ನೋಡೋದಾದ್ರೆ Joseph was asleep. ಫೋಟಿಫರ್ನ ಮನೆಯಲ್ಲಿ ಜೋಸೆಫನು ಜೀತದಾಳಾಗಿದ್ದಾನೆ. But in the eyes of God, ಆದರೆ ದೇವರ ದೃಷ್ಟಿಯಲ್ಲಿ yet God called him a prosperous man.
ಈವನ್ ಆತನು 44ನ ಮನೆಯಲ್ಲಿ ಗುಲಾಮಗಿರಲಿದ್ರು ಕೂಡ ದೇವರು ಆತನ ಕರಿತಾ ಇದ್ದಾರೆ, ನೀನು ಸಮೃದ್ಧಿಯಾಗಿರುವ ವ್ಯಕ್ತಿಯಾಗಿದ್ದಿ. Remember today, whatever you are, in whatever bad situation you are, if you can pass the test of agape love by following the system of God, even though you don't have material needs, even though you don't have material things with you, and you are having a lack, yet God calls you a prosperous man, not based on the material things that you have, but the person of Jesus that you have in your life. Wow. ಪ್ರೈಸ್ ಗಾಡ್. ಪ್ರಿಯರೇ, ನೀವು ದೇವರೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ನೀವು ಮುನ್ನಡೆಯುವಾಗ, ದೇವರ ವಾಕ್ಯ ಹೇಳ್ತು ಅದರ ಪ್ರಕಾರ ನೀವು ಮುನ್ನಡೆಯುವಾಗ, ಈವನ್ ನೀವು ನಿಮ್ಮ ಜೀವನದ ಎಂತಹ ಸಂದಿಗ್ಧ ಪರಿಸ್ಥಿತಿಗಳು ಇದ್ದು ನಿಮ್ಮ ಜೀವನದಲ್ಲಿ ಯಾವುದೇ ಒಳ್ಳೆಯದನ್ನ ನೀವು ಹೊಂದಿಕೊಳ್ಳದೆ ಹೋಗಿದ್ರು ಕೂಡ, ಹೊಂದಿಲ್ಲದೆ ಹೋದ್ರು ಕೂಡ, ಥ್ಯಾಂಕ್ ಗಾಡ್, ನೀವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡು ನೀವು ಕ್ಷಮೆ ಮತ್ತು ಪ್ರೀತಿಯಲ್ಲಿ ಮುನ್ನಡೆಯೋದಾದ್ರೆ, ದೇವರ ವಾಕ್ಯದಲ್ಲಿ ಮುನ್ನಡೆಯೋದಾದ್ರೆ, ದೇವರು ನಿಮ್ಮ ನೋಡಿ ಹೇಳ್ತಾರೆ, ನೀವು ಯಾವುದನ್ನ ಯಾವ ರೀತಿಯ ಭೌತಿಕ ವಸ್ತುಗಳು ಹೊಂದಿದ್ದೀರೋ ಅದರ ಮೇಲೆ ನೀನು ಇಂಥವನು ಅಂತವನು ಎಂಬುದು ಹೇಳೋದಿಲ್ಲ. ಬದಲಾಗಿ ಆ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ದೇವ್ರು ನೀನು ನೋಡಿ ಹೇಳ್ತಿದ್ದಾರೆ, ನೀನು ಸಮೃದ್ಧಿಯಾದ ವ್ಯಕ್ತಿಯಾಗಿದ್ದಿ ಎಂಬುದಾಗಿ. ಯಾಕೆಂದ್ರೆ ನೀನು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ. Everyone around Joseph knew that God was with Joseph. ಜೋಸೆಫನ ಸುತ್ತಮುತ್ತಲು ಇರೋರು ಎಲ್ಲರೂ ಕೂಡ ಗೊತ್ತಿದೆ ಜೋಸೆಫನೊಂದಿಗೆ ದೇವರಿದ್ದಾರೆ ಎಂಬುದಾಗಿ. The presence of God was with him. People could see it. ಸೊ ಆತನು ದೇವರ ಪ್ರಸನ್ನತೆಯಲ್ಲಿ ಇರುವಂತ ಕಾರ್ಯವನ್ನ ಜನರು ತಮ್ಮ ಕಣ್ಣಾರ ನೋಡ್ತಾ ಇದಾರೆ. Just put the Genesis chapter 39 verse 3. ಸೊ ಆದಿಕಾಂಡ 39ನೇ ಅಧ್ಯಾಯಕ್ಕೆ 3 ನೋಡೋಣ. Put it in English, Baba. Up to what time? Yeah, okay. Look at the verse 3. And his master saw that the Lord was with him, and the Lord made all that he did to prosper in his hands. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಜೋಸೆಫನ ಸಂಗಡವಿದ್ದು ಅವನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಸಫಲವಾಗುವಂತೆ ಮಾಡುತ್ತಿದ್ದರು ಎಂಬುದಾಗಿ. The master saw that the Lord was with him. ಈ ಕಾರ್ಯವನ್ನ ಅವನ ದಣಿಯು ತಿಳಿದನು. So the good news is, when you pass the test of abiding in the presence of God, people over you, people around you, everybody can sense the hand of God on your life. ನೀವು ದೇವರ ಪ್ರಸನ್ನತೆಯಲ್ಲಿ ನೀವು ನೆಲೆಗೊಂಡು ಮುನ್ನಡೆಯುವಾಗ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಕೂಡ ನೀವು ಕ್ಷಮೆ ಮತ್ತು ಪ್ರೀತಿಯಲ್ಲಿ ನೀವು ಅದನ್ನ ಆ ಪರೀಕ್ಷೆನ ಪಾಸ್ ಮಾಡೋದಾದ್ರೆ, ನಿಮ್ಮ ಮೇಲಿರುವಂತಹ ಅಧಿಕಾರಿಗಳು, ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳು ಕೂಡ ನಿಮ್ಮೊಂದಿಗಿರುವಂತಹ ದೇವರ ಪ್ರಸನ್ನತೆಯನ್ನ ನೋಡ್ತಾರ ಎಂಬುದಾಗಿ. Put that English, Baba. The master saw that the Lord was with him, and because the Lord was with him, the Lord made all that he did to prosper in his hands. ಸೊ 4ನೇ ವಾಕ್ಯ ಹೇಳ್ತದೆ, ಅವನ ದಣಿಯು ಜೋಸೆಫನ ಸಂಗಡ ದೇವರು ಇದ್ದಾರೆ ಎಂಬುದಾಗಿ ತಿಳಿದುದರಿಂದ ಆತನ ಮೇಲೆ ದಯೆ ತೋರಿಸಿ ಅವನನ್ನು ತನ್ನ ಸ್ವಂತ ಸೇವಕನಾಗಿ ನೇಮಿಸಿಕೊಂಡು, ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿನೆಲ್ಲ ಅವನ ವಶಕ್ಕೆ ಒಪ್ಪಿಸಿಕೊಟ್ಟ. So Joseph was abiding in the presence of God. ಜೋಸೆಫನು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡವನಾಗಿದ್ದ. So the more and more you abide in the presence of God, the more and more the Lord will make all that you do to prosper from your hand. ಸೊ ನೀವು ದೇವರ ಪ್ರಸನ್ನತೆಯಲ್ಲಿ ಅಧಿಕವಾಗಿ ನೆಲೆಗೊಳ್ಳುವಾಗ ದೇವರು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಸಫಲತೆಯನ್ನ ಸಮೃದ್ಧಿಯನ್ನ ಕಾಣುವಂತೆ ಮಾಡುವರಾಗಿದ್ದಾರೆ. So please ask yourself a question. ನಿಮ್ಮನ್ನೇ ನೀವು ಒಂದು ನಿಮಿಷ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳಿ. Can people around you see that God is abiding with you? ಸೊ ಖಂಡಿತವಾಗಿಯೂ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಮೇಲಿರುವಂತಹ ಅಧಿಕಾರಿಗಳು ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೀರಿ, ನಿಮ್ಮೊಂದಿಗೆ ದೇವರಿದ್ದಾರೆ ಎಂಬುದಾಗಿ ಅದನ್ನ ನೋಡ್ತಾ ಇದಾರ, ಅನುಭವಿಸ್ತಾ ಇದಾರ. Is the presence of God abiding in and with you through others? ಸೊ ದೇವರ ಪ್ರಸನ್ನತೆಯು ನಿಮ್ಮಲ್ಲಿದ್ದು, ದೇವರ ಪ್ರಸನ್ನತೆ ನಿಮ್ಮೊಂದಿಗಿದ್ದು, ನಿಮ್ಮ ಮೂಲಕ ಪರರಿಗೆ ದೇವರ ಪ್ರಸನ್ನತೆಯು ಅರಿಯುವುದಂತನ್ನ ಜನರು ನೋಡ್ತಾ ಇದಾರ. And if this is not happening, ಇದೇನಾದ್ರೂ ನಿಮ್ಮಲ್ಲಿ ಸಂಭವಿಸದೆ ಹೋದ್ರೆ it's time for you to change. ಈ ಸಮಯ ಅದನ್ನ ಬದಲಾಯಿಸಿಕೊಳ್ಳುವ ಸಮಯ. Because you have to study to develop the presence of God in your life. ಸೊ ನೀವು ಖಂಡಿತವಾಗಿಯೂ
ದೇವರ ಪ್ರಸನ್ನತೆಯಲ್ಲಿ ನೀವು ನೆಲೆಗೊಳ್ಳಲಿಕ್ಕಾಗಿ, ದೇವರ ಪ್ರಸನ್ನತೆಯಲ್ಲಿ ಜೀವಿಸಲಿಕ್ಕಾಗಿ ನೀವು ಕಲ್ತುಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿದೆ. You have to learn to develop that relationship with God. ನೀವು ಖಂಡಿತವಾಗಿಯೂ ದೇವರೊಂದಿಗೆ ಆ ಒಂದು ಅನ್ಯೋನ್ಯತೆಯ ಸಂಬಂಧದಲ್ಲಿ ಜೀವಿಸಲಿಕ್ಕಾಗಿ ಕಲ್ತುಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿದೆ. Somebody will say, how do I do that? ಕೆಲವರು ಹೇಳ್ಬೋದು, ಹೇಗೆ ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ? Learn to praise God in all situations. ಸೊ ಮೊದಲನೇದಾಗಿ ಎಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನೀವು ದೇವರನ್ನ ಕೊಂಡಾಡ್ಲಿಕ್ಕಾಗಿ, ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಗಿ ನೀವು ಮೊದಲು ಆಯ್ಕೆ ಮಾಡಿಕೊಳ್ಬೇಕು. Learn singing praises to God in all situations. ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಹಾಡುಗಳನ್ನ ಹಾಡುವಂತ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. Spend more and more time studying His word, abiding in His word, and let the word help you to make the quality decisions in life. ನೀವು ಹೆಚ್ಚೆಚ್ಚಾಗಿ ದೇವರ ವಾಕ್ಯಗಳನ್ನ ಬಾಯಿ ತುಂಬಿಯುತ್ತಾ, ದೇವರ ವಾಕ್ಯಗಳನ್ನ ಕಲಿಯುತ್ತಾ, ಧ್ಯಾನಿಸುತ್ತಾ ಆ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಮುನ್ನಡೆಯುವಂಥದ್ದಲ್ಲೇ ನೀವು ತರಬೇತಿನ ಪಡೆದುಕೊಳ್ಬೇಕು. Learn to abide in the presence of God on a daily basis. ಅದಕ್ಕಾಗಿ ಅನುದಿನವೂ ಪ್ರತಿಯೂ ಕೂಡ ದೇವರ ಪ್ರಸನ್ನತೆಯಲ್ಲಿ ನೀವು ನೆಲೆಗೊಳ್ಳುವಂಥದ್ದನ್ನ ಕಲ್ತ್ಕೊಂಡು ಅದರಲ್ಲಿ ಮುನ್ನಡೆಯುವಂಥದ್ದು ಅತ್ಯವಶ್ಯಕವಾದದ್ದು. So please write down. ಅದನ್ನು ಬರೆದುಕೊಳ್ಳಿ. Is God abiding in? Is God's presence abiding in and with me? ದೇವರ ಪ್ರಸನ್ನತೆ ನನ್ನಲ್ಲಿ ಮತ್ತು ನನ್ನೊಂದಿಗೆ ನೆಲೆಗೊಂಡಿದೆಯಾ? If not, ಅದಿಲ್ಲದೆ ಹೋದರೆ begin to spend time with God. ದೇವರೊಂದಿಗೆ ಹೆಚ್ಚಿನ ಸಮಯವನ್ನ ಕಾಲ ಕಳೆಯಲು ಆಯ್ಕೆ ಮಾಡಿಕೊಳ್ಳಿ. Developing your relationship with God. Developing your relationship with God. ನೀವು ದೇವರೊಂದಿಗಿನ ಆ ಸಂಬಂಧವನ್ನ ಅಭಿವೃದ್ಧಿಪಡಿಸಿಕೊಳ್ಳಿ. By singing praises to God. ದೇವರಿಗೆ ಹಾಡುಗಳನ್ನು ಹಾಡುವುದರ ಮೂಲಕ ನೀವು ಈ ಸಂಬಂಧವನ್ನ ಬಲಪಡಿಸಿಕೊಳ್ಳಿ. Studying His word. ಅವರ ವಾಕ್ಯಗಳನ್ನ ಅಧ್ಯಯನ ಮಾಡುವುದರ ಮೂಲಕ. And praying in the Holy Spirit. ಆತ್ಮಭರಿತವಾದಂತಹ ಪ್ರಾರ್ಥನೆಯ ಮೂಲಕ on daily basis. ಅನುದಿನವೂ ಈ ಕಾರ್ಯಗಳು ಮಾಡೋದ್ರಿಂದ ದೇವರೊಂದಿಗಿನ ಆ ಸಂಬಂಧವನ್ನ ಅಭಿವೃದ್ಧಿಪಡಿಸಿಕೊಳ್ಳಿ. We can ensure the presence of God is with us. We can ensure the presence of God is with us by developing His unconditional love. By developing His unconditional love. ಅವರ ಪ್ರೀತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳೋದ್ರ ಮೂಲಕ ನಾನು ದೇವರ ಪ್ರಸನ್ನತೆಯಲ್ಲಿ ಇದ್ದೇನೆ ಎಂಬುದಾಗಿ ನಾವು ಅದನ್ನ ಅರಿತುಕೊಳ್ಳುವಂಥದ್ದು. Praise God. Praise God. So did it help you? The beginning, we are going to do this series of God's abiding presence of God in our life. Tomorrow we will continue with this topic. Praise God. And what we studied today, please go through the study, and we will continue tomorrow and for the next 2 days. So tomorrow we might start from morning till night. ಸೊ ಈಗ ನಾವು ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂತಹ ಮೊದಲನೇ ಭಾಗವನ್ನ ಅಡಿಪಾಯವನ್ನು ಮಾತ್ರ ನಾವು ಹಾಕೊಂಡಿದ್ದೇವೆ. ಇದನ್ನು ಇನ್ನ 2 ದಿನಗಳ ಕಾಲ ಇದರ ಅನೇಕ ಭಾಗಗಳನ್ನು ಕಲೀಲಿಕ್ಕಿದ್ದೇವೆ. ನಾಳೆ ಬೆಳಗಿನ ಸುಪ್ರಭಾತದಿಂದ ಇವನ್ ರಾತ್ರಿಯ ಕಾಲದವರೆಗೂ ಇದರ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. So I'm going to hijack my brother. ಈ ಸಹೋದರರು ನಮ್ಮನ್ನ ಇವ್ರ ಜೊತೆಲಿ ಇಟ್ಕೊಂಡಿದ್ದಾರೆ. For 2 days from his wife and children. ನನ್ನ ಪತ್ನಿಯಿಂದ ನನ್ನ ಮಕ್ಕಳಿಂದ ಈ ಸಹೋದರ ತಮ್ಮ ಜೊತೆಲಿ ಇಟ್ಕೊಳ್ಳಿಕ್ಕಾಗಿ ಅಲ್ಲಿಂದ ನನ್ನ ಕರೆದುಕೊಂಡಿದ್ದಾರೆ. Surely we can speak on Zoom, both sitting in different corners, but there's great joy to sit next to each other.
ಆದ್ರೆ ಖಂಡಿತವಾಗಿಯೂ ನಾನು ನನ್ನ ಮನೇಲಿ ಕುಳಿತುಕೊಂಡು ಇವ್ರು ಇಲ್ಲಿ ಕುಳಿತುಕೊಂಡು ಖಂಡಿತ ಝೂಮ್ ಮೂಲಕ ನಾವು ಹೌದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತಾಡ್ಬೋದಾಗಿತ್ತು, ಪ್ರಬೋಧನೆ ಮಾಡ್ಬೋದಾಗಿತ್ತು. ಆದ್ರೆ ಅಕ್ಕಪಕ್ಕ ಕುಳಿತುಕೊಂಡು ಅನೇಕ ವರ್ಷಗಳಿಂದ ಈ ತರ ಒಂದಾಗ್ಲಿಕ್ಕೆ ಸಾಧ್ಯ ಆಗ್ತಲಿಲ್ಲ. ಇವತ್ತು ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೊದಲು ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ, ತಂದೆ ಮತ್ತು ಮಗನ ಒಂದು ಅನ್ಯೋನ್ಯತೆಯನ್ನು ಅನುಭವಿಸ್ಲಿಕ್ಕಾಗಿ. So remember, your victory in life does not depend what the devil does to you, but how you respond to what the devil does to you. ಸೊ ಖಂಡಿತವಾಗಿಯೂ ಸೈತಾನು ನಿಮಗೆ ಏನ್ ಕಾರ್ಯಗಳು ಮಾಡಿದನೋ ಅದು ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಸೈತಾನಿಗೆ ನೀವು ಯಾವ ರೀತಿ ಪ್ರತಿಕ್ರಿಯೆ ತೋರ್ತಿರೋ ಅದಾಗಿದೆ ನಿಮ್ಮ ಜೀವಿತದ ಮೇಲೆ ಪರಿಣಾಮ ಬೀರುವಂತದ್ದು. Praise God. ಪ್ರೈಸ್ ಗಾಡ್. So Heavenly Father, we thank you. ಹೌದು ಪ್ರೀತಿಯುಳ್ಳ ತಂದೆಯೇ, ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. The teaching is short, ಹೌದು ಈಗಿನ ನೀವು ಕಲಿಸ್ಕೊಟ್ಟಂತ ಕಾರ್ಯ ಚಿಕ್ಕದಾಗಿರ್ಬೋದು, but thank you for teaching us through the lifestyle of Joseph. ಆದರೆ ಈ ಒಂದು ಚಿಕ್ಕ ಒಂದು ಬೋಧನೆಯಲ್ಲಿ ಜೋಸೆಫನ ಜೀವನ ಶೈಲಿಯನ್ನು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. A 17-year-old boy ಆ 17 ವರ್ಷದ ಆ ಯುವಕ who fought the battle by operating in unconditional love to his brothers. ಆತನ ಸಹೋದರರ ವಿರುದ್ಧವಾಗಿ ಸರಿಯಾದ ರೀತಿಯಲ್ಲಿ ಅಗಾಪೆ ಪ್ರೀತಿಯಲ್ಲಿ ಪ್ರತಿಕ್ರಿಯೆ ತೋರೋದ ಮೂಲಕ ಆ ಯುದ್ಧವನ್ನ ಚಿಕ್ಕ ಹುಡುಗನಾಗಿದ್ರು ಕೂಡ ಆತನು ಗೆದ್ದನು. Even though the devil tried to destroy the vision, the dream that he had, ಈವನ್ ಆ ಜೋಸೆಫನ ಆ ಜೀವಿತದಲ್ಲಿ ದೇವರು ಹಾಕಿಕೊಳ್ಳುವಂತ ಯೋಜನೆಯನ್ನ, ಉದ್ದೇಶವನ್ನ, ಆ ಕನಸನ್ನ ನಾಶಗೊಳಿಸಲಿಕ್ಕಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜೋಸೆಫನು ಅದಕ್ಕೆ ಯಾವ ಕಾರಣಕ್ಕೂ ಬೀಳದೆ ಪ್ರೀತಿಯಿಂದ ಮುನ್ನಡೆದು ಅದನ್ನ ಗೆಲುವನ್ನ ಸಾಧಿಸಿದ. thank you Lord that your promises give us the vision. ಅಪ್ಪ ತಂದೆಯೇ, ವಿಶೇಷವಾಗಿ ನಿಮ್ಮ ವಾಗ್ದಾನಗಳು ನಮಗೆ ಒಂದು ದರ್ಶನವನ್ನ ಕಟ್ಟಿಕೊಳ್ಳಲು ಸಹಾಯ ಮಾಡುವಂತವುಗಳು. The confidence to depend on that vision. ಆ ಒಂದು ಕನಸಿನ ಮೇಲೆ, ಆ ಒಂದು ದರ್ಶನದ ಮೇಲೆ ಅವಲಂಬಿಸಿಕೊಂಡು ಮುನ್ನಡೆಯಲು ನಮಗೊಂದು ದೃಢತೆಯನ್ನ ಕೊಡುವಂತವುಗಳು. By operating in that unconditional love. ಜೋಸೆಫ್ನ ಯಾವ ರೀತಿ ಅಗಾಪೆ ಪ್ರೀತಿಯಲ್ಲಿ ಎಲ್ಲೇ ಇಲ್ಲದ ಪ್ರೀತಿಯಲ್ಲಿ ಜೀವಿಸಿದ್ನೋ ಅದೇ ರೀತಿ ನಾವು ಕೂಡ ನಡೆಯಲು ನಮಗೆ ಶಕ್ತಿಗೊಳಿಸುವಂತದ್ದು. By operating in that unconditional love, we experience the ability, your ability in our life. ನಾವು ನಿಮ್ಮ ಆ ಸಾಮರ್ಥ್ಯವನ್ನ, ನಿಮ್ಮ ಶಕ್ತಿಯನ್ನ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಲು ನಮಗೊಂದು ಸಹಾಯವನ್ನ ನೀವು ಕರುಣಿಸಿದ್ದಕ್ಕಾಗಿಯೂ, so that even though the devil meant for evil, ಈವನ್ ಸೈತಾನು ನಮ್ಮ ಜೀವಿತವನ್ನ ಕೆಟ್ಟದಕ್ಕಾಗಿ, ನಮ್ಮನ್ನು ಸೋಲಿಸಲಿಕ್ಕಾಗಿ, ನಾಶಪಡಿಸಲಿಕ್ಕಾಗಿ ಅವನು ಎಲ್ಲಾ ಕಾರ್ಯಗಳನ್ನ ಯೋಜನೆ ರೀತಿಯಲ್ಲಿ ಮಾರ್ಪಡಿಸಿಕೊಂಡ್ರು ಕೂಡ agreement with you, ನಾವು ನಿಮ್ಮೊಂದಿಗೆ ನಿಮ್ಮ ವಾಕ್ಯಕ್ಕೆ ಅನುಗುಣವಾದ ಆ ಒಪ್ಪಂದದಲ್ಲಿ ನಾವು ಪ್ರತಿಕ್ರಿಯೆ ತೋರೋದ್ರಿಂದ makes us victorious, ಆ ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ನಾವು ವಿಜಯೋತ್ಸವನ್ನ ಅನುಭವಿಸುವಂತ ವಿಜಯಶಾಲಿಗಳಿಗೆ ಮಾರ್ಪಡಿಸಿ, overcomer, ಅಷ್ಟು ಮಾತ್ರ ಅಲ್ಲ ಜಯಶೀಲಿಗಳಾಗಿ, a champion, ಅಷ್ಟು ಮಾತ್ರ ಚಾಂಪಿಯನ್ಗಳಾಗಿ, over the world, ಈ ಲೋಕವನ್ನು ಜಯಿಸುವಂತ ಜಯಶಾಲಿಗಳಾಗಿ, and all the forces of the kingdom of darkness. ಅಂಧಕಾರದ ಸಾಮ್ರಾಜ್ಯದ ಪ್ರತಿಯೊಂದು ಶಕ್ತಿಗಳ ವಿರುದ್ಧವಾಗಿ ಜಯಶಾಲಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರುವುದಕ್ಕಾಗಿ ಸ್ತೋತ್ರ. Thank you for teaching us today. ಈ ದಿನ ನಮಗೆ ಈ ಸತ್ಯವನ್ನು ಕಲಿಸಿಕೊಟ್ಟಿದ್ದಕ್ಕಾಗಿಯೂ, that it is not enough only to have a relationship with Jesus. ನಾವು ಯೇಸುವಿನೊಂದಿಗೆ ಯಾವ ಕಾರಣಕ್ಕೂ ಸಂಬಂಧವನ್ನು ಬೆಳೆಸಿಕೊಂಡ ಮಾತ್ರಕ್ಕೆ ಸಾಲದು ಎಂಬ ಸತ್ಯವನ್ನು ಕಲಿಸಿಕೊಟ್ಟಿದ್ದೀರಿ. But learn and practice and practice and practice the kingdom system that Jesus came to teach. ಅದರ ಮುಖಾಂತರವಾಗಿ ಯೇಸುವೆ ಅಪ್ಪ ತಂದೆಯೇ ಯೇಸುವಿನ ಸಾಮ್ರಾಜ್ಯದ ತತ್ವಗಳನ್ನು ಕಲಿತುಕೊಂಡು ಅದನ್ನು ಅನುದಿನವೂ ನಮ್ಮ ಜೀವಿತದಲ್ಲಿ ಮತ್ತೆ ಮತ್ತೆ ತರಬೇತಿಯನ್ನು ಪಡೆದುಕೊಂಡು ಪ್ರಾಕ್ಟೀಸ್ ಮಾಡುತ್ತಾ, ಅಭ್ಯಾಸ ಮಾಡುತ್ತಾ ಮುನ್ನಡೆಯೋದ್ರಿಂದ ನಿಮ್ಮೊಂದಿಗಿನ ಅನ್ಯೋನ್ಯತೆಯನ್ನ ಇನ್ನೂ ಗಾಢವಾಗಿ ಮಾರ್ಪಡಿಸಿಕೊಳ್ಳಬಹುದು. With these two forces abiding in us, ಈ ಎರಡು ವಿಧವಾದ ಶಕ್ತಿಗಳು ನಮ್ಮ ಒಳಗಡೆ ನೆಲೆಗೊಂಡಿರುವಂತದ್ದು, we live an unfailing victorious life. ಈ ಎರಡು ತತ್ವಗಳಲ್ಲಿ, ಈ ಎರಡು ಶಕ್ತಿಗಳು ನಾವು ನೆಲೆಗೊಳ್ಳುವಾಗ ನಾವು ಯಾವುದೇ ಏರಿದಲ್ಲೂ ಕೂಡ ಸೋಲನ್ನು ಕಾಣದಂತೆ ಜಯಶಾಲಿಗಳಾಗಿ ಜೀವಿಸುವಂತೆ ನಮ್ಮನ್ನು ಮುನ್ನಡೆಸುವುದು ಎಂಬ ಸತ್ಯವನ್ನು ಕಲಿಸಿಕೊಟ್ಟಿದ್ದೀರಿ. Thank you Lord for giving me this opportunity. ಈ ಒಂದು ಒಳ್ಳೆಯ ಅವಕಾಶವನ್ನ ನೀವು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. To come and minister to your loving people. ಹೌದು, ಈ ಪ್ರೀತಿಯುಳ್ಳದ ಮಕ್ಕಳಿಗೆ ಈ ಒಂದು ಸುವಾರ್ತೆಯನ್ನ, ಈ ಒಂದು ಸತ್ಯವನ್ನು ಪ್ರಕಟಪಡಿಸುವ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. And this word that has been taught right now, ಈ ನಿಮಿಷದಲ್ಲಿ ನೀವು ಕಲಿಸಿಕೊಟ್ಟಂತಹ ಈ ಒಂದು ನುಡಿಗಳು, I take authority over everything that is not love. In the name of Jesus, I take authority over you. I cast you out of that person who is watching right now in the name of Jesus. It is destroyed in the name of Jesus, and this person is completely set free
in the name of Jesus, by the blood of Jesus. ಯೇಸುವಿನ ನಾಮದಲ್ಲಿ ನಾವು ನುಡಿತಾ ಇದ್ದೇವೆ. ಈ ವಿಡಿಯೋದಲ್ಲಿ ಈ ಒಂದು ನಿಮ್ಮ ಪ್ರಸರತೆ ಯಾರೆಲ್ಲ ಕಾಲ ಕಳೀತಾ ಇದ್ದಾರೋ, ಯಾರು ಇನ್ನ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಯಾವುದೆಲ್ಲ ತಡೆಗೋಡೆಗಳಾಗಿದೆಯೋ ಆ ತಡೆಗೋಡೆಗಳೆಲ್ಲವನ್ನ ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ನಾಶಗೊಳ್ಳುತ್ತಾ ಆ ವ್ಯಕ್ತಿಯನ್ನ ಆ ಏರಿಯದಲ್ಲೂ ಕೂಡ ದೇವರ ಪ್ರೀತಿಯಲ್ಲಿ ದೇವರ ರಕ್ತದಲ್ಲಿ ಸಂಪೂರ್ಣವಾಗಿ ಅವರ ಅಧೀನಕ್ಕೆ ತರುತ್ತಾ ಆ ವ್ಯಕ್ತಿ ಆ ಏರಿಯದಲ್ಲೂ ಕೂಡ ಸದಾಕಾಲ ಎಲ್ಲಿಲ್ಲದ ಪ್ರೀತಿಯಲ್ಲಿ ನಡೆಯುವಂತಾಗಲಿ ಎಂಬುದಾಗಿ ಆಶೀರ್ವದಿಸ್ತಾ ಇದ್ದಾವೆ. I take authority over the spirit of hatred, jealousy, envy, offense, greed, lust, all these demonic forces. I take authority over you, and in the name of Jesus I command you to leave that person right now. I command you to come out of that person and go out of that person in the name of Jesus. ಯೇಸುವಿನ ನಾಮದಲ್ಲಿ ನಾನು ನುಡಿತಾ ಇದ್ದೇನೆ. ಈ ಮಕ್ಕಳ ಜೀವಿತದಲ್ಲಿ ಉಪದ್ರವ ಕೊಡ್ತಿರುವಂತಹ ಎಲ್ಲ ವಿಧವಂತಹ ಆ ಹೊಟ್ಟೆ ಕಿಚ್ಚಿನ ದ್ವೇಷದ ದುರಾತ್ಮನೆ, ಗಲಿಬಿಲಿಯ ದುರಾತ್ಮನೆ, ಕ್ಷಮಿಸಲಾರದಂತೆ ಮುನ್ನಡೆಸ್ತಿರುವಂತಹ ದುರಾತ್ಮನೆ ನಿನ್ನ ಮೇಲೆ ಯೇಸು ನಾಮದಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾವೆ. ಆ ಮಕ್ಕಳ ಜೀವಿತದಿಂದ ಸಂಪೂರ್ಣವಾಗಿ ಯಾವ ಏರಿಯಾದಲ್ಲಿ ಕೂಡ ದೊರೆತನ ಮಾಡದಂತೆ ಯೇಸು ನಾಮದಲ್ಲಿ ಈ ನಿಮಿಷದಲ್ಲಿ ನಿನಗೆ ಗದರಿಸುತ್ತಾ ಅವರ ಜೀವಿತ ಬಿಟ್ಟು ತೊಲಗೆಂಬುದಾಗಿ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. I am speaking to that spirit of unforgiveness, the spirit of rejection. I am speaking to that spirit of lust and addiction. In the name of Jesus, I break your powers now. The shackles are broken right now. And my friend, you are set free in the name of Jesus. ಯೇಸುವಿನ ನಾಮದಲ್ಲಿ ಆ ಮಕ್ಕಳಿಗೆ ತಿರಸ್ಕಾರದ ಆತ್ಮವೇ, ಬಂಧನದ ದುರಾತ್ಮನೆ, ದುಶ್ಚಟದ ದುರಾತ್ಮನೆ, ದುರಭ್ಯಾಸಗಳ ದುರಾತ್ಮನೆ, ಕಾಮಭಿಲಾಷೆಯ ದುರಾತ್ಮನೆ ಯೇಸು ನಾಮದಲ್ಲಿ ನಿನ್ನ ಮೇಲೆ ಅಧಿಕಾರ ತೆಗೆದುಕೊಳ್ತಾ ಇದ್ದಾನೆ. ಆ ಎಲ್ಲ ಆ ಮಕ್ಕಳನ್ನ ಬಂಧಿಸಿರುವಂತಹ ಈ ಎಲ್ಲ ದುರಾತ್ಮನೆ ನಿನ್ನನ್ನ ಯೇಸುನ ಮುರಿದಾಕುತ್ತಾ ಆ ಎಲ್ಲ ಸರಪಣಿಗಳನ್ನ ನಾಶಗೊಳಿಸುತ್ತಾ ಆ ಮಕ್ಕಳನ್ನ ಬಿಟ್ಟು ತೊಲಗೆಂಬುದಾಗಿ ಯೇಸುವಿನ ನಾಮದಲ್ಲಿ ಕಟ್ಟಾಜ್ಞೆ ಮಾಡ್ತಿದ್ದಾನೆ. In the name of Jesus, I take authority over all spirit of infirmity, every sickness, every disease, every germ, every virus. In the name of Jesus, I break your power right now. Come out of that person, and I declare to you, my friend, you are loosed right now. You are healed right now. Be completely made whole in Jesus' name right now, by the blood of Jesus and in the authority of Jesus. The mighty Savior has set you free. He has healed you. Every curse is broken in the glorious name of Jesus. ಯೇಸುವಿನ ನಾಮದಲ್ಲಿ ಅನಾರೋಗ್ಯದ ದುರಾತ್ಮನೆ, ಅಸ್ವಸ್ಥತೆಯ ದುರಾತ್ಮನೆ ಯೇಸುವಿನ ನಾಮದಲ್ಲಿ ನಿನ್ನ ಮೇಲೆ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಈ ಮಕ್ಕಳ ಜೀವಿತದಲ್ಲಿ ಉಪದ್ರವ ಕೊಡ್ತಿರುವಂತಹ ನಿನ್ನನ್ನ ಯಾವುದೇ ವೈರಸ್ಗಳಾಗಿರ್ಬೋದು, ಯಾವುದೇ ಅಲರ್ಜಿ, ಯಾವುದೇ ಅಸ್ವಸ್ಥತೆ, ಯಾವುದೇ ಇನ್ಫೆಕ್ಷನ್ ಯಾವುದೇ ಆಗಿರ್ಬೋದು, ಯೇಸುವಿನ ನಾಮದಲ್ಲಿ ಯಾವುದೇ ಮೂಳೆಗಳಿಗೆ ಸಂಬಂಧಪಟ್ಟಂತ ಒಂದು ರೋಗಗಳಾಗಿರ್ಬೋದು, ಅವುಗಳನ್ನ ಮೂಲಕ ಈ ಮಕ್ಕಳಿಗೆ ಉಪದ್ರವ ಕೊಡ್ತಿರುವಂತಹ ನಿನ್ನ ಮೇಲೆ ಅಧಿಕಾರ ಚಲಾಯಿಸ್ತದಾನೆ. ಯೇಸು ನಾಮದಲ್ಲಿ ಇವರ ಜೀವಿತವನ್ನ, ಇವರ ಶರೀರವನ್ನ ಸಂಪೂರ್ಣ ಬಿಟ್ಟು ತೊಲಗೆಂಬುದು ಕಟ್ಟಾಜ್ಞೆ ಮಾಡ್ತಿದ್ದಾನೆ. ಯೇಸು ನಾಮದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ನಾಮದಲ್ಲಿ ನೀವು ಸಂಪೂರ್ಣವಾಗಿ ಪ್ರತಿಯೊಂದು ರೋಗದಿಂದಲೂ, ಅನಾರೋಗ್ಯದಿಂದಲೂ, ಅಸ್ವಸ್ಥದಿಂದಲೂ ಬಿಡುಗಡೆಯಾಗಿದ್ದೀರಿ. ಯೇಸು ನಾಮದಲ್ಲಿ ನಿಮಗೆ ಬೇಕಾದಂತ ಆರೋಗ್ಯವನ್ನ ಈ ಕ್ಷಣದಲ್ಲಿ ಸ್ವೀಕರಿಸಿಕೊಳ್ಳಿರಿ. The power of sin is destroyed from your life. Disobedience is destroyed from your life. And the anointing to study the word of God is flowing right now in your life. ಯೇಸುವಿನ ನಾಮದಲ್ಲಿ ಅವಿದ್ಯತೆಯು ಸಂಪೂರ್ಣವಾಗಿ ನಾಶವಾಗಿದೆ. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಮುರಿದು ಬಿದ್ದವೆ. ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯದೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೆಯುತ್ತಾ ದೇವರ ವಾಕ್ಯ ಅಧ್ಯಯನ ಮಾಡುವಂತಹ ಅಂತ ಅಭಿಷೇಕವು ನಿಮ್ಮಲ್ಲಿ ಚೆಲ್ಲಿಸಲ್ಪಡಲಿ. ಇನ್ನು ಮುಂದೆ ನೀವು ಸದಾಕಾಲ ದೇವರ ಪ್ರಸನ್ನತೆಯ ಅಡಿಯಲ್ಲಿ ನೀವು ಸದಾಕಾಲ ಜೀವಿಸುತ್ತಾ ಅದರಲ್ಲಿ ನೆಲೆಗೊಳ್ಳುವಂತ ಮಕ್ಕಳಾಗಿ ಎಂಬುದಾಗಿ ಯೇಸು ನಾಮದಲ್ಲಿ ಆಶೀರ್ವದಿಸುತ್ತಾನೆ. The anointing that breaks the yoke of the devil, and every burden is removed from your life. Every stronghold is destroyed, and every suicidal tendencies are destroyed. And my friend, you are loosed and set free in the mighty name of Jesus, by the authority of Jesus, the mighty Lord God and Savior. Over the powers of darkness are destroyed right now from your life in Jesus' name. ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದಾನೆ. ಬಂಧಿಸಿರುವಂತಹ ಬಲವಾದಂತಹ ದುರಾತ್ಮನೆ, ಭಾರವಾದಂತಹ ನೊಗಗಳನ್ನ ಹೇರುವಂತಹ ಆ ಬಂಧನದ ದುರಾತ್ಮನೆ ಯೇಸು ನಾಮದಲ್ಲಿ ಅವರನ್ನ ಕಟ್ಟಿ ಹಾಕಿರುವಂತಹ
ಆ ಬಲವಂತಹ ದುರಾತ್ಮನ ಯೇಸು ನಾಮದಲ್ಲಿ ನಿನ್ನ ಎಲ್ಲ ಭಾರವಾದ ನೊಗವನ್ನ ನಾನು ಯೇಸು ನಾಮದಲ್ಲಿ ಮುರಿದು ಹಾಕ್ತದಾನೆ. ಸರಪಣಿಗಳನ್ನ ಯೇಸು ನಾಮದಲ್ಲಿ ನುಚ್ಚು ನೂರುಗೊಳಿಸ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಯೇಸುವಿನ ರಕ್ತದ ಅಡಿಯಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ಒಬ್ಬೊಬ್ಬರು ಕೂಡ ಆ ಭಾರವಾದ ನೊಗಗಳಿಂದ ಇಂದು ಬಿಡುಗಡೆ ಹೊಂದಿದ್ದೀರಿ. ಎಲ್ಲ ಸರಪಣಿಯ ಬಂಧನಗಳಿಂದ ಬಿಡುಗಡೆ ಹೊಂದಿದ್ದೀರಿ. ಯೇಸು ನಾಮದಲ್ಲಿ ನಿಮ್ಮಲ್ಲಿರುವ ಆ ಅಭಿಷೇಕವೇ ಈ ಕಾರ್ಯವನ್ನ ಸಂಪೂರ್ಣವಾಗಿ ನಿಮ್ಮ ಜೀವನ ನೆರವೇರಿಸಿ ಇನ್ನೆಂದಿಗೂ ಬಂಧನಕ್ಕೆ ಒಳಗಾಗದಂತೆ ಬಿಡುಗಡೆ ಹೊಂದಿರುವಂತ ಮಕ್ಕಳಾಗಿ ನಿಮ್ಮನ್ನು ಸದಾಕಾಲ ಮುನ್ನಡೆಸುವಂತ ಕಾರ್ಯಕ್ಕಾಗಿ ಸ್ತೋತ್ರ. ಅದೇ ರೀತಿ ಯೇಸು ನಾಮದಲ್ಲಿ ಆತ್ಮಹತ್ಯೆಯ ಆಲೋಚನೆ ಉತ್ಪತ್ತಿ ಮಾಡ್ತಿರುವಂತಹ ಆತ್ಮಹತ್ಯೆ ದುರಾತ್ಮನೆ ಯೇಸು ನಾಮದಲ್ಲಿ ನಿನ್ನನ್ನು ಗದರಿಸುತ್ತಾ, ನಿನ್ನ ಕ್ರಿಯೆಗಳನ್ನು ನಶಿಸುತ್ತಾ ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದಾರೆ. ಅವರ ಜೀವಿತ ಬಿಟ್ಟು ತೊಲಗು. ಅಷ್ಟು ಮಾತ್ರವಲ್ಲ, ಯೇಸು ನಾಮದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮಹತ್ಯೆಯ ದುರಾತ್ಮ ನೀವು ಸಂಪೂರ್ಣ ಬಿಡುಗಡೆ ಹೊಂದಿ ನೀವು ಸದಾಕಾಲ ಜೀವಿಸುವಂತಹ ತಂದೆಯ ಅಧೀನದಲ್ಲಿ ಸದಾಕಾಲ ವಿಧೇಯತೆ ತೋರುವಂತಹ ಮಕ್ಕಳಾಗಿ ಸದಾಕಾಲ ಜೀವಿಸಿರಿ. All kinds of fear, all kinds of worry, all kinds of anxiety, all kinds of depression, oppression from the enemy, it is destroyed right now in the name of Jesus. All oppressions are destroyed, all shackles are destroyed, all bondages are destroyed, and you are loosed in Jesus' name, set free in Jesus' name. Thank you, Lord, for this authority over the kingdom of darkness. You are loosed, my friend. You, my friend, are set free, and you are anointed to go and destroy the kingdom of darkness in the name of Jesus. Amen. ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ, ಭಯದ ಬಂಧನ ದುರಾತ್ಮನೆ ಯೇಸು ನಾಮದಲ್ಲಿ ನಿನ್ನ ಮೇಲೆ ಅಧಿಕಾರ ಚಲಾಯಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ನಕಾರಾತ್ಮಕವಾದ ಆಲೋಚನೆಗಳ ಚಿಂತನೆಯನ್ನು ತಂದಿರುವಂತಹ ದುರಾತ್ಮನೆ ಯೇಸು ನಾಮದಲ್ಲಿ ಆ ಮಕ್ಕಳನ್ನ ಪ್ರತಿಯೊಂದು ಏರಿಯದಲ್ಲೂ ಬಲವಂತವಾಗಿ ಬಂಧಿಸಿಟ್ಟುಕೊಂಡುವಂತ ನಿನ್ನ ಮೇಲೆ ಅಧಿಕಾರ ಚಲಾಯಿಸಿದ್ದಾನೆ. ಯೇಸು ನಾಮದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಮುರಿದು ಹಾಕುತ್ತಾ, ನಾಶಗೊಳಿಸುತ್ತಾ, ಇನ್ನೆಂದಿಗೂ ಆ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸಿದಂತೆ ನಿನ್ನ ಶಕ್ತಿಯನ್ನ ನಿಷ್ಕ್ರಿಯಗೊಳಿಸ್ತಾ ಇದ್ದಾನೆ. ಯೇಸು ನಾಮದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ನಾಮ ನಿಮಗೆ ಬೇಕಾದ ಈ ಸಕಲ ವಿಧವಾದ ಎಲ್ಲ ಬಂಧನಗಳಿಂದ ಬಿಡುಗಡೆ ಸ್ವೀಕರಿಸಿಕೊಂಡು ಯೇಸು ನಾಮದಲ್ಲಿ ನೀವು ಬಿಡುಗಡೆ ಹೊಂದುವುದು ಮಾತ್ರವಲ್ಲ, ಅದೇ ಪವಿತ್ರಾತ್ಮ ಅಭಿಷೇಕದ ಅಡಿಯಲ್ಲಿ ಹೋಗಿರಿ, ಲೋಕದ ಕಟ್ಟಕಡೆಯವರಿಗೆ ಹೋಗಿ ಬಂಧನಕ್ಕೊಳಗಾಗಿರುವಂತಹ ಪ್ರತಿಯೊಂದು ಮಕ್ಕಳನ್ನ, ಭಯದ ಬಂಧನದಲ್ಲಿರುವಂತಹ ಒಂದೊಂದು ಮಕ್ಕಳಿಗೆ ಯೇಸು ನಾಮದಲ್ಲಿ ನೀವು ಬಾಯಿ ತೆಗೆದು ಸುವಾರ್ತೆ ನುಡಿಯುವುದರ ಮೂಲಕ ಅಭಿಷೇಕವನ್ನು ನೀಡುತ್ತಾ ಅವರನ್ನು ಕೂಡ ಬಿಡುಗಡೆ ಮಾಡುವಂತ ಮಕ್ಕಳಾಗಿ ಸದಾಕಾಲ ಜೀವಿಸಿರಿ. ಥ್ಯಾಂಕ್ ಯು ಜೀಸಸ್. The Lord is with you. ದೇವರು ನಿಮ್ಮೊಂದಿಗಿದ್ದಾರೆ. And God has declared you prosperous and successful. ದೇವರು ನಿಮ್ಮೊಂದಿಗಿರೋದ್ರಿಂದ ಅದೇ ದೇವರು ಪ್ರಕಟಪಡಿಸ್ತಾ ಇದ್ದಾರೆ, ನೀವು ಈಗಾಗಲೇ ಸಮೃದ್ಧಿಯಾಗಿದ್ದೀರಿ, ಈಗಾಗಲೇ ಏಳಿಗೆ ಆಗುವಂತ ಮಕ್ಕಳಾಗಿದ್ದೀರಿ, ಸಫಲತೆಯನ್ನು ಕಾಣುವಂತ ಮಕ್ಕಳಾಗಿದ್ದೀರಿ ಎಂಬುದಾಗಿ. People around you can see the presence of God abiding in you, with you, and through you in the lives of others. ಸೊ ನಿಮ್ಮ ಸುತ್ತಮುತ್ತಲಿರುವಂತಹ ಜನರು ಪ್ರತಿಯೊಬ್ಬರು ಕೂಡ ಈ ಕಾರ್ಯ ನೋಡುವಂತಹ ಕಾರ್ಯವನ್ನು ನೋಡ್ತಾ ಇದ್ದಾವೆ. ಅದೇನಂತಂದ್ರೆ, ಪವಿತ್ರಾತ್ಮರ ಪ್ರಸನ್ನತೆಯು ನಿಮ್ಮಲ್ಲಿಯೂ ನಿಮ್ಮೊಂದಿಗೆ ಮತ್ತು ನಿಮ್ಮ ಮೂಲಕ ಪರರಿಗೆ ಹರಿಯುವಂತ ಕಾರ್ಯವನ್ನ ಎಲ್ಲರೂ ಯೇಸು ನಾಮದಲ್ಲಿ ನೋಡುವಂತಾಗಲಿ. I declare the spirit of discouragement, the spirit of failures in your life is destroyed, and the anointing of encouragement and edification by the word of God has come upon your life and abides in you in the name of Jesus. ನಿರುತ್ಸಾಹದ ಕಾರ್ಯಗಳನ್ನ, ಅಷ್ಟು ಮಾತ್ರವಲ್ಲ, ಭಯಭೀತಿಗೊಳಿಸುವಂತ ಕಾರ್ಯಗಳನ್ನ ಸಂಪೂರ್ಣ ಯೇಸು ನಾಮದಲ್ಲಿ ಮುರಿದಾಕುತ್ತಾ, ಯೇಸು ನಾಮದಲ್ಲಿ ಉತ್ಸುಕತೆಯನ್ನು ತುಂಬುವಂತಹ, ಯೇಸು ನಾಮದಲ್ಲಿ ನಿಮ್ಮನ್ನ ದೇವರ ಪ್ರಸನ್ನತೆಯಲ್ಲಿ ಪ್ರಚೋದನೆಗೊಳಿಸುವಂತಹ ಅಂತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೆರವೇರುವಂತಾಗಲಿ. ಯೇಸು ನಾಮದಲ್ಲಿ ನುಡಿತಾ ಇದ್ದಾವೆ, ನೀವು ಸಂಪೂರ್ಣವಾಗಿ ದೇವರ ಆ ಒಂದು ಪವಿತ್ರಾತ್ಮರ ಶಕ್ತಿಯ ಅಡಿಯಲ್ಲಿ ಸಂಪೂರ್ಣವಾಗಿ ನೀವು ಬಿಡುಗಡೆ ಹೊಂದಿರೋದು ಮಾತ್ರವಲ್ಲ, ಯೇಸು ನಾಮದಲ್ಲಿ ನೀವು ಯಾವ ರೀತಿ ಪವಿತ್ರಾತ್ಮರ ಸಹಾಯದಿಂದ ಉತ್ಸುಕರಾಗ್ತಿದ್ದೀರೋ ಅದೇ ರೀತಿ ಹೋಗಿ ಪರರನ್ನು ಕೂಡ ಉತ್ಸುಕರಾಗಿ ಅವರು ಕೂಡ ದೇವರ ಪ್ರೀತಿಯನ್ನು ಅನುಭವಿಸುವಂತ ಕಾರ್ಯದಲ್ಲಿ ಮುನ್ನಡೆಸಿರಿ. I curse that spirit of poverty, the spirit of lack from your life, and right now the anointing of prosperity has come upon your life in your finances in the name of Jesus. ಯೇಸು ನಾಮದಲ್ಲಿ ಬಡತನದ ಶಾಪರಸ್ತ ದುರಾತ್ಮನ ಯೇಸು ನಾಮದಲ್ಲಿ ಮುರಿದಾಗ್ತದವೆ, ನಾಶಗೊಳಿಸ್ತಾ ಇದಾವೆ. ಯಾವುದೆಲ್ಲ ಏರಿಯಲ್ಲಿ ಕೊರತೆಗಳನ್ನು ಕಾಣ್ತಾ ಇದ್ದೀರೋ ಆ ಕೊರತೆಗಳನ್ನ ಸಂಪೂರ್ಣ ನಾಶಗೊಳಿಸುತ್ತಾ ಈಗ ನಿಮ್ಮ ಜೀವನದ ಮೇಲೆ ನಾವು ಪ್ರಕಟಪಡಿಸ್ತಾ ಇದ್ದಾವೆ. ಅದೇನಂತಂದ್ರೆ, ಯೇಸು ನಾಮದಲ್ಲಿ ಸಮೃದ್ಧಿಯನ್ನ, ಯೇಸು ನಾಮದಲ್ಲಿ ಕೊರತೆ ಇಲ್ಲದಿರುವಂತಹ ತುಂಬಿ ತುಳುಕುವಂತಹ ಯಥೇಚ್ಛು ತುಂಬಿ ತುಳುಕುವಂತಹ ಜೀವಿತವನ್ನ ಯೇಸು ನಾಮದಲ್ಲಿ ಸ್ವೀಕರಿಸಿಕೊಳ್ಳಿ ಎಂಬುದಾಗಿ ಯೇಸು ನಾಮ ನುಡಿತಾ ಇದ್ದಾವೆ. Demons are coming out right now in the name of Jesus. Healings and miracles are taking place in your life right now in the room where you are seated. I am talking to you.
receive your deliverance right now. Complete freedom in the name of Jesus. ನೀವೆಲ್ಲಿ ಕುಳಿತಿದ್ದೀರೋ ಅದೇ ಕೋಣೆಯಲ್ಲಿ ಅದೇ ಸ್ಥಳದಲ್ಲಿ ನಿಮ್ಮ ಜೀವನದಲ್ಲಿ ಇದುವರೆಗೂ ತೊಂದರೆ ಕೊಡುವಂತಹ ಎಲ್ಲ ದುರಾತ್ಮಗಳು ಯೇಸು ನಾಮದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿವೆ. ಅಷ್ಟು ಮಾತ್ರ ಅಲ್ಲ, ಯೇಸು ನಾಮದಲ್ಲಿ ಅದೇ ಆ ಒಂದೊಂದು ಏರಿಯಾದಲ್ಲೂ ಕೂಡ ಬಿಡುಗಡೆಯನ್ನ, ಸಾಂತ್ವನವನ್ನ, ಅದ್ಭುತ ಕಾರ್ಯಗಳನ್ನ ಅಲೌಕಿಕವಾದ ರೀತಿಯಲ್ಲಿ ಯೇಸು ನಾಮದಲ್ಲಿ ಸ್ವೀಕರಿಸಿಕೊಂಡು ಈ ಕ್ಷಣದಲ್ಲೇ ನೀವು ಅದನ್ನ ಅನುಭವಿಸುವಂತ ಮಕ್ಕಳಾಗಿ ಮಾರ್ಪಾಡಾಗಿರಿ. Mighty healings, mighty miracles, creative miracles happening right now by the blood of Jesus. ಪರಿಶುದ್ಧ ಯೇಸುವಿನ ಪರಿಶುದ್ಧ ರಕ್ತದ ಮೂಲಕ ಅಲೌಕಿಕವಾದ ಅದ್ಭುತ ಕಾರ್ಯಗಳು, ಅಷ್ಟು ಮಾತ್ರವಲ್ಲ ಹೊಸದಾಗಿ ಸೃಷ್ಟಿಯಾಗುವಂತ ಅದ್ಭುತ ಕಾರ್ಯಗಳು ಯೇಸು ನಾಮದಲ್ಲಿ ನಿಮ್ಮಲ್ಲಿ ಈ ಕ್ಷಣದಲ್ಲಿ ನೆರವೇರುವಂತಾಗಲಿ. I declare you have the mind of Christ. The devil has no more power over you, over your mind. Your mind is set free. Your mind is set free. Your mind is set free. You Amen. have the mind of Christ in Jesus' name. ಯೇಸುವಿನ ನಾಮದಲ್ಲಿ ನಿಮ್ಮ ಮನಸ್ಸನ್ನ ಬಲವಾಗಿ ಬಂಧಿಸಿರುವಂತಹ ಆ ಬಂಧನ ದುರಾತ್ಮ ನಿಮ್ಮನ್ನು ಬಿಟ್ಟು ಹೋಗಿದೆ. ಯೇಸು ನಾಮದಲ್ಲಿ ನುಡಿತಾ ಇದ್ದಾವೆ, ನೀವು ಕ್ರಿಸ್ತ ಯೇಸುವಿನ ಮನಸ್ಸನ್ನು ಹೊಂದಿದ್ದೀರಿ. ಕ್ರಿಸ್ತ ಯೇಸುವಿನ ಮನಸ್ಸನ್ನು ಹೊಂದಿದ್ದೀರಿ. ಕ್ರಿಸ್ತ ಯೇಸುವಿನ ಮನಸ್ಸನ್ನ, ಕ್ರಿಸ್ತ ಯೇಸುವಿನ ಜ್ಞಾನವನ್ನು ಹೊಂದಿರುವಂತ ಮಕ್ಕಳಾಗಿ ಇನ್ನು ಮುಂದೆ ಕ್ರಿಸ್ತನಂತೆ ಅವರ ಆಲೋಚನೆಗಳನ್ನು ಮಾತ್ರ ಮಾಡುತ್ತಾ ನೀವು ಸದಾಕಾಲ ದೇವರ ಮಗುವಾಗಿ ಸದಾಕಾಲ ಜೀವಿಸಿರಿ. Renounce those spirits that are operating in your life right now. Renounce it in the name of Jesus. And all those demonic forces have to leave right now in the name of Jesus. Renounce them, renounce them, renounce them. Receive your freedom Amen. now. Amen. Renounce, Yes, Lord. Yes, renounce, Lord. Yes, Lord. renounce Yes, Lord. Thank you, all Lord. those demonic forces. Thank you, Lord. Come Yes, out Lord. in the name of Jesus. Yes, Lord. ಯೇಸು ನಾಮದಲ್ಲಿ ಸೈತಾನನ ಎಲ್ಲ ಆಲೋಚನೆಗಳನ್ನ, ಸೈತಾನ ಕುತಂತ್ರಗಳನ್ನ, ಅವನ ನುಡಿಗಳನ್ನ ಯೇಸು ನಾಮದಲ್ಲಿ ಈ ಕ್ಷಣ ನೀವೆಲ್ಲರೂ ಕೂಡ ಅವುಗಳನ್ನ ತಿರಸ್ಕರಿಸಲಿಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳಿ. ಅವುಗಳೆಲ್ಲವನ್ನು ತಿರಸ್ಕರಿಸಲು ನೀವು ಈ ನಿಮಿಷದಲ್ಲಿ ದೃಢ ನಿರ್ಧಾರ ತೆಗೆದುಕೊಂಡು ಅವುಗಳನ್ನ ತಿರಸ್ಕರಿಸಿ, ಯೇಸು ನಾಮದಲ್ಲಿ ತಿರಸ್ಕರಿಸಿ, ದೇವರ ಸಾಮ್ರಾಜ್ಯಕ್ಕೆ ಸಂಬಂಧ ಪಡೆದಿರುವಂತಹ ಒಂದೊಂದು ಕಾರ್ಯಗಳನ್ನ ತಿರಸ್ಕರಿಸಿ ಅವುಗಳ ಸಂಪೂರ್ಣವಾಗಿ ಯೇಸು ನಾಮದಲ್ಲಿ ನಾಶಗೊಂಡು ಈ ಕ್ಷಣದಲ್ಲಿ ದೇವರ ಕಾರ್ಯಗಳನ್ನ ಪ್ರಕಟಪಡಿಸುವಂತ ಮಕ್ಕಳಾಗಿ ಸದಾಕಾಲ ಜೀವಿಸಿರಿ. Open your mouth and repent and renounce all those spirits that are operating in your life, abiding in you right now. This is the time of the anointing. The Spirit of God wants to move, but He can move only when you renounce them. So speak out of your mouth. Renounce those areas where Satan has bound you into a bad habit. Renounce them in the name of Jesus, and the force gets destroyed right now. Right now, Yes, in Lord. the name of Jesus. ಯೇಸುವಿನ ನಾಮದಲ್ಲಿ ನಾವು ನಿಮ್ಮೆಲ್ಲರೂ ಕೂಡ ನುಡಿತಾ ಇದ್ದೇವೆ. ಈ ಕ್ಷಣ ಯಾವ ಏರಿಯಾದಲ್ಲಿ, ನಿಮ್ಮ ಜೀವಿತದ ಯಾವುದೇ ಭಾಗದಲ್ಲಿ ಸೈತಾನು ನಿಮ್ಮನ್ನ ಬಲವಾಗಿ ಬಂಧಿಸಿದ್ನೋ, ಯೇಸು ನಾಮದಲ್ಲಿ ಆ ಸೈತಾನ್ ನಿಮ್ಮನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ನೋ, ಆ ಒಂದೊಂದು ಏರಿಯಾಗಳನ್ನ ಬಾಯಿ ತೆಗೆದು ನೀವು ನಿವೇದಿಸಿ ಅವುಗಳನ್ನು ಬಿಟ್ಟು ಬಿಡ್ತಾನೆ, ಅವನ ಸ್ವಭಾವಗಳನ್ನ, ಅವನ ಅಭ್ಯಾಸಗಳನ್ನ ಬಿಟ್ಟು ಬಿಡ್ತಾರೆ ಎಂಬುದಾಗಿ ನೀವು ನಿವೇದಿಸಿದಾಗ ಮಾತ್ರ ಪವಿತ್ರಾತ್ಮರ ಅಭಿಷೇಕವು ನೀವು ನಿಮ್ಮ ನಿವೇದನೆಯನ್ನ ಸಂಪೂರ್ಣವಾಗಿ ಸ್ವೀಕರಿಸಿಕೊಂಡು ಆ ಏರಿಯಾದಲ್ಲಿ ನೀವು ಬಿಡುಗಡೆಯನ್ನ ಕಾಣಲಿಕ್ಕೆ ಸಾಧ್ಯ. ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ, ಈ ಕ್ಷಣದಲ್ಲೇ ಆ ಒಂದೊಂದು ಬಂಧನಗಳು ಯಾವ್ಯಾವ ದುರಭ್ಯಾಸಗಳಿಗೆ, ದುಶ್ಚಟಗಳಿಗೆ ನಿಮ್ಮನ್ನ ದಾಸರಾಗಿ ಇಟ್ಟುಕೊಂಡಿದೆಯೋ ಆ ದಾಸತ್ವವನ್ನು ಕೂಡ ಯೇಸು ನಾಮದಲ್ಲಿ ನಾಶಗೊಳಿಸ್ತಾ ಇದ್ದಾವೆ. ಈ ಕ್ಷಣದಲ್ಲಿ ನಿಮಗೆ ಬೇಕಂತ ಬಿಡುಗಡೆಯನ್ನ ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. Right now, there are miracles happening in the name of Jesus. ಯೇಸು ನಾಮದಲ್ಲಿ ಈಗಲೇ ಅದ್ಭುತಗಳು ನೆರವೇರುವಂತ ಸಮಯ. Whatever you could not do right now, get up from your seat and start doing it by faith. Exercise your faith. The Spirit of God is giving you this freedom right now. ಈ ಕ್ಷಣದಲ್ಲಿ ನೀವು ಯಾವ ಕಾರ್ಯಗಳು ಇದುವರೆಗೂ ಮಾಡ್ಲಿಕ್ಕೆ ಸಾಧ್ಯವಾಗ್ತಲಿಲ್ವೋ, ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ, ಈ ಕ್ಷಣದಲ್ಲಿ ಆ ಜಾಗದಿಂದ ಎದ್ದು ಆ ಕಾರ್ಯಗಳು ಮಾಡುವಂತವರಾಗಿರಿ. ಯೇಸು ನಾಮದಲ್ಲಿ ನಾನು ನುಡಿತಾ ಇದ್ದಾವೆ, ಆ ಕಾರ್ಯಗಳು ನಿಮ್ಮ ಜೀವನ ಜರುಗುವಂತ ಸಮಯ. Creative miracles are happening in your body. ಈ ಕ್ಷಣದಲ್ಲಿ ಹೊಸ ಒಂದು ಸೃಷ್ಟಿಯನ್ನು ಮಾಡುವಂತಹ ಅದ್ಭುತ ಕಾರ್ಯಗಳು ಈ ಕ್ಷಣ ನಿಮ್ಮ ಶರೀರದಲ್ಲಿ ನೆರವೇರುವಂತಹ ಸಮಯ. Creative miracles are happening in your marriage. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಥೇಚ್ಛವಾದ ಸೃಷ್ಟಿಸುವಂತಹ ಅಲೌಕಿಕವಾದ ಅದ್ಭುತಗಳು ನೆರವೇರುವ ಸಮಯವಾಗಿದೆ. Creative miracles are happening in your relationship, in your family, in your relationship, in your relatives, in your friends, and also among those who are enemies to you.
ಸೊ ಈವನ್ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸ್ನೇಹ ಬಾಂಧವ್ಯದಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ಈವನ್ ನಿಮ್ಮ ಶತ್ರುಗಳ ಮಧ್ಯದಲ್ಲೂ ಕೂಡ ಅಲೌಕಿಕವಾದ ರೀತಿಯಲ್ಲಿ ಸೃಷ್ಟಿಸುವಂತ ಅಲೌಕಿಕ ಅದ್ಭುತಗಳು ನೆರವೇರುವ ಸಮಯ ಇಲ್ಲಿ ಈ ಕ್ಷಣದಲ್ಲಿ. ಅಲ್ಲಿರುವಂತಹ ಎಲ್ಲ ದ್ವೇಷ ಅಗೆತನಗಳು ಒಬ್ಬರಿಗೊಬ್ಬರಿಗೂ ಅರ್ಥವಾಗುವಂತ ಕಾರ್ಯಗಳು ಯೇಸು ನಾಮದ ನಾಶವಾಗಿ ಅಲ್ಲಿ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಜೀವಿಸುವಂತ ಕಾರ್ಯಗಳು ನೆರವೇರುವಂತಾಗಲಿ. Financial blessings are flowing. The Spirit of God has sanctified you. The Spirit of God has destroyed that unrighteousness in you and given you the anointing of righteousness by the grace of God. ದೇವರ ಕೃಪೆಯೊಂದಿಗೆ ನುಡಿತಾ ಇದಾವೆ. ಯೇಸು ನಾಮದಲ್ಲಿ ಯಾವ ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಗ್ಗಿ ಹೋಗಿದ್ದೀರೋ ಆ ಆರ್ಥಿಕ ವ್ಯವಸ್ಥೆಯ ನಕಾರಾತ್ಮಕ ಕಾರ್ಯಗಳನ್ನ ಯೇಸು ಮುರಿದಾಗ್ತಿದ್ದಾವೆ. ಆ ಏರಿಯಾದಲ್ಲಿ ಸಮೃದ್ಧಿಯನ್ನ ತುಂಬಿ ತುಳುಕುವಂತಹ ಹಣಕಾಸಿನ ಆ ಸೌಕರ್ಯಗಳನ್ನ ಅಲೌಕಿಕವಾದ ರೀತಿಯಲ್ಲಿ ಹೊಸದಾಗಿ ಸೃಷ್ಟಿಸುವಂತಹ ಕಾರ್ಯಗಳನ್ನ ಯೇಸುವನ್ನು ಸ್ವೀಕರಿಸಿಕೊಳ್ಳಿ. God has declared you justified from all your sin. He has declared you set free by faith in the Lord Jesus Christ for what Jesus did for you on the cross. You are justified. ಯೇಸು ನಾಮದಲ್ಲಿ ಪ್ರಭು ಯೇಸು ಶಿಲುಬೆ ಮೇಲೆ ಮಾಡಿದ ಕಾರ್ಯದ ನಿಮಿತ್ತವಾಗಿ ನೀವು ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ, ಯಾವುದೇ ಪಾಪದ ಬಂಧಗಳಿದ್ರೂ ಕೂಡ ಯೇಸು ಕ್ರಿಸ್ತರ ಪರಿಶುದ್ಧ ರಕ್ತದ ಮೂಲಕ ನಾವು ಈ ನಿಮಿಷದಲ್ಲಿ ಆ ಎಲ್ಲ ಪಾಪದ ಮುರಿಯಲ್ಪಟ್ಟಿವೆ ಎಂಬುದಾಗಿ ನಿವೇದಿಸುತ್ತಾ ಯೇಸು ನಮ್ದು ಹೇಳ್ತಿದ್ದಾವೆ, ನೀವು ಯೇಸು ಕ್ರಿಸ್ತರ ಪರಿಶುದ್ಧ ರಕ್ತದ ಮೂಲಕ ನೀವು ನೀತಿವಂತ ಮಕ್ಕಳಾಗಿದ್ದೀರಿ, ಬಿಡುಗಡೆ ಹೊಂದಿರುವಂತ ಮಕ್ಕಳಾಗಿದ್ದೀರಿ. Now let's start praising God. Hallelujah. Hallelujah. ಎಲ್ಲರೂ ಕೂಡ ಈ ನಿಮಿಷದಲ್ಲಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತುತಿ ಸಲ್ಲಿಸೋಣ. Hallelujah. Hallelujah. Thank you Lord. Thank you Jesus. Praise the Lord. Thank you Lord. ಕದಿಬ ಶಿಕ್ಕರಬಲ ಉರಿದಿರಿ ಬರಿ 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 ಕದಬ ಶಿಕ್ಕರಬಲ ಕದರಿ ಕದಬ ಶಿಕ್ಕರಬಲ. Glory Lord. Thank you Lord. Thank you Lord Jesus. Praise the Lord. Thank you Lord. Thank you Jesus. Praise the Lord. Thank you Hulla ಕದಿಬ ಶಿಕ್ಕರಬಲ. Yes Lord. Yes Lord. Thank you Jesus. Yes Lord. ಬಿಡುಗಡೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ, ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಿಮ್ಮ ಗ್ರಹಿಕೆಗಾಗಿ ಸ್ತೋತ್ರ, ನಿಮ್ಮ ಸಮಾಲೋಚನೆಗಾಗಿ ಸ್ತೋತ್ರ, ನಿಮ್ಮ ಜ್ಞಾನಕ್ಕಾಗಿ ಸ್ತೋತ್ರ, ನಿಮ್ಮ ತಿಳುವಳಿಕೆಗಾಗಿ ಸ್ತೋತ್ರ. Yes Lord. Yes Lord. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ, ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ. Hallelujah. Thank you Lord. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Hallelujah. Thank you Lord. Thank you Jesus. Praise Jesus. So we welcome 3 people to come and testify what happened to you now. Those who are on Zoom, those who are on YouTube, you can type it on the chat what you experience right now. Come on, type it on the chat what you have experienced and we will read it out. Come on. Just those testimonies, write down those testimonies of your freedom, write down the testimonies of what you experienced. Come on. ಈ ಸಂದರ್ಭದಲ್ಲಿ ನಿಮಗಾದಂತ ಅನುಭವಗಳನ್ನ, ನಿಮಗಾದಂತ ಬಿಡುಗಡೆ ಕಾರ್ಯಗಳನ್ನ ಯೇಸು ನಾಮದಲ್ಲಿ ನುಡಿತಾರೆ. ಅಟ್ಲೀಸ್ಟ್ ಒಂದು 3 ಮಂದಿ ಆದ್ರೂ ಅಟ್ಲೀಸ್ಟ್ ಒಂದು ಸಾಕ್ಷಿ ರೂಪದಲ್ಲಿ ಟೈಪ್ ಮಾಡಿ, ಅದು ಇವನ್ ಯೂಟ್ಯೂಬ್ ಅಲ್ಲಿ ಇರುವಂತ ವ್ಯಕ್ತಿಗಳು ನೀವು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅದನ್ನ ಕಾಪಿ ಮಾಡಿ. ವಿಲಿಯಂ ಬ್ರದರ್ ದಯವಿಟ್ಟು ಈ ಚಾಟ್ ಅಲ್ಲಿ ಹಾಕಿ ಬ್ರದರ್. ಪ್ರೈಸ್ ಗಾಡ್. Just open the chat for everybody brother. ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಚಾಟ್ ಅನ್ನ ಓಪನ್ ಮಾಡೋಣ. Just open the chat for everybody so that everybody can read what is coming up. Praise God. ಚಾಟ್ ನೀವು ಟೈಪ್ ಮಾಡಬಹುದು. So the chat is open now. Come on, everybody can put in and we are going to read what the Lord has done and we will give glory to God. Come on, don't waste time. Do it quickly. ನೀವು ಜಾಸ್ತಿ ಉದ್ದ ಬರೀಬೇಡಿ. ಜಸ್ಟ್ ಅಟ್ಲೀಸ್ಟ್ ಚಿಕ್ಕದಾಗಿ ಬೇಗ ಟೈಪ್ ಮಾಡಿ ಅದನ್ನ ಈ ಒಂದು ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ಪ್ರತಿಯೊಬ್ಬರು ಕೂಡ ದೇವರ ಮಹಿಮೆಯನ್ನು ಪ್ರಕಟಪಡಿಸಲಿಕ್ಕೆ ಸಾಧ್ಯವಾಗ್ತದೆ. Many miracles that have happened today. The tumors have disappeared, the lumps have disappeared from your body. ನಿಮ್ಮಲ್ಲಿ ಅನೇಕರಲ್ಲಿ ನಿಮ್ಮ ಶರೀರದಲ್ಲಿದ್ದಂತ ಎಲ್ಲ ಗೆಡ್ಡೆಗಳು ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ಮಾಯವಾಗಿವೆ. ಯೇಸು ನಾಮದಲ್ಲಿ ದೇವರ ಮಹಿಮೆಗಾಗಿ ಅದನ್ನು ಪ್ರಕಟಪಡಿಸಿರಿ. So there is a brother by the name Ivan who is saying he has got deliverance and restoration from everything, and I believe you have got deliverance from every bad habit in the name of Jesus. ಜಸ್ಟ್ ಈಗ ತನ್ನ ಯೂಟ್ಯೂಬ್ ಅಲ್ಲಿ ಜಸ್ಟ್ ಒಬ್ಬರಿಗೆ ತಿಳಿಸ್ತಾ ಇದಾರೆ, ಸಂಪೂರ್ಣವಾಗಿ ಎಲ್ಲದನ್ನು ಕೂಡ ಬಿಡುಗಡೆ ಆಗಿ ಜಸ್ಟ್ ಈಗ ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಎಲ್ಲವೂ ಕೂಡ ಈಗ ನಾನು ಹೊಂದಿಕೊಂಡಿದ್ದೀನಿ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ನನ್ನ ಪ್ರಿಯ ಸಹೋದರ, ನಿಮ್ಮಲ್ಲಿ ಇದ್ದಂತ ಎಲ್ಲ ವಿಧವಾದ ದುಶ್ಚಟಗಳು, ದುರಭ್ಯಾಸಗಳು ಕೂಡ ಯೇಸು ನಾಮದಲ್ಲಿ ನಾಶವಾಗಿ ನೀವು ಬಿಡುಗಡೆ ಹೊಂದಿದ್ದೀರಿ. I won't take the name, but I will put it this way. I experienced in spirit that I'm out of all the bondages and my husband is set free from everything. ಅಷ್ಟು ಮಾತ್ರ ಅಲ್ಲ, ಒಂದು ಸಹೋದರಿ ಹೇಳಿದ್ದಾರೆ, ನಾನು ಈಗ ಪವಿತ್ರಾತ್ಮರ ಅನುಭವವನ್ನು ಪಡೆದುಕೊಂಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿದ್ದಂತಹ ಎಲ್ಲ ಬಂಧನದಲ್ಲಿ ಬಿಡುಗಡೆ ಆಗಿ ನನ್ನ ಪತಿಯು ಕೂಡ ದುಶ್ಚಟದಿಂದ ಸಂಪೂರ್ಣ ಬಿಡುಗಡೆ ಆಗಿದ್ದಾರೆ ಎಂಬುದಾಗಿ. There are more and more healings and miracles that is taking place right now. Come on, put it, testify. And the Lord says, when you testify, you are made whole. So ನೀವು
ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಅಲೌಕಿಕವಾದ ಕಾರ್ಯಗಳು ನೀವು ಅನುಭವಿಸ್ತಾ ಇದ್ದೀರಿ. ಅದನ್ನ ಜಸ್ಟ್ ಸಣ್ಣ ವಿಷಯದಲ್ಲಿ ನೀವು ಸಾಕ್ಷೀಕರಿಸುವಾಗ ಇನ್ನು ಅದು ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳಿಗೆ ಬಾಗಿಲು ತೆರೆಯುವಂಥದ್ದು. Somebody is writing that he has been delivered from dialysis. ಸೊ ಇನ್ನೊಂದು ಸಹೋದರ ಹೇಳಿದ್ದಾರೆ, ಹೌದು ನಾನು ಡಯಾಲಿಸಿಸ್ ಅಲ್ಲಿ ಇದ್ದೆ, ಈಗ ಅದೇ ನಾನು ಬಿಡುಗಡೆಯನ್ನ ನೋಡ್ತಾ ಇದ್ದೇನೆ ಎಂಬುದಾಗಿ. The person who said I am free from dialysis, I speak in the name of Jesus. Your kidneys have been restored completely. Amen. You can go to the washroom right now and you can pass urine absolutely freely. Amen, amen, amen. Like Thank a you, Lord. normal person. Come on, do it now. ಥ್ಯಾಂಕ್ ಯು ಜೀಸಸ್. ಯಾರು ಜಸ್ಟ್ ಡಯಾಲಿಸಿಸ್ ಬಿಡುಗಡೆ ಆಗಿದ್ದೀರಿ ಎಂಬುದಾಗಿ ಚಾಟ್ ಹಾಕಿದಿರಿ, ಯೇಸು ನಾಮದಲ್ಲಿ ಹೇಳ್ತಾ ಇದ್ದಾವೆ, ಹೋಗಿರಿ ನೀವು ಜಸ್ಟ್ ವಾಶ್ರೂಮ್ ಹೋಗಿ ಯೂರಿನ್ ಪಾಸ್ ಮಾಡಿ, ನಾರ್ಮಲ್ ಆಗಿ ನೀವು ಯೂರಿನ್ ಪಾಸ್ ಮಾಡ್ತೀರಿ, ಅದನ್ನ ಬಂದು ಜಸ್ಟ್ ಯೇಸುವಿನ ಮಹಿಮೆಗಾಗಿ ಸಾಕ್ಷೀಕರಿಸಿರಿ. Come on, there are more people get testifying. Come on, somebody on the YouTube, you can put it in Kannada, you can put it in English, praise God, but do it. ಯೇಸು ನಾಮದಲ್ಲಿ ಹೇಳ್ತದವೆ. ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ, ನೀವು ಕನ್ನಡ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಯಾವುದೇ ಭಾಷೆಯಲ್ಲಿ ನಿಮ್ಮ ಅನುಭವವನ್ನು ಅದರಲ್ಲಿ ಹಂಚಿಕೊಳ್ಳಿ, ದೇವರ ಮಹಿಮೆಗಾಗಿ ಅದನ್ನು ಸಾಕ್ಷೀಕರಿಸಿರಿ. The person who could not stand up and walk, Yes, I'm Lord. talking to you. Come on, get up from that place, get up from that wheelchair, get up from that bed. Come on, wherever you are sitting, get up in the name of Jesus. And I speak to Yes, your Lord. legs Amen. and Amen. limbs Amen. and your body be recreated right now, and you are able to walk freely in the name of Jesus. ಯೇಸು ನಾಮದಲ್ಲಿ ನುಡಿತಾ ಇದಾವೆ. ಯಾರು ಹಾಸಿಗೆ ಮೇಲೆ ಮಲಗಿದ್ದೀರಿ ಅಥವಾ ವೀಲ್ ಚೇರ್ ಮೇಲೆ ಕುಳಿತಿದ್ದೀರಿ, ಯೇಸು ನಾಮದಲ್ಲಿ ಈವನ್ ವೈದ್ಯರು ಏನ್ ಬೇಕಾದ್ರೆ ಹೇಳಿರ್ಬೋದು, ಯೇಸು ನಾಮ ನುಡಿತಾ ಇದಾವೆ. ನೀವು ಮಾಡ್ಲಿಕ್ಕೆ ಆಗದಂತ ಕಾರ್ಯವನ್ನ ಯೇಸು ನಾಮದಲ್ಲಿ ಮಾಡಿರಿ, ಎದ್ದು ನಡೆದಾಡಿರಿ. ಯೇಸು ನಾಮದಲ್ಲಿ ನಿಮ್ಮ ಎಲುಬುಗಳು, ನಿಮ್ಮ ಮಾಂಸಕಗಳು ಎಲ್ಲವೂ ಕೂಡ ಬಲಗೊಂಡಿವೆ. ಯೇಸುವಿನ ಮಹಿಮೆಯನ್ನ ಪ್ರಕಟಪಡಿಸಿರಿ. There's something in Kannada. ನನ್ನ ಕೈ ಸರಿ, ನನ್ನ ಕೈ, ಮೈ ಹ್ಯಾಂಡ್ ಈಸ್ ಕಂಪ್ಲೀಟ್ಲಿ ಹೀಲ್ಡ್. ನನ್ನ And ಸರಿ. it's completely healed. God bless you. God bless you. There are more coming in. Come on. ಇನ್ನೊಂದು ಸಹೋದರ ಹೇಳಿದ್ದಾರೆ, ಲಾಟ್ ಆಫ್ ಜಾಯ್ ಫ್ರಮ್ ವಿದಿನ್. ಜಸ್ಟ್ ನನ್ನ ಒಳಗಡೆಯಿಂದ ಆನಂದ ತುಂಬಿ ತುಳುಕ್ತಾ ಇದೆ. ಪವಿತ್ರಾತ್ಮ ಅಭಿಷೇಕ ಸಹೋದರಲ್ಲಿ ಚಲಿಸ್ತಾ ಇದೆ, ಅನುಭವಿಸ್ತಾ ಇದ್ದಾರೆ ಅದನ್ನ. ಪ್ರೈಸ್ ಗಾಡ್, ಹಾಲೆಲೂಯಾ, ಗ್ಲೋರಿ. ಇನ್ನು ಅನೇಕ ಮಕ್ಕಳಿಗೆ ಅನುಭವ ಆಗಿದೆ. ಜಸ್ಟ್ ಪ್ಲೀಸ್ ದಯವಿಟ್ಟು ಅದನ್ನ ಯೇಸುವಿನ ಮಹಿಮೆಗಾಗಿ. ರಕ್ತಸ್ರಾವಂತ ಮಹಿಳೆ ಯಾವ ರೀತಿ ಯೇಸುವಿನ ಉಡುಪನ್ನು ಮುಟ್ಟಿದ ತಕ್ಷಣ ಗುಣ ಹೊಂದ್ಕೊಂಡ್ಲು, ಆ ಸಾಕ್ಷಿಯನ್ನ ಅಲ್ಲಿದ್ದ ಜನರ ಮುಂದೆ ಪ್ರಕಟಪಡಿಸಿದಾಗ ಅವಳು ಆರೋಗ್ಯದಲ್ಲಿ ಮಾತ್ರವಲ್ಲ, ಹಣಕಾಸಿನಲ್ಲಿ ಮಾತ್ರವಲ್ಲ, ಸಾಮಾಜಿಕವಾಗಿ, ಮಾನಸಿಕವಾಗಿ ಎಲ್ಲದಲ್ಲೂ ಕೂಡ ಗುಣ ಹೊಂದ್ಕೊಂಡ್ಲು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಎಸ್, ಸ್ಯಾಂಡ್ರಾ ಡಿಕೋಸ್ಟಾ. Somebody's right leg infection, we speak healing into that leg, and the person is right now in the hospital. Praise God. And in the hospital, the Lord has touched this person, and tomorrow the same person will come and testify that the Lord has done a creative miracle in the name of Jesus. ಯೇಸು ನಾಮದಲ್ಲಿ, Yeah, you go ahead. ಯೇಸುವಿನ ನಾಮದಲ್ಲಿ ಯಾರು ಆಸ್ಪತ್ರೆಯಲ್ಲಿ ಜಸ್ಟ್ ಈಗ ಬಲಗಾಲಿನ ಸಮಸ್ಯೆಯಲ್ಲಿ ಇನ್ಫೆಕ್ಷನ್ ನಳ್ತಾ ಇದ್ದೀರಿ, ಯೇಸು ನಾಮದಲ್ಲಿ ನುಡಿತಾ ಇದಾವೆ. ಆ ಸ್ಪಿರಿಟ್ ಆಫ್ ಇನ್ಫೆಕ್ಷನ್ ದುರಾತ್ಮನೆ ಆ ಮಗನ ಶರೀರವನ್ನ ಈ ಒಂದು ಕಾರ್ಯದಲ್ಲಿ ಸಂಪೂರ್ಣ ಬಿಡುಗಡೆ ಬಿಟ್ಟು ತೊಲಗಿದ್ದಿ. ಆ ಸಹೋದರ ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ನಿಮಗೆ ಬೇಕಂದ್ರೆ ಬಿಡುಗಡೆ ಸ್ವೀಕರಿಸಿಕೊಂಡು ನಾಳೆ ಇದೇ ಸೆಷನ್ ಅಲ್ಲಿ ನೀವು ಸಾಕ್ಷೀಕರಿಸ್ತೀರಿ ನಿಮ್ಮ ಕಾಲು ಸಂಪೂರ್ಣ ಗುಣವಾಗಿರುವಂತದನ್ನ. There was something in Kannada, you can. ಯೇಸುವೆ ಸ್ತೋತ್ರ, ಪ್ರೈಸ್ ಜೀಸಸ್. Okay, that was that. ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ರು ಹೇಳಿದಾರೆ ನನಗೂ ಕೂಡ ಅದೇ ರೀತಿ ಅನುಭವ ಆಗ್ತದೆ ಎಂಬುದಾಗಿ. The person on YouTube who said about dialysis, did you go and come back passing urine absolutely freely? ಯಾರು ಯೂಟ್ಯೂಬ್ ಅಲ್ಲಿ ಜಸ್ಟ್ ಡಯಾಲಿಸಿಸ್ ನಾನು ಮಾಡಿಸ್ಕೊಳ್ತದೆ ಎಂಬುದಾಗಿ ಹೇಳಿದಿರಿ, ನೀವು ಹೋಗಿ ವಾಶ್ರೂಮ್ ಹೋಗಿ ಯೂರಿನ್ ಪಾಸ್ ಮಾಡಿ ಬನ್ನಿ, ಬಂದಾದ ತಕ್ಷಣ ಕುಳಿತುಕೊಳ್ಬೇಡಿ, ನಿಮ್ಮ ಅನುಭವನ ಶೇರ್ ಮಾಡಿ. ಖಂಡಿತವಾಗಿಯೂ ನಾರ್ಮಲ್ ಆಗಿ ನೀವು ಯೂರಿನ್ ಪಾಸ್ ಮಾಡ್ತಿದ್ದೀರಿ. Come on the Zoom, we'll put the ID for you and come and share the good news. ಸೊ ಅಷ್ಟು ಮಾತ್ರ ಅಲ್ಲ, ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಇದ್ರು ಕೂಡ ಝೂಮ್ ಬಂದು ಲಾಗಿನ್ ಆಗಿ ದಯವಿಟ್ಟು ಅಲ್ಲಿ ಬಂದು ಸಾಕ್ಷೀಕರಿಸಿರಿ. ಅದು ಇನ್ನೊಂದು ಸಹೋದರ ಹೇಳ್ತಿರುವಂತದ್ದು, ಬ್ರದರ್ ನಾನು ಬಂಧನದಿಂದ ಬಿಡುಗಡೆ ಹೊಂದಿದ್ದೇನೆ. I delivered from all bondages. Praise God. My brother was very serious in the hospital, but now he's completely healed. God bless you. ಜಸ್ಟ್ ಒಂದು ಸಹೋದರ ಹೇಳಿರುವಂತದ್ದು, ಶ್ರೀದೇವಿ ಅವರ ಸಹೋದರ ಆಸ್ಪತ್ರೆಯಲ್ಲಿ ರೋಗಿಯಾಗಿ ಮಲಗಿದ್ರು, ಅವರಿಗೆ ಕಂಪ್ಲೀಟ್ ಆಗಿ ಸಂಪೂರ್ಣ ಗುಣ ಆಗಿದ್ದಾರೆ. ಓ ಹಾಲೆಲೂಯಾ. Somebody's kidney stone just got cleared up. Praise God. God bless you. ಜಸ್ಟ್ ಒಂದು ಸಹೋದರ ಹೇಳ್ತಾ ಇದಾರೆ, ಜಸ್ಟ್ ನನ್ನ ಕಿಡ್ನಿಯಲ್ಲಿ ಕಲ್ಲುಗಳಿತ್ತು, ಈಗ ಯೂರಿನ್ ಪಾಸ್ ಮಾಡೋದು ಯಾವುದೇ ತೊಂದರೆ ಇಲ್ಲ, ಕಿಡ್ನಿಯಲ್ಲಿ ಕಲ್ಲುಗಳೆಲ್ಲ ಕರಗೋಗಿದೆ. This person is different from the dialysis. I'm talking to that brother on dialysis. Go and pass urine and come and report to us. You have been able to pass urine freely in the name of Jesus. ಸೊ ಈ ಸಹೋದರ ಯಾರು ಕಿಡ್ನಿಯಲ್ಲಿ ಸಮಸ್ಯೆ ಇತ್ತು, ಕಲ್ಲಿತ್ತು, ಅವರು ಈಗ ಹೇಳ್ತಿರುವಂತ ಸಾಕ್ಷಿ ಕ್ಲಿಯರ್ ಆಗಿದೆ ಎಂಬುದು ಹೇಳುವಂತ ಸಹೋದರ. ಬೇರೆ ಸಹೋದರ ಯಾರು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ರಿ, ಈಗ ನೀವು ಕುಳಿತಂತ ಜಾಗದಲ್ಲಿ ಅಲ್ಲಿಂದ ಎದ್ದು
ಹೋಗಿ ಯೇಸುವಿನ ಮಹಿಮೆಯನ್ನ ನೀವು ಅನುಭವಿಸ್ತೀರಿ. ಯೂರಿನ್ ಪಾಸ್ ಮಾಡಿ ಬಂದು ಸಾಕ್ಷೀಕರಿಸಿರಿ. Sugana, go and check in the washroom. The lump in your breast has been completely disappeared right from the root. It has got uprooted. Go and check and come back and let us know in the name of Jesus. That lump, that fibroid has gone out of your breast in the name of Jesus. ಯೇಸು ನಾಮದಲ್ಲಿ ನನ್ನ ಪ್ರಿಯ ಸಹೋದರಿ, ನಿಮ್ಮ ಎದೆ ಭಾಗದಲ್ಲಿರುವಂತಹ ಗಂಟೇನಿದೆಯೋ ಯೇಸು ನಾಮದಲ್ಲಿ ಅದು ಈಗಾಗಲೇ ಸಂಪೂರ್ಣವಾಗಿ ನಾಶವಾಗಿದೆ. ಈಗ ಹೋಗಿ ಜಸ್ಟ್ ನೀವು ಚೆಕ್ ಮಾಡಿ ಬಂದು ತದನಂತರ ಇಲ್ಲಿ ಯೇಸುವಿನ ಮಹಿಮೆಗಾಗಿ We ಸಾಕ್ಷೀಕರಿಸಿ. have already prayed for you. Now it's your turn to believe and keep on thanking God that it is gone. Begin to visualize that there is no more fibroid in your breast. ನಾವು ಈಗಾಗಲೇ ಆ ಕಾರ್ಯಕ್ಕಾಗಿ ಅದು ಸಂಪೂರ್ಣ ಗಂಟುಗಳು ನಾಶವಾಗ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈ ಸಮಯ ಬಂದು ನಮ್ಮ ಸಮಯ ಅಲ್ಲ, ಬದಲು ನಿಮ್ಮ ಸಮಯ. ಈ ಕ್ಷಣದಲ್ಲಿ ಅದನ್ನು ನಂಬಿ ಯೇಸುವಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಂಬಿರಿ, ಅದೆಲ್ಲ ಸಂಪೂರ್ಣ ಕರಗಿ ಹೋಗಿದೆ ಎಂಬುದಾಗಿ. ತದನಂತರ ಪರೀಕ್ಷಿಸಿ ಚೆಕ್ ಮಾಡಿ ತದನಂತರ ಸಾಕ್ಷೀಕರಿಸಿರಿ. Yeah, there is something that ಜಸ್ಟ್ ಒಂದು ಸಹೋದರಿ, yeah. ನಾನು ಸೈತಾನನ ಬಂಧನದ ಬಿಡುಗಡೆ ಹೊಂದಿದ್ದೇನೆ. ನಾನು ದೇವರಿಗಾಗಿ ಸ್ತೋತ್ರ. ನಾನು ಇವಿಲ್ ಸ್ಪಿರಿಟ್ ಬಾಡಿಯಿಂದ ಡೆಲಿವರ್ಡ್ ಆಗಿದ್ದೇನೆ. ನಾನು ಸೈತಾನ ಆಲೋಚನೆಗಳಿಂದ ಬಂಧನಗಳಿಂದ ಬಿಡುಗಡೆ ಆಗಿದ್ದೇನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. My husband's leg is okay now. ಈಗ ಯಾರಿಗೆ ಕಾಲಿನ ಸಮಸ್ಯೆ ಇತ್ತು, ಪ್ರೈಸ್ ಗಾಡ್, ಗೋವಾದಿಂದ ಸಹೋದರಿ ಹೇಳ್ತಾರಂತದ್ದು, ಅವ್ರು ಹೇಳ್ತಾರೆ ನನ್ನ ಪತಿಯ ಕಾಲು ಸಂಪೂರ್ಣ ಸ್ವಸ್ಥತೆ ಹೊಂದಿದೆ ಎಂಬುದಾಗಿ. ಅದೇ ರೀತಿ ಒಂದು ಸಹೋದರಿ ಹೇಳ್ತಾ ಇದ್ದಾರೆ ಮೈಸೂರಿನಿಂದ, ಅವ್ರು ಹೇಳ್ತಾರೆ ನನ್ನ ಶರೀರದಲ್ಲಿ ಒಂದು ಗಂಟು ಇತ್ತು, ಅದು ಈಗ ಸಂಪೂರ್ಣ ಕರಗಿ ಹೋಗಿದೆ. Lump is disappeared. Another sister. Wow. Praise God. Praise God. There are more people coming and sharing the lump disappearing. So the person who is suffering from COVID in the hospital, we declare that virus is destroyed from the root, and new reports have come, a negative report, no more COVID in his life in the name of Jesus. ಯೇಸು ನಾಮದಲ್ಲಿ ಯಾರು ಆಸ್ಪತ್ರೆಯಲ್ಲಿ ಈಗ ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಎಂಬುದಾಗಿ ಮಲಗಿದ್ದೀರಿ, ಯೇಸು ನಾಮದಲ್ಲಿ ಆ ವೈರಸ್ ನ ಯೇಸು ನಾಮದಲ್ಲಿ ಅದನ್ನ ಡಿಸ್ಟ್ರಾಯ್ ಮಾಡಿದ್ದೇವೆ. ಯೇಸು ನಾಮದಲ್ಲಿ ಸಂಪೂರ್ಣ ಕ್ಲಿಯರ್ ಆಗಿದೆ. ನೀವು ಕೂಡ ಸಂಪೂರ್ಣವಾಗಿ ಕೋವಿಡ್ ನೆಗೆಟಿವ್ ಎಂಬ ರಿಪೋರ್ಟ್ ನ ನೀವು ಹೊಂದಿಕೊಂಡಿದ್ದೀರಿ. ನಂಬಿರಿ, ನೀವು ಯೇಸು ನಾಮದ ಮಹಿಮೆಯನ್ನು ಕಾಣ್ತೀರಿ. Just see that. ಮೆಸೇಜ್ ಫ್ರಮ್ ನನಗೆ ಒಂದು ಗಂಟಿತ್ತು, ಅದು ಸಂಪೂರ್ಣ ಕರಗಿ ಹೋಗಿದೆ. No, that one is different. That one is different, and that one is different. What is this one? Same person, but Same person. Yeah. Copy the chat. Yeah. Okay. Just on the YouTube, please ask that person of dialysis. I'm not stopping. I want to hear from him because that dialysis is able to pass urine freely. Please ask him, please. ದಯವಿಟ್ಟು ಮಹೇಶ್ ಬ್ರದರ್ ಅಥವಾ ವಿಲಿಯಂ ಬ್ರದರ್ ಯೂಟ್ಯೂಬ್ ಅಲ್ಲಿ ಜಸ್ಟ್ ಅವ್ರ ಕ್ವಶನ್ ಒಂದು ಚಾಟ್ ಮಾಡಿ. ಅವರು ಈಗ ಸಂಪೂರ್ಣ ಗುಣ ಹೊಂದಿದ್ದಾರೆ. ಈಗ ಅವರಿಗೆ ಸಾಧಾರಣವಾಗಿ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ದಯವಿಟ್ಟು ಪ್ರಕಟಪಡಿಸ್ಲಿಕ್ಕೆ ಹೇಳಿ. You can ask this Pushpavati if she wants to come on the Zoom and testify with her own mouth what happened. ಜಸ್ಟ್ ಪುಷ್ಪವತಿ ಸಿಸ್ಟರ್, ಜಸ್ಟ್ ನೀವು ಯೂಟ್ಯೂಬ್ ಅಲ್ಲಿ ಝೂಮ್ ಅಲ್ಲಿ ಲೈವ್ ಬಂದು ಜಸ್ಟ್ ನಿಮ್ಮ ವಿಡಿಯೋ ಆನ್ ಮಾಡ್ಕೊಂಡು ಸಾಕ್ಷೀಕರಿಸಲಿಕ್ಕೆ ನೀವು ಇಷ್ಟಪಡೋದ್ರೆ ವಿಡಿಯೋನ ನೀವು ಆನ್ ಮಾಡ್ಕೊಳ್ಬಹುದು. ಜಸ್ಟ್ ನಾನು ನಿಮಗೆ ಪರ್ಮಿಷನ್ ಕೊಡ್ತಾರೆ. Somebody else will do. Somebody can do that, Papa. Just one ನಿಮಿಷ. There are others in the team, no, who can do it. Yeah. My daughter had fever, and as I started listening to your talk, she started getting healed, and now she's completely free. Her fever was reducing to 99 and again rising to 100 from last 3 days, but now her temperature is 98. Praise God. God bless you. ಜಸ್ಟ್ ಒಂದು ಸಹೋದರಿ ಹೇಳಿದ್ದಾರೆ, ಆ ಮಗುವಿನ ಅವರ ಮಗಳ ಶರೀರದಲ್ಲಿ ಜಸ್ಟ್ ಶರೀರದ ಉಷ್ಣಾಂಶ ಜ್ವರದ ಕಾರ್ಯ ತುಂಬಾ ಟಾಪ್ ಲೆವೆಲ್ ಇತ್ತು, ಬಟ್ ಈಗ ಸಂಪೂರ್ಣ ಕಡಿಮೆ ಆಗಿದೆ. ಜಸ್ಟ್ ಇನ್ನೊಬ್ರು ಮೇರಿ ಸಿಸ್ಟರ್ ಕೈ ಮೇಲೆ ಮಾಡಿದ್ದಾರೆ. Just read that. William ದೇವರಾಜು, ನನ್ನ ಲೆಫ್ಟ್ ಹ್ಯಾಂಡ್ ಸ್ವೆಲ್ಲಿಂಗ್ ನಲ್ಲಿದೆ ಆಗಿದೆ, ರಕ್ತ ಓಕೆ. our left hand ಅಲ್ಲಿ swelling is there. That's what doctor told. Just give blood like that. Yeah. That left hand is completely healed in Jesus name. Yeah. Okay. Just ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ದಟ್ ಅವ್ರಿಗೆ ಪರ್ಮಿಷನ್ ಕೊಡಿ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅವ್ರಿಗೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಇಲ್ಲ ಮಾತಾಡ್ಲಿಕ್ಕೆ, ಆಡಿಯೋ ವಿಡಿಯೋ. From the course, please, and give that Pushpa also a chance. Hello.
ಹಲೋ, ಯಾ ಪ್ರೈಸ್ ಲಾರ್ಡ್. ನಾನು ಪುನೀತ್. ಯಾ ಅಮ್ಮ ಮಾತಾಡ್ತಾರಂತ. ಓಕೆ. What is he saying? Punithi, just Mary sister is speaking something. Praise the Lord, Nanjapapa. Johnson Papa, praise Yeah, God. praise God. Mary sister. Sister Mary. ಮಾತಾಡ್ ಯಾ ಮೇರಿ ಸಿಸ್ಟರ್ ಮಾತನಾಡಿ. ಕೇಳಿಸ್ತಲ್ಲ, ಮಾತಾಡ್ತಾ ಇದ್ದೀರಿ, ನಮ್ಗೆ ಯಾರು ಕೇಳಿಸ್ತಲ್ಲ. ಪುನಿ ಟ್ರೈ ಮಾಡ್ತಾ ಇದ್ದೀರಾ ಬದ? ಓಕೆ ಓಕೆ. What is happening? She's trying to speak. Father, in the name of Jesus, we thank you for our precious sister Mary. Her tongue is loosed in the name of Jesus. She's able to speak. All Yes, organs are functioning perfectly amen. in the name of Jesus. Yes, Lord. And she's completely recovered and restored Amen. in Jesus' name. Amen. Amen. Completely restored in Jesus' name. Amen. Amen. Yes, Thank you, Lord. Jesus. Thank you, Lord. Thank you, Jesus. Praise God. Amen. Thank you, Hallelujah. Lord. Thank you, Jesus. You are Thank able you. to speak now. I Amen. take authority for the tongue to be loosed now. Amen. In the name of Jesus. You can Thank you, speak Jesus. now. Sister, you can speak now. Papa. Papa. Thank you, Jesus. Papa. Yes, Lord. Thank you, Lord. Thank you, Jesus. Thank you, Lord. Thank you, Jesus. Thank you, Lord. You are the strength of our life, Lord. Yes, Lord. Yes, Lord. Thank you, Lord. You are loosed now. Come on. Thank you, Jesus. The power of the whole Most High God is upon you. Thank you, Jesus. Yes, Lord. Thank you, Lord. The power of the Most High God is upon you. Thank you, Jesus. ಮಹೋನ್ನತ ದೇವರ ಶಕ್ತಿ ನಿಮ್ಮನ್ನು ಆವರಿಸಿಕೊಂಡಿದೆ ಸಿಸ್ಟರ್, ನಿಮ್ಮಲ್ಲಿದೆ. ಮಹೋನ್ನತ ದೇವರ ಶಕ್ತಿ ನಿಮ್ಮ ಒಳಗಡೆ ನೆಲೆಗೊಂಡಿದೆ. ಎಸ್ ಸಿಸ್ಟರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. I am a prosperous woman. ಯಾ ಸಿಸ್ಟರ್. I am a prosperous woman. I am a prosperous woman. Amen. Praise God. Hallelujah. Because God is with you. God has always been with you. Yes. This affliction has just come to discourage you. And you are victorious in the name of Jesus. Amen. And you are coming back with more power and having a powerful healing ministry. Amen. Thank you, Jesus. Glory, Lord. The same anointing that has blessed you, has comforted you. The Father of mercy, the Father of all comfort, who has comforted you. With the same anointing, you are able to comfort others who are in any kind of trouble in the name of Jesus. Amen. Thank you, Lord. Thank you, Jesus. Praise Jesus. Hallelujah. Glory, Lord. Thank you very much. So I you are am abiding in the presence of God. Papa. Thank you, Jesus. Thank you, Jesus. Papa. Yeah. Praise God, sister. Thank you. Anybody else who wants to testify? ಯಾ ಪುಷ್ಪವತಿ ಸಿಸ್ಟರ್, ಅವ್ರಿಗೆ ಜಸ್ಟ್ ಅವ್ರ ವಿಡಿಯೋ ಆನ್ ಮಾಡ್ಕೊಳ್ಳಿ ಕೇಳಿ, ಪರ್ಮಿಷನ್ ಕೊಡಿ ಅವರಿಗೆ. ಪುಷ್ಪವತಿ. My son is suffering with type 1 diabetes, sugar level is 1 high, and we left him in the hospital. Yeah, so whoever is suffering from diabetes, believe that you are a new creation. You were born from your mother's womb, but now you are born from the Father's womb. And the Heavenly Father has got no diabetes. And because you're born from the Father's womb, everything that came from the family
has been nailed on the cross and you are set. So all those who are going through any kind of affliction, first believe that you are set free. Put your desires before the Lord and believe that your desires have been answered by God and you shall have it. ಬ್ರದರ್ ಮಹೇಶ್ ತಗೋ ಕೋರ್ಸ್ ನೀವು ಹೋಸ್ಟ್ ತೆಗೆದುಕೊಳ್ಬಹುದು. ಹೋಸ್ಟ್ ವಾಪಸ್ ತೆಗೆದುಕೊಳ್ಳಿ. ಯಾರೆಲ್ಲ ಜಸ್ಟ್ ಸಕ್ಕರೆ ಕಾಯಿಲೆ ನರಳುತ್ತಾ ಇದ್ದೀರಿ, ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ. ಹೌದು, ಈ ಲೋಕದಲ್ಲಿ ತಂದೆ ತಾಯಿಗಳ ಜೀವಗಳಿಂದ ಹುಟ್ಟಿ ಬಂದಿರುವುದರಿಂದ ನೀವು ಹೌದು ಅವರಿಗಿದ್ದಂತಹ ಆ ಒಂದು ಶುಗರ್ ಸಕ್ಕರೆ ಕಾಯಿಲೆ ನೀವು ಬಂದಿರಬಹುದು. ಆದರೆ ಈಗ ನೀವು ದೇವರಿಂದ ಹುಟ್ಟಿದ್ದೀರಿ. ಪರಲೋಕದ ತಂದೆಗೆ ಯಾವ ಕಾರಣಕ್ಕೂ ಯಾವುದೇ ಸಕ್ಕರೆ ಕಾಯಿಲೆ ಇಲ್ಲ. ಆದ್ರಿಂದ ನಿಮ್ಮಲ್ಲೂ ಕೂಡ ಅದಿರ್ಲಿಕ್ಕೆ ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ನಾವು ನುಡಿತಾ ಇದ್ದಾವೆ. ಆ ವ್ಯಕ್ತಿಗಳ ಶರೀರದಲ್ಲಿ ಪ್ಯಾಂಕ್ರಿಯಸ್ ಗ್ರಂಥಿಯೇ ಯೇಸು ನಾಮದಲ್ಲಿ ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಕಂಟ್ರೋಲ್ ಮಾಡು, ಇನ್ಸುಲಿನ್ ಉತ್ಪತ್ತಿ ಮಾಡು. ಯೇಸು ನಾಮದಲ್ಲಿ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ. ನಂಬಿರಿ, ಫಸ್ಟ್ ನಂಬಿರಿ, ನಾನು ಈಗಾಗಲೇ ಗುಣ ಆಗಿದ್ದೇನೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. So thank you, Lord, and we will continue tomorrow. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇದುವರೆಗೂ ನಮಗೆ ಸತ್ಯವನ್ನು ಪ್ರಕಟಪಡಿಸಿದ ಮಾತ್ರವಲ್ಲ, ಇದೇ ರೀತಿಯ ಕಲಿಕೆ ಕಾರ್ಯವನ್ನ ನೀವು ನಮಗೆ ನಾಳೆ ಮುಂದುವರೆದು ಕಲಿಸಿಕೊಡುವುದಕ್ಕಾಗಿ The best ಸ್ತೋತ್ರ. part is there are many who got healed of bitterness and hatred and unforgiveness. ಸೊ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ ಅನೇಕರು ತಿರಸ್ಕಾರದ ಮನೋಭಾವನೆಯಿಂದ, ಅಷ್ಟು ಮಾತ್ರವಲ್ಲ ಭಾರವಾದ ಬಂಧನಗಳಿಂದ, ಅಷ್ಟು ಮಾತ್ರವಲ್ಲ ಜಸ್ಟ್ ಸಂಪೂರ್ಣವಾಗಿ ನಕಾರಾತ್ಮಕವಾದ ಆಲೋಚನೆಗಳಿಂದ ಬಿಡುಗಡೆ ಆಗಿರುವಂತಹ ದೊಡ್ಡ ಅಲೌಕಿಕದ ಕಾರ್ಯ ನೆರವೇರುವುದಕ್ಕಾಗಿ ಸ್ತೋತ್ರ. And we thank God for this deliverance, and He has given a special anointing to study the word, the passion to study the word and teach the word to others. ಅಷ್ಟು ಮಾತ್ರವಲ್ಲ ಇಂದು ಪ್ರತಿಯೊಬ್ಬರಿಗೂ ಸಂಪೂರ್ಣವಾಗಿ ದೇವರ ವಾಕ್ಯದ ಹೆಚ್ಚಿನ ಸಮಯ ಕಾಲ ಕಳೆಯಲಿಕ್ಕಾಗಿ, ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳಲಿಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಅಭಿಷೇಕಿಸಿ ಅವರ ಮೂಲಕ ಅದೇ ಸೇಮ್ ಅಭಿಷೇಕ ಹರಿದು ಪ್ರತಿಯೊಬ್ಬರು ಕೂಡ ಹೋಗಿ ಆ ಸತ್ಯವನ್ನ ಸುವಾರ್ತಿನ ಪ್ರಕಟಪಡಿಸಲು ಪ್ರತಿಯೊಬ್ಬರು ನೀವು ಅಭಿಷೇಕ ಮಾಡುವುದಕ್ಕಾಗಿ ಸ್ತೋತ್ರ. Just read that in Kannada. Please. Yeah. Kidneys, for healing for kidneys, please pray. So he was not able to pass urine. Not that way. Okay. Just brother, just our dialysis patient ಏನಂತ ಹೇಳಿದಾರ? ಬ್ರದರ್ ಡಯಾಲಿಸಿಸ್ ಬಿಡುಗಡೆ ಆಗಿರುವಂತ ಸಹೋದರ ಏನಂತ ಹೇಳ್ತಾ ಇದಾರೆ? William, can you unmute yourself and just tell us? ಯಾರಾದ ಹಾಕಿರೋ ಇನ್ನೊಬ್ರು ಹಾಕಿದಾರೆ ನೋಡಿ. ಜಸ್ಟ್ ನಾವು ಪರ್ಸನಲ್ ಆಗಿ ನಿಮ್ಮನ್ನ ಭೇಟಿ ಮಾಡ್ಬೇಕೆಂಬುದಾಗಿ. I want to meet you personally, spiritual father. Not that. The dialysis patient reply. No, that what he replied. Somebody from the co-host can just unmute and. Not tried. Yeah, he was not there while brother said, go and pass urine. Okay. ಅವರಲ್ಲ ಗ್ರೂಪ್ ಅಲ್ಲಿ ಇಲ್ಲ. So just tell him to pass urine and come back, no? Yeah. Brother William, just put it on the YouTube. Go and pass urine. The Lord has healed you and you will be able to pass urine freely. Mary sister, I am enjoying abundant life on earth right now. Praise God. Hallelujah. Thank you, Jesus. We'll just wait for the dialysis thing. Thank you, Jesus. Thank you, Anybody Lord. wants to share something on the audio? Why is that Pushpa not coming? ಜಸ್ಟ್ ಯಾರ ಈಗೇನು ನಿಮ್ಗೆ ಅನುಭವ ಆಗಿದೆ, ಸಾಕ್ಷಿ ಹೇಳ್ತಾ ಇದ್ರಿ ಟೈಪಿಂಗ್ ಅಲ್ಲಿ, ಅದನ್ನ ಜಸ್ಟ್ ನೀವು ಜಸ್ಟ್ ಇಲ್ಲಿ ಝೂಮ್ ಅಲ್ಲಿ ಬಂದು ಹೇಳ್ಬೋದು. ಕೈ ಮೇಲೆ ಮಾಡಿ, ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಮಾತಾಡ್ಲಿಕ್ಕೆ ಜಸ್ಟ್ ಮೈಕ್ ಆನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೇವೆ. ಯಾ ಪುಷ್ಪ ಸಿಸ್ಟರ್
Pushpa can talk. Pushpa has been made co-host. Come on, Yeah, Pushpa, Pushpavati unmute. sister. Unmute and talk. Okay, Thank you, Jesus. let's close down. Thank you. God bless you. Philomena. Yeah. Yeah, Philomena, ಅವ್ರಿಗೆ just ಅವ್ರಿಗೆ mic on ಮಾಡಿ. Yeah, sister, Philomena sister. ಪ್ರೈಸ್ ದ ಲಾರ್ಡ್ ಬ್ರದರ್. Yeah, praise the Lord sister. ಅದೇ ನಮ್ಮ ಅಣ್ಣ ಮಗ ಹೇಳಿದ್ನಲ್ಲ ಸಾಯಿರಾಜು. ಜೋರಾಗಿ. Yeah. ಸಾಯಿರಾಜು ಹಾಸ್ಪಿಟಲ್ ಅಲ್ಲಿ ಇದ್ರಲ್ಲ ಒಂದ್ಸಲ. ಹೌದು. ಅವ್ರಿಗೆ ಮಾತಾಡಕ ಬರ್ತಾ ಇಲ್ಲ, ಇನ್ನು ಟ್ರೀಟ್ಮೆಂಟ್ ಹೋಗ್ತಿದ್ದಾರೆ. ಅದನ್ನ ಈಗ ವಾಯ್ಸ್ ಮಾತಾಡಕ್ಕೆ ವಾಯ್ಸ್ ಬರ್ತಾ ಇಲ್ಲ. ಅವ್ರು ಈಗಾಗಲೇ ಜಸ್ಟ್ ಅವರ ಗಂಟಲು ಧ್ವನಿ ಪೆಟ್ಟಿಗೆ ಓಪನ್ ಆಗಿದೆ. ಅವ್ರು ಸಂಪೂರ್ಣವಾಗಿ ನಂಬಿಟ್ಟು ಬಾಯಿ ಡೈಲಿ ಮಾಡ್ತಾ ಇದ್ದೀನಿ ಬ್ರದರ್. ಈಗಲೂ ಅಷ್ಟೇ ಅದನ್ನ ಈಗ ಎಲ್ರಿಗೂ ಅದಕ್ಕೆ ಪ್ರೇಯರ್ ಮಾಡಿದ್ದು. ದಯವಿಟ್ಟು ಅವರು ಜಸ್ಟ್ ಅದನ್ನ ನಂಬಿ ಅದನ್ನ ಬಾಯಿ ತುಳಿಲಿಕ್ಕೆ ಕೇಳಿ ನಾನು ಗುಣ ಆಗಿದ್ದೀನಿ ಎಂಬುದಾಗಿ ಆ ಕಾರ್ಯ ಅದ್ಭುತ ಕಾರ್ಯ ನೋಡ್ತೀರಿ. ಖಂಡಿತ. ಥ್ಯಾಂಕ್ ಯು. Praise God. In the name of Jesus, I speak to the deaf spirit. Be opened. Ears be opened now. In the name of Jesus, I rebuke that deaf spirit. Come out of that child. In the name of Jesus. And ears be opened now. Now, right now, in the name of Jesus. Amen. Thank you, The Jesus. eardrums be reconstructed. The nerves be connected to the brain. And whatever has got disconnected, the connection has been restored and recreated, that the person is able to hear freely. I said the person is able to hear freely in Jesus' name. Amen. Thank you, Jesus. ಯೇಸು ನಾಮದಲ್ಲಿ ಜಸ್ಟ್ ಯಾರು ನಿಮಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಈ ಕ್ಷಣದಲ್ಲಿ ಜಸ್ಟ್ ಆ ಕಿವುಡಾತ್ಮಕ್ಕೆ ಆಜ್ಞೆ ಮಾಡಲಾಗಿದೆ. ನಂಬಿರಿ, ನಿಮ್ಮ ಕಿವಿ ತೆರಲ್ಪಟ್ಟಿದೆ. ಯೇಸು ನಾಮದಲ್ಲಿ ಚೆಕ್ ಮಾಡಿ. ಯಾರ್ಯಾರ ಪಕ್ಕದಲ್ಲಿ ಇದ್ದೀರಿ ಅವ್ರು ಚೆಕ್ ಮಾಡಿ. ಜಸ್ಟ್ ನಿಮ್ಮ ಸಾಕ್ಷೀಕರಿಸಿರಿ. What is Mary saying? Mary Shalini. What did she say? For her brother, just a good life partner. Okay. Let's close down. Okay. Thank you very much. ನಾಳೆಯ ಪ್ರೋಗ್ರಾಮ್ ಅನ್ನು ನಿಮಗೆ ವಾಟ್ಸ್ಆಪ್ ಮೂಲಕ ನಿಮ್ಗೆ ಕಳಿಸ್ಕೊಡ್ಲಾಗ್ತದೆ, ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಎಂಬುದಾಗಿ. Please subscribe so that you will get that Savita. ಸವಿತಾ ಅವ್ರ ಮೈಕ್ ಆನ್ ಮಾಡಿ. Unmute. ಯಾ ಸಿಸ್ಟರ್, ಮೈಕ್ ಆಫ್ ಆಯ್ತು. You can unmute Savita, your co-host. Just make a co-host somebody. Praise the Lord, brother. Yeah, praise the Lord sister. Brother, ನಂಗೆ 3.5 years back ಹರ್ನಿ ಆಪರೇಷನ್ ಆಗಿತ್ತು ಬ್ರದರ್. Okay. ಅಲ್ಲಿ ಮತ್ತೆ ಹೊಟ್ಟೆ ಬಲಭಾಗದಲ್ಲಿ ದಪ್ಪ ಆಗಿದೆ ಬ್ರದರ್. ಮೊನ್ನೆ ಹೋಗಿ ಕೇಳಿದಕ್ಕೆ ಡಾಕ್ಟ್ರು ಹೇಳಿದ್ರು, ಇಲ್ಲ ಮತ್ತೆ ಅದು ಆಗಿದೆ, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು ಬ್ರದರ್. ಅದಕ್ಕೋಸ್ಕರ ತುಂಬಾ ಭಯದಲ್ಲಿ ಇದ್ದೀನಿ. 1 ಪೇತ್ರ 2:24 ಪ್ರಕಾರ ಪ್ರಭು ಯೇಸುವಿಗಾಗಲಿ ನಿಮ್ಮ ಗಾಯಗಳನ್ನ ಗುಣ ಹೊಂದಿದ್ದೀರಿ ಅಂತ ಪ್ರತಿದಿನ ಹೇಳ್ತಾ ಇದ್ದೀನಿ ಬ್ರದರ್. ಆಕ್ಚುಲಿ ಇವತ್ತು ಹೋಗ್ಬೇಕಿತ್ತು ಡಾಕ್ಟರ್ ಹತ್ರ, ಇವತ್ತು ಹೋಗಕ್ ಆಗ್ಲಿಲ್ಲ ಬ್ರದರ್. ಮತ್ತೊಂದ್ಸರಿ ತೋರಿಸ್ಕೊಂಬರೋಣ, ಸ್ಕ್ಯಾನ್ ಮಾಡಿ ಏನಾದ್ರು ನೋಡ್ತಾರ ಅಂತ ಬ್ರದರ್. ಭಯ ಇದೆ ಬ್ರದರ್, ನಂಗೆ ಆಪರೇಷನ್ ಆಗ್ತಾನೆ. ಯಾ ಸಿಸ್ಟರ್ ಗುಡ್. ಜಸ್ಟ್ ಡಾಕ್ಟರ್ ಏನ್ ಹೇಳಿದಾರೋ ಅದನ್ನ ಯಾವ ಕಣ್ಣು ನಂಬೇಡಿ. ಈಗ ತನ್ನ ನಾವೆಲ್ಲರೂ ಕೂಡ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ. ಜಸ್ಟ್ ನೀವು ಅದು ನಂಬಿರಿ. ಏನ್ ನುಡಿತಾ ಇದ್ರಿ 1 ಪೇತ್ರ 2:24 ಕರೆಕ್ಟ್ ಆಗಿದೆ. ಅದೇ ವಾಕ್ಯವನ್ನ ಇವತ್ತು ಜಸ್ಟ್ ಈಗ ಸರಿಯಾದ ತಿಳುವಳಿಕೆ ನಿಮ್ಗೆ ಬಂದಿದೆ. ತಿಳುವಳಿಕೆಯೊಂದಿಗೆ ಫಸ್ಟ್ ನಂಬಿ, ನಾನು ಈಗಾಗಲೇ ಗುಣ ಆಗಿದ್ದೇನೆ ಆಲ್ರೆಡಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈಗ ಕುಳಿತುಕೊಂಡು ಅದೇ ವಾಕ್ಯ ರಿಪೀಟ್ ಮಾಡಿ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ವೈದ್ಯರು ಏನ್ ಹೇಳಿದಾರೋ ಅದಕ್ಕಿಂತ ಜಸ್ಟ್ ಯೇಸು ಏನಂತ ಹೇಳಿದಾರೋ ಅದ್ರ ಪ್ರಕಾರ ನಿಮ್ಗೆ ಚೇಂಜ್ ಆಗ್ಬೇಕು. ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ಚೇಂಜ್ ಆಗ ಅಷ್ಟು ಮಟ್ಟಿಗೆ ಅನುಭವಿಸ್ತೀರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಓಕೆ, ಕ್ಲೋಸ್ ಮಾಡೋಣ. ಓಕೆ, ಬ್ರದರ್ ಮಹೇಶ್ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನಾಳೆ ಎಷ್ಟು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ? ಬೆಳಗಿಂದ ಸಂಜೆ ತನಕ ಇರ್ತದೆ. ಟೈಮಿಂಗ್ಸ್ ನಿಮಗೆ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ಲಾಗ್ತದೆ. ಅದಕ್ಕೋಸ್ಕರ ಅಷ್ಟು ಮಾತ್ರ ಅಲ್ಲ, ನೀವು ಜಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವೇನೇ ಅಪ್ಡೇಟ್ ಮಾಡಿದ್ರು ಕೂಡ ನೀವು ಸುಲಭವಾಗಿ ನೀವು ಅದನ್ನ ನಿಮ್ಮ ಮೊಬೈಲ್ ಪಡ್ಕೊಳ್ಬಹುದು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರವಲ್ಲ, ಅಲ್ಲಿ ಜಸ್ಟ್ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮೇಲ್ಗಡೆ ಆಲ್ ಅಂತ ಕೊಟ್ರೆ ನಾವು ಸಣ್ಣ ಪುಟ್ಟ ವಿಡಿಯೋ ಹಾಕಿದ್ರು ಕೂಡ ಮತ್ತೆ ನಮ್ಮ ಟೈಮಿಂಗ್ಸ್ ಎಲ್ಲ ಕೂಡ ನಿಮಗೆ ಸುಲಭವಾಗಿ ನಿಮ್ಮ ಮೊಬೈಲ್ ಬರ್ತದೆ. ಪ್ಲೀಸ್ ಅದನ್ನ ದಯವಿಟ್ಟು ಮಾಡಿ.